ವೀಕ್ಷಕರೇ ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸದ್ಯ ಚರ್ಚೆಯಲ್ಲಿರುವಂತಹ ವಿಚಾರದ ಬಗ್ಗೆ ನಾವು ಮಾತನಾಡ್ತಾ ಇದ್ದೇವೆ. ಸದ್ಯ ಕೋವಿಡ್ ಅನ್ನುವಂತಹ ಮಹಾಮಾರಿಯ ಭಯ ಆತಂಕ ಮತ್ತೊಮ್ಮೆ ಶುರುವಾಗಿದೆ. ಜೊತೆಗೆ ಈ ಹಿಂದೆ ಮಾಡಿದಂತಹ ತಪ್ಪುಗಳನ್ನು ನಾವು ಮತ್ತೆ ಮಾಡ್ತಾ ಇದ್ದೇವೆ ಅನ್ನುವಂತಹ ವಿಚಾರವೂ ಕೂಡ ಕೇಳಿ ಬರ್ತಾ ಇದೆ. ದೊಡ್ಡ ಮಟ್ಟದಲ್ಲಿ ಜನರ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ನಮ್ಮವರೇ ಗಡಿ ಭಾಗದಲ್ಲಿರುವಂತಹ ನಮ್ಮವರು ಕಷ್ಟದಲ್ಲಿದ್ದಾರೆ, ಸಂಕಷ್ಟದಲ್ಲಿದ್ದಾರೆ. ಅವರ ಹಕ್ಕುಗಳಿಗೋಸ್ಕರ ಅವರು ಹೋರಾಟವನ್ನ ಮಾಡ್ತಾ ಇದ್ದಾರೆ. ನಾವುಗಳು ಏನ್ ಮಾಡ್ತಾ ಇದ್ದೀವಿ ಅನ್ನುವಂತಹ ಮಾತನ್ನು ಅವರು ಕೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಇವತ್ತಿನ ವಿಶೇಷ ಕಾರ್ಯಕ್ರಮ. ಗೊತ್ತಿರುವಂತಹ ವಿಚಾರ, ದಿನದಿಂದ ದಿನಕ್ಕೆ ಕೋವಿಡ್ ಸೋಂಕಿತರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲೇ ದಕ್ಷಿಣ ಕನ್ನಡ ಜಿಲ್ಲೆ ನಿನ್ನೆಯ ದಿನ ಪ್ರಥಮ ಸ್ಥಾನದಲ್ಲಿ ಬಂದಿರುವಂಥದ್ದು. ನಂಬರ್ ಆಫ್ ಕೋವಿಡ್ ಕೇಸಸ್ ನಂಬರ್ 1 ಪ್ಲೇಸ್ ಸ್ಟೇಟ್ ಅನ್ನುವಂತಹ ವಿಚಾರ ಬಂದಾಗ ದಕ್ಷಿಣ ಕನ್ನಡ ಜಿಲ್ಲೆ ಎಷ್ಟು ಅಪಾಯಕಾರಿಯಾಗಿ ಆಗ್ತಾ ಇದೆ, ಪರಿಣಾಮಕಾರಿಯಾಗಿ ಆಗ್ತಾ ಇದೆ ಅನ್ನುವಂತಹ ವಿಚಾರದ ಬಗ್ಗೆ ಅನೇಕ ಜನರು ಈಗಲೂ ಹೇಳ್ತಾ ಇದ್ದಾರೆ. ಇಡೀ ನಮ್ಮ ಕರ್ನಾಟಕಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆ ಕಂಟಕ ಅನ್ನುವಂತಹ ದೃಷ್ಟಿಯಲ್ಲಿ ಬಿಂಬಿಸುವಂತಹ ವ್ಯಕ್ತಿಗಳು ಕೂಡ ನಮ್ಮ ಸಮಾಜದಲ್ಲಿದ್ದಾರೆ. ಆ ರೀತಿ ಆಗ್ತಲೂ ಕೂಡ ಇದೆ. ಆದರೆ ದಯಮಾಡಿ ಯಾರು ಕೂಡ ಕೋವಿಡ್ನ ಹಾಟ್ಸ್ಪಾಟ್ ಆಗಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಬದುಕಲ್ಲ, ಬದುಕಲಿಕ್ಕೆ ಕೂಡ ಇಷ್ಟ ಇಲ್ಲ. ಯಾರಿಗೂ ಕೂಡ ಅಂತ ಆಪಾದನೆಗಳು ಆರೋಪಗಳು ಕೂಡ ಬೇಕಾಗಿಲ್ಲ. ಇದನ್ನು ನಾನು ಮೊದಲನೇದಾಗಿ ಸ್ಪಷ್ಟಪಡಿಸ್ತಾ ಇದ್ದೇನೆ. ಎಸ್, ಮಾತಾಡಬೇಕು ಕೆಲವು ವಿಚಾರಗಳ ಬಗ್ಗೆ. ಕೆಲವು ವಿಚಾರಗಳಲ್ಲಿ ನಾವುಗಳು ಕೂಡ ತಪ್ಪನ್ನ ಮಾಡಿದ್ದೇವೆ, ನಾವುಗಳು ಕೂಡ ಎಡವಿದ್ದೇವೆ. ಎಲ್ಲಿ ಎಡವಿದ್ದೇವೆ ಅನ್ನುವಂಥ ಪ್ರಶ್ನೆಯನ್ನು ನಾವು ಮಾಡಬೇಕು. ಆ ತಪ್ಪನ್ನು ನಾವು ತಿದ್ದುಕೊಳ್ಬೇಕು. ಜೊತೆಗೆ ಕೇರಳ ಭಾಗದಲ್ಲಿರುವಂಥವರು ನಮ್ಮ ಮಂಗಳೂರಿಗೆ ಕರ್ನಾಟಕಕ್ಕೆ ಬರ್ತಾರೆ ಅಂತ ಬಂದಾಗ ಜೀವನೋಪಾಯಕ್ಕಾಗಿ ದಿನನಿತ್ಯದ ಅವರ ಕೆಲಸ ಕಾರ್ಯಗಳಿಗಾಗಿ ಬರ್ತಾರೆ. ಜೊತೆಗೆ ಇದೀಗ ತುಂಬ ದೊಡ್ಡ ಮಟ್ಟದ ಸಮಸ್ಯೆ, ಪರೀಕ್ಷೆಗಳು ನಡೀತಾ ಇದೆ. ಮಂಗಳೂರು ವಿಶ್ವವಿದ್ಯಾಲಯದ ಪರೀಕ್ಷೆ ತಾತ್ಕಾಲಿಕವಾಗಿ ಮುಂದಕ್ಕೆ ಹೋಗಿತ್ತು. ಇದೀಗ ಮತ್ತೆ 11ರ ನಂತರ ಪರೀಕ್ಷೆ ಆಗುತ್ತೆ ಅನ್ನುವಂತಹ ವಿಚಾರ. ಎಲ್ಲ ವಿಚಾರದಲ್ಲೂ ಕೂಡ ತುಂಬ ದೊಡ್ಡ ಮಟ್ಟದ ಗೊಂದಲ ಏರ್ಪಟ್ಟಿದೆ. ಗಡಿ ಭಾಗದಲ್ಲಿರುವಂತಹ ನಮ್ಮವರು ಮತ್ತೊಮ್ಮೆ ಕಷ್ಟದಲ್ಲಿದ್ದಾರೆ. ಯಾಕಂದ್ರೆ ಗಡಿ ಲಾಕ್ ಆಗಿದೆ ಅನ್ನುವಂಥದ್ದು. ಇಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿತಿನ್ ಸಾಲಿಯಾ. ಎಲ್ಲೇ ಮೀರಿದಂತಹ ಎಸ್, ಕರ್ನಾಟಕಕ್ಕೆ ಬರುವ ಕೇರಳದ ವಾಹನ ಪ್ರಯಾಣಿಕರಿಗೆ ಕೋವಿಡ್ ಹೆಸರಿನಲ್ಲಿ ನಿರ್ಬಂಧವನ್ನು ವಿಧಿಸಲಾಗಿರುವಂಥದ್ದು ಹಿನ್ನೆಲೆ ಇವತ್ತು ಅಲ್ಲಿ ಪ್ರತಿಭಟನೆ ಕೂಡ ನಡೆಯುತ್ತೆ. ಅಲ್ಲಿನ ಯುವಜನ ನೇತೃತ್ವದ ಸಂಘ UDF ಮತ್ತು LDF ಏನಿದೆ, ಇಲ್ಲಿನ ನಾಯಕರು ಇವತ್ತು ಅಲ್ಲಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಯಾಕಂದ್ರೆ ಅವರ ಹಕ್ಕುಗಳಿಗೋಸ್ಕರ ಅವರು ಕೇಳ್ತಾ ಇದ್ದಾರೆ. ನಮ್ಮ ಜೀವನ ಇನ್ನೇನು ಪುನಶ್ಚೇತನ ಆಗ್ತಾ ಇದೆ. ಎಸ್, 1 ನೆಲೆ ಹೋಯ್ತು, 2 ನೆಲೆ ಬಂತು, ಇನ್ನು 3 ನೆಲೆಯ ಭಯ ಇದೆ. ಆದ್ರೂ ಕೂಡ ನಾವು ಬದುಕಬೇಕು ಸ್ವಾಮಿ, ಊರಿಗೆ ಬರಲೇಬೇಕು, ಕರ್ನಾಟಕಕ್ಕೆ ಬರಲೇಬೇಕು. ಆದರೆ ಅವಕಾಶ ಸಿಗ್ತಾ ಇಲ್ಲ ಅನ್ನುವಂತಹ ವಿಚಾರ ಒಂದ್ ಕಡೆ. ಇನ್ನೊಂದ್ ಕಡೆ ವಿದ್ಯಾರ್ಥಿಗಳ ಪರೀಕ್ಷೆಯ ವಿಚಾರವಾಗಿಯೂ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಎಲ್ಲ ವಿಚಾರದ ಬಗ್ಗೆ ಮಾತನಾಡಬೇಕು. ಜೊತೆಗೆ ಈಗಾಗಲೇ ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರ ಹೇಳಿರುವಂಥದ್ದು, ಅಂತಾರಾಜ್ಯ ಸಂಚಾರವನ್ನ ನಿರ್ಬಂಧ ಮಾಡುವಂತಿಲ್ಲ, ಯಾವುದೇ ಕಾರಣಕ್ಕೂ ಕೂಡ ನಿರ್ಬಂಧ ಮಾಡುವಂತಿಲ್ಲ ಅನ್ನುವಂತಹ ಒಂದು ಆದೇಶವನ್ನ ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರ ಮಾಡಿದೆ. ಆದರೂ ಕೂಡ ಏನು ಈ ಗಡಿ ನಿರ್ಬಂಧ ಅನ್ನುವಂಥದ್ದು ದೊಡ್ಡ ಮಟ್ಟದ ವಿಚಾರ. ಎಸ್, ಮಾತಾಡಬೇಕು. ಕಂಪ್ಲೀಟ್ ಆಗಿರೋ ಒಂದು ಡೀಟೇಲ್ಸ್ ಬರ್ತಾ ಇದೆ, ನೋಡ್ಕೊಂಬನ್ನಿ. ಕೇರಳ ಪ್ರಯಾಣಿಕರಿಗೆ ಕೋವಿಡ್ ನೆಪದಲ್ಲಿ ಕಠಿಣ ನಿರ್ಬಂಧ. ಬೊಮ್ಮಾಯಿ ಸರ್ಕಾರದಿಂದ ಗಡಿ ಬಂದ್ ನಡೆಸಿ ಬಿಕ್ಕಟ್ಟು ಸೃಷ್ಟಿ. ಕರ್ನಾಟಕಕ್ಕೆ ಬರುವ ಕೇರಳದ ವಾಹನ ಪ್ರಯಾಣಿಕರಿಗೆ ಕೋವಿಡ್ ನೆಪದಲ್ಲಿ ವಿಧಿಸಿರುವ ನಿರ್ಬಂಧದ ವಿರುದ್ಧ ಆಕ್ರೋಶ ತೀವ್ರಗೊಳ್ತಾ ಇದ್ದು, ಆಗಸ್ಟ್ 9ರ ಬೆಳಗ್ಗೆ UDF ಮತ್ತು LDFನ ಯುವಜನ ಸಂಘಟನೆಗಳು ತಲಪಾಡಿಯಲ್ಲಿ ಪ್ರತಿಭಟನೆಯನ್ನು ನಡೆಸಿದ್ವು. ಕೇಂದ್ರ ಸರ್ಕಾರ ಮತ್ತು ಸುಪ್ರೀಂ ಕೋರ್ಟ್ ಅಂತಾರಾಜ್ಯ ಸಂಚಾರವನ್ನ ಯಾವುದೇ ಕಾರಣಕ್ಕೂ ನಿರ್ಬಂಧಿಸುವಂತಿಲ್ಲ ಅಂತ ಸೂಚನೆ ನೀಡಿದ್ರು. ಕರ್ನಾಟಕದ ಬೊಮ್ಮಾಯಿ ಸರ್ಕಾರ ಕೋವಿಡ್ ಹೆಸರಲ್ಲಿ ಗಡಿ ಬಂದ್ ಮಾಡಿ ಬಿಕ್ಕಟ್ಟು ಸೃಷ್ಟಿಸಿದೆ ಅಂತ ಕಾಂಗ್ರೆಸ್ ಮುಖಂಡ ಹರ್ಷಾದ್ ವರ್ಕಾಡಿ ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರ ಭಾವಚಿತ್ರ ಹೊಂದಿರುವ ವ್ಯಾಕ್ಸಿನ್ ಪ್ರಮಾಣ ಪತ್ರಕ್ಕೆ ಬೆಲೆಯೇ ಇಲ್ಲ ಅಂತ ಪ್ರಶ್ನಿಸಿದ ಕಾರ್ಯಕರ್ತರು ವ್ಯಾಕ್ಸಿನ್ ಪ್ರಮಾಣ ಪತ್ರದ ಪ್ರತಿಯನ್ನ ಸುಟ್ಟು ಪ್ರತಿಭಟಿಸಿದ್ದಾರೆ. ವ್ಯಾಕ್ಸಿನ್ ಪ್ರಮಾಣ ಪತ್ರದ ಪ್ರತಿಯನ್ನ ಸುಟ್ಟು ಪ್ರತಿಭಟನೆ. ಕೇರಳ ನಿವಾಸಿಗಳನ್ನ ಕೋವಿಡ್ ನೆಪದಲ್ಲಿ ನಿರ್ಬಂಧಿಸಿರುವ ಕರ್ನಾಟಕ ಸರ್ಕಾರದ ಕ್ರಮವನ್ನ ಖಂಡಿಸಿ ಗಡಿಭಾಗ ತಲಪಾಡಿಯಲ್ಲಿ ವಿವಿಧ ಸಂಘಟನೆಗಳ ವತಿಯಿಂದ ಇಂದು ನಡೆದ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು,
ಕರ್ನಾಟಕದ ಗಡಿಭಾಗ ಬಂದ್ ನಡೆಸಿರುವ ನೀತಿ ಜನಸಾಮಾನ್ಯರನ್ನ ಬೀದಿಗೆ ತಳ್ಳಿದೆ. ಈ ಬಗ್ಗೆ ಕೇರಳದ ಸಿಎಂ ಪಿಣರಾಯಿ ವಿಜಯನ್ ಮಧ್ಯಪ್ರವೇಶ ಮಾಡಿ ಗಡಿ ಸಮಸ್ಯೆ ಇತ್ಯರ್ಥ ಪಡಿಸಬೇಕಾಗಿದೆ. ಹಿಂದೆಯೂ ಗಡಿ ಬಂದ್ ಮಾಡಿದಾಗ ನಾವು ಸಹಕಾರ ನೀಡಿದ್ದೇವೆ, ಆದರೆ ಈಗ ನಾವು ಒಪ್ಪಲ್ಲ. ಕೇಂದ್ರ ಸರ್ಕಾರವೇ 2 ಡೋಸ್ ಲಸಿಕೆ ಪಡೆದವರಿಗೆ ನಿರ್ಬಂಧ ವಿಧಿಸುವಂತಿಲ್ಲ ಅಂತ ಹೇಳಿದೆ. 2 ಡೋಸ್ ಕೋವಿಡ್ ವ್ಯಾಕ್ಸಿನ್ ಪಡೆದ ಕೇರಳದ ಗಡಿ ನಿವಾಸಿಗಳನ್ನ ಕರ್ನಾಟಕ ಪ್ರವೇಶಕ್ಕೆ ಅವಕಾಶ ನೀಡಲೇಬೇಕು ಅಂತ ಒತ್ತಾಯಿಸಿದರು. ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ಕಾಸರಗೋಡು ಜಿಲ್ಲಾಧಿಕಾರಿ ಭಂಡಾರಿ ಸ್ವಾಗತ್ ಪ್ರತಿಭಟನಾಕಾರರ ಜೊತೆ ಮಾತುಕತೆ ನಡೆಸಿ ಪ್ರತಿಭಟನಾಕಾರರು ತಮ್ಮ ಅಹವಾಲನ್ನ ಜಿಲ್ಲಾಧಿಕಾರಿಯವರ ಜೊತೆ ತೋಡಿಕೊಂಡರು. ಈ ವೇಳೆ ಕೆಎಂಸಿಸಿ ಮುಖಂಡ ಬಾಬಾ ಉದ್ಯಾವರ, ಮುಸ್ಲಿಂ ಲೀಗ್ ಮಂಜೇಶ್ವರ ಪಂಚಾಯಿತಿ ಸಮಿತಿ ಅಧ್ಯಕ್ಷ ಸೈಫುಲ್ಲಾ ತಂಗಳ್, ಯೂತ್ ಕಾಂಗ್ರೆಸ್ ಮಂಜೇಶ್ವರ ಮಂಡಲ ಸಮಿತಿ ಅಧ್ಯಕ್ಷ ಇರ್ಷಾದ್ ಮಂಜೇಶ್ವರ ಗ್ರಾಮ ಪಂಚಾಯತ್ ಸದಸ್ಯರಾದ ಮುಸ್ತಫಾ ಉದ್ಯಾವರ ಮೊದಲಾದವರು ಉಪಸ್ಥಿತರಿದ್ದರು. ಎಸ್, ಇದು ಯುಡಿಎಫ್ ಮತ್ತು ಎಲ್ಡಿಎಫ್ ಯುವಜನ ಸಂಘಟನೆಗಳು ಮಾಡಿರುವಂತಹ ಒಂದು ಪ್ರತಿಭಟನೆ. ಆದರೆ ಇಂತಹ ಅದೆಷ್ಟೋ ಪ್ರತಿಭಟನೆಗಳು, ಅದೆಷ್ಟೋ ಆಕ್ರೋಶ ಜನಸಾಮಾನ್ಯರಲ್ಲಿದೆ, ಅವರ ಅಂತರಾತ್ಮದಲ್ಲಿದೆ. ತುಂಬಾ ದೊಡ್ಡ ಮಟ್ಟದಲ್ಲಿ ಅವರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕಾರಣ, ಪ್ರತಿನಿತ್ಯ ಅವರು ಕರಾವಳಿಗೆ ಬರಬೇಕು, ಮಂಗಳೂರಿಗೆ ಬರಬೇಕು, ಕರ್ನಾಟಕಕ್ಕೆ ಬರಬೇಕು, ಅವರ ಕೆಲಸ ಕಾರ್ಯಗಳಿಗೋಸ್ಕರ ಈ ಊರನ್ನೇ ನಂಬಿರ್ತಾರೆ. ಆದರೆ ತಲಪಾಡಿಯಲ್ಲಿ ಆಗ್ತಾ ಇರುವಂತಹ ವಿಚಾರ, ದಿನದಿಂದ ದಿನಕ್ಕೆ ಅಲ್ಲಿ ಆಗ್ತಾ ಇರುವಂತಹ ಗೊಂದಲ ತುಂಬಾ ದೊಡ್ಡ ಮಟ್ಟದಲ್ಲಿ ಪ್ರಶ್ನೆ ಎದ್ದಿದೆ. ಜೊತೆಗೆ ಕರ್ನಾಟಕ ಸರ್ಕಾರ, ಬೊಮ್ಮಾಯಿ ಸರ್ಕಾರ, ಮುಖ್ಯಮಂತ್ರಿಗಳಾದ ಬೊಮ್ಮಾಯಿ ಅವರು ತೆಗೆದುಕೊಂಡಿರುವಂತಹ ನಿರ್ಧಾರ ತುಂಬಾ ದೊಡ್ಡ ಮಟ್ಟದಲ್ಲಿ ಆ ಭಾಗದ ಗಡಿ ಭಾಗದ ನಮ್ಮವರಿಗೆ ಕಷ್ಟ ಆಗಿದೆ ಅನ್ನುವಂಥದ್ದು. ಎಸ್, ತಮ್ಮ ಒಂದು ಅಭಿಪ್ರಾಯ, ತಮ್ಮ ಆಕ್ರೋಶ ಎಲ್ಲವನ್ನು ಕೂಡ ಮುಕ್ತವಾಗಿ ಹಂಚಿಕೊಳ್ಳಬಹುದು, ಕರೆ ಮಾಡಬಹುದು. ಎಸ್, ಅದೇ ರೀತಿ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಗಣ್ಯ ವ್ಯಕ್ತಿಗಳು ಜಾಯ್ನ್ ಆಗಿದ್ದಾರೆ. ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರುವಂತಹ ಸ್ವಾಗತವನ್ನ ಮಾಡ್ತಾ ಇದ್ದೇನೆ. ಅತಿಥಿಗಳನ್ನ ಹರ್ಷದ್ ವರ್ಕಾಡಿ ಅವರಿದ್ದಾರೆ, ಕಾಂಗ್ರೆಸ್ ಮುಖಂಡರು. ಇವತ್ತು ಪ್ರತಿಭಟನೆಯನ್ನು ಕೂಡ ಮಾಡಿದ್ರು ತಲಪಾಡಿ ಗಡಿ ಭಾಗದಲ್ಲಿ. ಆತ್ಮೀಯವಾಗಿರುವಂತಹ ಸ್ವಾಗತ ಹರ್ಷದ್ ವರ್ಕಾಡಿ ಅವರಿಗೆ. ನಮಸ್ತೆ ಸರ್. ನಮಸ್ತೆ. ಎಸ್, ಅದೇ ರೀತಿ ನಮ್ಮ ಜೊತೆ ದಿನಕರ್ ಶೆಟ್ಟಿ ಅವರಿದ್ದಾರೆ, ನ್ಯಾಯವಾದಿಗಳು, ಆಲ್ ಕಾಲೇಜ್ ಸ್ಟೂಡೆಂಟ್ ಅಸೋಸಿಯೇಷನ್ ಸ್ಟೇಟ್ ಲೀಗಲ್ ಅಡ್ವೈಸರ್ ಕೂಡ ದಿನಕರ್ ಶೆಟ್ಟಿ. ಆತ್ಮೀಯವಾಗಿರುವಂತಹ ಸ್ವಾಗತ ಸರ್ ತಮಗೆ. ನಮಸ್ತೆ ಸರ್. ಎಸ್, ಅದೇ ರೀತಿ ನಮ್ಮ ಜೊತೆ ಅಬೂಬಕರ್ ಸಿದ್ದಿಕ್ ಅವರಿದ್ದಾರೆ, ಆಲ್ ಕಾಲೇಜ್ ಸ್ಟೂಡೆಂಟ್ ಅಸೋಸಿಯೇಷನ್. ಆತ್ಮೀಯವಾಗಿರುವಂತಹ ಸ್ವಾಗತ ಅಬೂಬಕರ್ ಸಿದ್ದಿಕ್ ಅವರಿಗೆ. ನಮಸ್ತೆ ಸರ್. ಇದು ಒಬ್ಬ ವ್ಯಕ್ತಿ ಅಥವಾ ಒಬ್ಬ ಮನುಷ್ಯ, ಆತನ ದೈನಂದಿನ ಜೀವನಕ್ಕೆ ಬೇಕಾಗಿರುವಂತಹ ಜೀವನೋಪಾಯದ ವಿಚಾರ, ಕೆಲಸ ಕಾರ್ಯದ ವಿಚಾರದ ಬಗ್ಗೆ ಮಾತನಾಡಿದಾಗಲೂ ಕೂಡ ತುಂಬಾ ದೊಡ್ಡ ಮಟ್ಟದಲ್ಲಿ ನಮ್ಮ ಕಚೇರಿ ಕೂಡ ಕರೆಗಳು ಬಂದಿರುವಂತದ್ದು ವಿದ್ಯಾರ್ಥಿಗಳ ವಿಚಾರವಾಗಿ. ವಿದ್ಯಾರ್ಥಿಗಳು ಕೂಡ ಕಷ್ಟದಲ್ಲಿದ್ದಾರೆ. ಕಾರಣ, ಪರೀಕ್ಷೆ ಆಗ್ತಾ ಇದೆ, ಪರೀಕ್ಷೆ ಇದೆ ಅನ್ನುವಂಥದ್ದು ಹೇಳಿದ್ದಾರೆ. ಆದ್ರೆ ವಿದ್ಯಾರ್ಥಿಗಳ ಕಷ್ಟವನ್ನ ಕೇಳುವವರು ಯಾರಿಲ್ಲ. ಒಂದ್ ಕಡೆ ಪರೀಕ್ಷೆ ಇದೆ ಅಂತ ಹೇಳ್ತಾರೆ, ಇನ್ನೊಂದ್ ಕಡೆ ಇಲ್ಲ ಅಂತ ಹೇಳ್ತಾರೆ, ಇನ್ನೊಂದ್ ಕಡೆ ಏಕಾಏಕಿ ಪರೀಕ್ಷೆ ಘೋಷಣೆ ಆಗುತ್ತೆ. ಪರೀಕ್ಷೆ ಬರೆಯುವುದು ಹೇಗೆ ಅನ್ನುವಂತಹ ವಿಚಾರ, ಅಲ್ಲಿರುವಂತಹ ಗೊಂದಲಗಳು, ಎಲ್ಲಾ ವಿಚಾರ ಬರುತ್ತೆ. ಹಾಗಾಗಿ ವಿದ್ಯಾರ್ಥಿ ಸಂಘದಿಂದ ಕೂಡ ಇದ್ದಾರೆ, ಮಾತನಾಡಬೇಕು. ಅದೇ ರೀತಿ ತಾವುಗಳು ಕೂಡ ತಮ್ಮ ಸಮಸ್ಯೆಗಳು, ತಮ್ಮ ಅಭಿಪ್ರಾಯ ಮುಕ್ತವಾಗಿರುವಂತಹ ಅವಕಾಶ ಇದೆ. ಫಸ್ಟ್ ರಿಯಾಕ್ಷನ್ ನಾನು ನೇರವಾಗಿ ಹರ್ಷದ್ ವರ್ಕಾಡಿ ಅವರಲ್ಲಿ ಹೋಗ್ತಾ ಇದ್ದೇನೆ. ಎಸ್ ಸರ್, ಏನ್ ಹೇಳ್ತೀರಾ ಸರ್? ಫಸ್ಟ್ ರಿಯಾಕ್ಷನ್. ಇವಾಗ ಏನಾಗಿದೆ ಅಂತ ಹೇಳಿದ್ರೆ, ಕರ್ನಾಟಕ ಸರ್ಕಾರ ಒಂದು ಹೊಸ ಆದೇಶವನ್ನು ತಂದು ಎಲ್ಲಾ ಗಡಿಗಳನ್ನು ಮುಚ್ಚಿ ಅಲ್ಲಿ ನಿಯಂತ್ರಣವನ್ನು ಹೇರುವಂತ ಒಂದು ಸರ್ಕಾರದ ತೀರ್ಮಾನ ಏನಿದೆ ಅದು ಸಂಪೂರ್ಣವಾಗಿ ಅವೈಜ್ಞಾನಿಕವಾದದ್ದು. ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಮತ್ತು ಕರ್ನಾಟಕ ಸರ್ಕಾರ ತೆಗೆದುಕೊಂಡಿರುವಂತಹ ತೀರ್ಮಾನಗಳು ಅದು ನಿಜಕ್ಕೂ ಅಮಾನವೀಯವಾದಂತಹ ಒಂದು ತೀರ್ಮಾನವಾಗಿದೆ. ಯಾಕೆಂತ ಹೇಳಿದ್ರೆ, ಇವತ್ತು ಇಡೀ 2 ಡೋಸ್ ವ್ಯಾಕ್ಸಿನ್ ತೆಗೆದುಕೊಂಡವರನ್ನು ಮೊನ್ನೆ ತನಕ ಬಿಡ್ತಾ ಇದ್ರು. ಆ ಸ್ಪಾಟ್ ಅಲ್ಲಿ ಆಂಟಿಜೆನ್ ಟೆಸ್ಟ್ ಮಾಡಿ ಆ ಪರಿಶೋಧನೆ ಮಾಡಿ ಅಲ್ಲಿ ನೆಗೆಟಿವ್ ಆಧಾರವನ್ನು ಮಂಗಳೂರಿಗೆ ಹೋಗ್ಲಿಕ್ಕೆ ಬಿಡ್ತಾ ಇದ್ರು. ನೋಡಿ, ನೀವು ತಲಪಾಡಿಯಲ್ಲಿ ಬಂದು ನಿಂತು ನೋಡಿದ್ರೆ ಪ್ರತಿನಿತ್ಯ ಸಾವಿರಾರು ಮಂದಿ ಮಂಗಳೂರನ್ನು ಆಶ್ರಯಿಸಿಕೊಂಡಿರುವವರು. ನಾವೆಲ್ಲ ಹುಟ್ಟು ಕನ್ನಡಿಗರು. ಯಾಕಂತ ಹೇಳಿದ್ರೆ ನಾವು ಆಡಳಿತಾತ್ಮಕವಾಗಿ ಕೇರಳಕ್ಕೆ ಸೇರಿ ಹೋಗಿರ್ಬಹುದು, ಭಾಷಾವಾರು ಪ್ರಾಂತ್ಯ ವಿಂಗಡಣೆಯ ಸಂದರ್ಭದಲ್ಲಿ ಅನ್ಯಾಯವಾಗಿ ನಾವು ಕೇರಳಕ್ಕೆ ಸೇರಿ ಹೋದ್ರು ಕೂಡ ನಮ್ಮ ನೆಲ, ನಮ್ಮ ಸಂಸ್ಕೃತಿ, ನಮ್ಮ ಭಾಷೆ ಅದೆಲ್ಲವೂ ಕೂಡ ಕನ್ನಡ. ಹಾಗಿರುವಾಗ ನಾವು ದಕ್ಷಿಣ ಕನ್ನಡ ಜಿಲ್ಲೆಯೊಟ್ಟಿಗೆ ಒಂದು ಅವಿನಾಭಾವವಾದ ಸಂಬಂಧವನ್ನು ಇಟ್ಟುಕೊಂಡವರು. ಮೊದಲು ಕೋವಿಡ್ ಬಂದಂತ ಸಂದರ್ಭದಲ್ಲಿ ಪ್ರಥಮ ಹಂತದಲ್ಲಿ ಅಲ್ಲಿ ಇಡೀ ಗಡಿಗಳಿಗೆ ಮಣ್ಣು ಮುಚ್ಚಿ ಈವನ್ ಒಂದು ಆಂಬ್ಯುಲೆನ್ಸ್ ಅನ್ನು ಕೂಡ ಹೋಗ್ಲಿಕ್ಕೆ ಬಿಡದಂತ ಪರಿಸ್ಥಿತಿ ಅವತ್ತು ನಿರ್ಮಾಣ ಆಗಿತ್ತು. ಆ ಸಂದರ್ಭದಲ್ಲಿ ನಾನು ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕಿದ್ದೆ. ಸುಪ್ರೀಂ ಕೋರ್ಟ್ ಅಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಹಾಕಿದಾಗ ಆಂಬ್ಯುಲೆನ್ಸ್ ಅನ್ನು ಬಿಡಬೇಕು, ತುರ್ತು ಚಿಕಿತ್ಸೆಗೋಸ್ಕರ ಬಿಡಬೇಕೆಂಬಂತ ತೀರ್ಮಾನ ಸುಪ್ರೀಂ ಕೋರ್ಟ್ ಕೊಟ್ಟಿತ್ತು. ಆ ತೀರ್ಮಾನ ಬರುವ ಒಳಗೆ 25 ಜನ ಸಾವನ್ನಪ್ಪಿದಂತ ಘಟನೆ ನಮ್ಮ ಮಂಜೇಶ್ವರದಲ್ಲಿ ನಡೆದಿರುವುದು ನಿಮಗೆಲ್ಲ ಗೊತ್ತಿದೆ.
ಈಗ ಏನಾಗಿದೆ ಅಂತ ಹೇಳಿದ್ರೆ ಏಕಾಏಕಿ ಈಗ ನಮ್ಮ ಕಾಸರಗೋಡು ಜಿಲ್ಲೆ ಮತ್ತು ಕೇರಳದಲ್ಲಿ ಕೋವಿಡ್ ಟೆಸ್ಟ್ ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಪ್ರತಿ ಒಂದು ಗ್ರಾಮಗಳನ್ನು ಕೇಂದ್ರೀಕರಿಸಿಕೊಂಡು ಟೆಸ್ಟ್ ಗಳ ಸಂಖ್ಯೆ ಜಾಸ್ತಿ ಆಗುವ ಹಿನ್ನೆಲೆಯಲ್ಲಿ ಅಲ್ಲಿ ಕೋವಿಡ್ ರೋಗಿಗಳ ಸಂಖ್ಯೆ ನಮ್ಗೆ ಜಾಸ್ತಿ ಕಾಣ್ಬೋದು. ಆದ್ರೆ ಸರಾಸರಿಯಲ್ಲಿ ಅಷ್ಟು ಜಾಸ್ತಿ ಕಾಣ್ತಾ ಇಲ್ಲ. ನಾವು ಈಗ ನಿನ್ನೆ ಹೇಗೆ ಜಾಸ್ತಿ ಆಯ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ಅಲ್ಲಿ ಕೋವಿಡ್ ಟೆಸ್ಟ್ ಜಾಸ್ತಿ ಮಾಡಿದ್ರು. ಕೋವಿಡ್ ಟೆಸ್ಟ್ ಜಾಸ್ತಿ ಮಾಡಿದ್ರೆ ಸ್ವಾಭಾವಿಕವಾಗಿ ಪಾಸಿಟಿವ್ ಸಂಖ್ಯೆ ನಮ್ಗೆ ಜಾಸ್ತಿ ಕಾಣಲೇಬೇಕು. ಅದು ಕಾಣಬೇಕಾದ್ದು ಅದು ಅನಿವಾರ್ಯ. ಯಾಕೆಂತ ಹೇಳಿದ್ರೆ ಇವತ್ತು ಒಂದೊಂದು ಗ್ರಾಮ ಪಂಚಾಯತ್ನಲ್ಲಿ 500 ಮಂದಿ ಹಾಗೆ ಕಾಸರಗೋಡು ಜಿಲ್ಲೆಯಲ್ಲಿ 40 ಗ್ರಾಮ ಪಂಚಾಯತ್ ಇದೆ. 40 ಗ್ರಾಮ ಪಂಚಾಯತ್ ಅಲ್ಲಿ ಈ ಒಂದು 20,000 ಮಂದಿಯನ್ನು ಒಂದು ದಿವಸ ಪರಿಶೋಧನೆ ಮಾಡುವಾಗ ಅದರಲ್ಲೇ ಒಂದು 500-600 ಜನರಿಗೆ ಕೋವಿಡ್ ಕಂಡು ಬಂದ್ರೆ ಆಶ್ಚರ್ಯ ಪಡಬೇಕಾದೇನಿಲ್ಲ. ಇವತ್ತು ಕೇರಳ ಸರ್ಕಾರ ಒಂದು ಅಂಗಡಿಯನ್ನು ತೆರೀಬೇಕಾದ್ರೆ ಅದರ ಅಂಗಡಿ ಮಾಲೀಕ RT-PCR ನೆಗೆಟಿವ್ ಹೊಂದಿರಬೇಕು. ಅದಕ್ಕೆ ಯಾರು ಅಡ್ಡಿಪಡಿಸ್ತಾ ಇಲ್ಲ. ಸೊ ಇಲ್ಲಿ ಕೋವಿಡ್ ಸಂಖ್ಯೆ ಕಳೆದ 2 ದಿನಗಳಿಂದ ದಕ್ಷಿಣ ಕನ್ನಡ ಜಿಲ್ಲೆಯವರು ಕೂಡ ಟೆಸ್ಟ್ ಸಂಖ್ಯೆ ಜಾಸ್ತಿ ಮಾಡಿದ ಹಿನ್ನೆಲೆಯಲ್ಲಿ ಅವರು ಏಕಾಏಕಿ ಈ ರೀತಿಯ ಒಂದು ತೀರ್ಮಾನವನ್ನು ತೆಗೆದುಕೊಂಡಿರ್ಬೋದು. ಆದ್ರೆ ಇದು ಅಮಾನವೀಯವಾದ ತೀರ್ಮಾನ. ಯಾಕೆ ಅಂತ ಹೇಳಿದ್ರೆ ಇವತ್ತು 2 ಡೋಸ್ ವ್ಯಾಕ್ಸಿನ್ ತೆಗೆದುಕೊಂಡವರಿಗೆ ಅಮೆರಿಕಕ್ಕೆ ಹೋಗ್ಬೋದು, ಲಂಡನ್ಗೆ ಹೋಗ್ಬೋದು, ವಿಮಾನಗಳ ಮೂಲಕ ಯಾವ ರಾಷ್ಟ್ರಗಳಿಗೂ ಬೇಕಾದ್ರೂ ಹೋಗ್ಬೋದು. ಆದ್ರೆ ನಮಗೆ ತಲಪಾಡಿ ಗಡಿಯನ್ನು ದಾಟಿ ನಮಗೆ ಬರ್ಲಿಕ್ಕೆ ಆಗುದಿಲ್ಲ. ಇದು ಯಾವ ನ್ಯಾಯ? ಹಾಗಾದ್ರೆ ಆ ಕೋವಿಡ್ ವ್ಯಾಕ್ಸಿನ್ ತೆಗೆದುಕೊಂಡ ಸರ್ಟಿಫಿಕೇಟ್ಗೆ ಯಾವ ಮೌಲ್ಯತೆ ಇದೆ? ಕೇಂದ್ರ ಸರ್ಕಾರ ಒಂದು ಹೇಳುದು, ಅದೇ ಆಡಳಿತ ಇರುವಂತಹ ಭಾರತೀಯ ಜನತಾ ಪಕ್ಷ ಆಡಳಿತ ಇರುವಂತಹ ಕರ್ನಾಟಕ ಸರ್ಕಾರ ತೆಗೆದುಕೊಳ್ಳುವ ತೀರ್ಮಾನ ಇನ್ನೊಂದು. ಇಲ್ಲಿ ನಮ್ಮ ಬೇಡಿಕೆ ಇಷ್ಟೇ, ನಾವೇನು ದಕ್ಷಿಣ ಕನ್ನಡ ಜಿಲ್ಲಾಡಳಿತ ತೆಗೆದುಕೊಳ್ಳುವ ತೀರ್ಮಾನಗಳು ಕೋವಿಡ್ ರೋಗವನ್ನು ನಿಯಂತ್ರಿಸಲಿಕ್ಕೋಸ್ಕರ ತೆಗೆದುಕೊಳ್ಳುವಂತ ತೀರ್ಮಾನಗಳಿಗೆ ನಾವು ಪೂರ್ಣ ಸಹಕಾರ ಕೊಡ್ಲೇಬೇಕು. ಯಾಕಂದ್ರೆ ನಾವು ಕೋವಿಡ್ ಹರಡ್ಲಿಕ್ಕೋಸ್ಕರ ಬರುವವರಲ್ಲ, ನಾವು ಜೀವನೋಪಾಯಕ್ಕಾಗಿ ಬರುವವರು. ಹಾಗೆ ಮಂಗಳೂರಿನಿಂದ ಕಾಸರಗೋಡಿಗೂ ಬರ್ತಾರೆ ಕೆಲಸಕ್ಕೆ, ಕೂಲಿ ಕೆಲಸಕ್ಕೆ ಬರ್ತಾರೆ, ಇನ್ನಿತರ ಕೆಲಸಗಳಿಗೆ, ಬ್ಯಾಂಕ್ ಉದ್ಯೋಗಿಗಳು ಬರ್ತಾರೆ. ಅವರಿಗೆ ನಾವು ಕೇರಳದಲ್ಲಿ ಯಾರು ತಡೆಯುವುದಿಲ್ಲ. ಕೇರಳದಲ್ಲಿ ಕಟ್ಟುನಿಟ್ಟಿನ ಕ್ರಮ ಇದ್ರೂ ಕೂಡ ಈ ರೀತಿ ಗಡಿ ಬಂದ್ ಮಾಡಿ ಮಣ್ಣು ಮುಚ್ಚಿ ಈ ರೀತಿ ನಾವು ಯಾರಿಗೂ ನಿರ್ಬಂಧವನ್ನು ಹೇರುವುದಿಲ್ಲ. ಅವರು ನಿರಾತಂಕವಾಗಿ ಇವತ್ತು ಕೂಡ ಬರ್ತಾ ಇದ್ದಾರೆ. ಅವರು ತಿರುಗಿ ಹೋಗ್ಲಿಕ್ಕೆ ನಮ್ಮ ಕರ್ನಾಟಕ ಸರ್ಕಾರ ಬಿಡ್ತಾ ಇಲ್ಲ. ಇಲ್ಲಿ ಕಾಸರಗೋಡು ಜಿಲ್ಲೆಗೆ ಬಂದು ಇಲ್ಲಿ ಕೆಲಸ ಮಾಡಿ ಸಾಯಂಕಾಲ ಅವರು ಮನೆಗೆ ಹೋಗುವಾಗ ಅಲ್ಲಿನ ತಲಪಾಡಿ ಗಡಿ ಇರ್ಬೋದು ಅಥವಾ ಇನ್ನಿತರ ಗಡಿಗಳಲ್ಲಿ ಅವರನ್ನು RT-PCR ನೆಗೆಟಿವ್ ಇಲ್ಲದ್ರೆ ಬಿಡುದಿಲ್ಲ. ಇದು ಅನ್ಯಾಯ ಅಂತ ನಾವು ಹೇಳುದು. ನಮ್ಮ ಬೇಡಿಕೆ ಇಷ್ಟೇ. ಯಾಕೆಂತ ಹೇಳಿದ್ರೆ ಕೇಂದ್ರ ಸರ್ಕಾರ ಅಂಗೀಕರಿಸಿದೆ, ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದೆ, ಹೈಕೋರ್ಟ್ಗಳು ಆದೇಶ ಕೊಟ್ಟಿದೆ. 2 ಡೋಸ್ ವ್ಯಾಕ್ಸಿನ್ ತೆಗೆದುಕೊಂಡವರಿಗೆ ಯಾವ ಕಾರಣಕ್ಕೂ RT-PCR ನೆಗೆಟಿವ್ ನ ಅಗತ್ಯ ಇಲ್ಲ ಅಂತ ಹೇಳಿ ನರೇಂದ್ರ ಮೋದಿ ಸರ್ಕಾರವೇ ಹೇಳುವಾಗ, ಭಾರತದ ಸರ್ವೋಚ್ಚ ನ್ಯಾಯಾಲಯವು ಹೇಳುವಾಗ, ಇದು ಯಾವುದನ್ನೂ ಕೂಡ ಗಣನೆಗೆ ತೆಗೆದುಕೊಳ್ಳದೆ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಇರ್ಬೋದು ಅಥವಾ ಕರ್ನಾಟಕ ಸರ್ಕಾರ ಇರ್ಬೋದು ಇವತ್ತು ತೆಗೆದುಕೊಂಡಂತ ತೀರ್ಮಾನ ಅದು ಅಮಾನವೀಯವಾದದ್ದು ಮಾತ್ರವಲ್ಲ, ಅದು ಅವೈಜ್ಞಾನಿಕವಾದದ್ದು ಕೂಡ. ಹಾಗಿರುವಾಗ ಈ ಕೋವಿಡ್ ವ್ಯಾಕ್ಸಿನ್ ಏನಿದೆ ಆ ವ್ಯಾಕ್ಸಿನ್ಗೆ ಯಾವುದೇ ಬೆಲೆ ಇಲ್ಲ ಕಲ್ಪಿಸದಂತ ಒಂದು ಸರ್ಕಾರ ಇವತ್ತು ಬೊಮ್ಮಾಯಿ ಸರ್ಕಾರ. ಆ ಬೊಮ್ಮಾಯಿ ಸರ್ಕಾರ ತೆಗೆದುಕೊಂಡ ತೀರ್ಮಾನವನ್ನು ಪರಿಶೀಲನೆ ಮಾಡಿ ಏನು ಗಡಿ ಪ್ರದೇಶದಲ್ಲಿ ಜನಜೀವನ ಯಾವ ರೀತಿ ಮೊದಲನೇ ಹಾಗೆ ಇತ್ತೋ ಅದಕ್ಕೆ ಒಂದು ಅವಕಾಶ ಕೊಡಬೇಕು. ಮತ್ತೊಂದು ವಿಷಯ ಅಂತ ಹೇಳಿದ್ರೆ ಭಾರತದ ಕೇಂದ್ರ ಸರ್ಕಾರದ ಕೋವಿಡ್ ಅನ್ಲಾಕ್ ಮಾರ್ಗಸೂಚಿ ಇವತ್ತು ನೀವು ಗೊತ್ತಿರಬಹುದು, ಎಲ್ಲರಿಗೂ ಗೊತ್ತಿದ್ದ ಸಂಗತಿ. ಅನ್ಲಾಕ್ ಮಾರ್ಗಸೂಚಿಯಲ್ಲಿ ಬಹಳ ಸ್ಪಷ್ಟವಾಗಿ ಉಲ್ಲೇಖ ಮಾಡಿರುವಂತದ್ದು ಅಂತಾರಾಜ್ಯ ವಾಹನ ಸಂಚಾರಗಳಿಗೆ, ಜನಸಂಚಾರಗಳಿಗೆ, ಸರಕು ಸಾಗಾಟಗಳಿಗೆ ತಡೆಯನ್ನು ಒಡ್ಡಬಾರದಂತ ಬಹಳ ಸ್ಪಷ್ಟವಾಗಿ ಉಲ್ಲೇಖ ಮಾಡಿರುವಾಗ ಯಾಕೆ ಬಿಜೆಪಿ ಸರ್ಕಾರ ಕರ್ನಾಟಕ ಈ ರೀತಿ ಒಂದು ತೀರ್ಮಾನ ತೆಗೆದುಕೊಂಡು ಗಡಿ ಮುಚ್ಚುತ್ತಾ ಇದೆ? ಸೊ ಅದರ ವಿರುದ್ಧ ನಾವು ಪ್ರತಿಭಟನೆ ಮಾಡುವಂತದ್ದು. ನಾವು ಯಾವತ್ತೂ ಕೂಡ ಕೋವಿಡ್ ರೋಗ ವ್ಯಾಪಿಸ್ಲಿಕ್ಕೋಸ್ಕರ ನಾವು ಕೂಡ ಬಹಳ ಜಾಗೃತಿ ವಹಿಸ್ತೇವೆ. ನಾವು ಕೂಡ ಮನುಷ್ಯರು, ನಮಗೆ ಮನುಷ್ಯತ್ವ ಇದೆ, ನಾವು ಕೂಡ ಮನುಷ್ಯರು, ನಾವು ಕೂಡ ಜೀವಿಸುವವರು. ಈಗ ಒಂದು ಕೋವಿಡ್ ರೋಗದ ಹೆಸರಿನಲ್ಲಿ ಗಡಿ ರೇಖೆಗಳನ್ನು ನಿರ್ಣಯಿಸುವುದು ಸರಿಯಲ್ಲ, ಭೌಗೋಳಿಕವಾಗಿ ಬೇರ್ಪಡಿಸುವುದು ಸರಿಯಲ್ಲ. ಒಂದು ಕೋವಿಡ್ ಅನ್ನು ನಿಯಂತ್ರಿಸಲಿಕ್ಕೆ ಈ ರೀತಿ ಗಡಿ ಬಂಧನ ಮಾಡಿದ್ರೆ ಸಾಧ್ಯ ಇಲ್ಲ, ಖಂಡಿತ ಸಾಧ್ಯ ಇಲ್ಲ. ಅದು ಅವೈಜ್ಞಾನಿಕವಾದ ತೀರ್ಮಾನ, ಇದೊಂದು ರಾಜಕೀಯ ಪ್ರೇರಿತವಾದಂತಹ ತೀರ್ಮಾನ. ಈ ರಾಜಕೀಯ ಪ್ರೇರಿತವಾದ ತೀರ್ಮಾನದಿಂದ ಕರ್ನಾಟಕದ ಬಿಜೆಪಿ ಸರ್ಕಾರ ಕೂಡಲೇ ಹಿಂದೆಗೆ ಇರಬೇಕು. ಏನಿದೆ ಕಾಸರಗೋಡು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ ಇರಬಹುದು ಅಥವಾ ಕೇರಳ ಕರ್ನಾಟಕ ನಡುವಿನ ಒಂದು ಸಂಬಂಧ ಏನಿದೆ ಅದಕ್ಕೆ ಯಾವುದೇ ರೀತಿಯ ಮಸಿ ಬಳಿಯುವಂತ ಪ್ರಯತ್ನವನ್ನು ರಾಜಕೀಯದ ಹಿನ್ನೆಲೆಯಲ್ಲಿ ಮಾಡಬಾರದು ಅಂತ ಕಳಕಳಿಯಿಂದ ಕೋರ್ತಾ ಇದ್ದೇನೆ. ಎಸ್ ವೆರಿ ಬ್ಯೂಟಿಫುಲ್ ಎಕ್ಸ್ಪ್ಲೇನ್ಡ್ ಸರ್. ಏನ್ ಸಮಸ್ಯೆಗಳಿದೆ ಅದನ್ನ ಕಂಪ್ಲೀಟ್ ಆಗಿ ಹೇಳಿದ್ದಾರೆ. RT-PCR ಟೆಸ್ಟ್ ನೆಗೆಟಿವ್ ಬಂದರೂ ಕೂಡ ಬಿಡಲ್ಲ. ಜೊತೆಗೆ 2 ಡೋಸ್ಗಳು ಕೋವಿಡ್ ವ್ಯಾಕ್ಸಿನ್ನ 2 ಡೋಸ್ಗಳಾದ್ರೂ ಕೂಡ ಸರ್ಕಾರವೇ ಹೇಳಿದೆ, ಗೊತ್ತಿರುವಂತಹ ವಿಷಯ. 2 ಡೋಸ್ಗಳಾದ್ರೂ ಕೂಡ ತುಂಬಾ ಕಷ್ಟ ಆಗ್ತಾ ಇದೆ, ನಮ್ಮನ್ನ ಬಿಡಲ್ಲ ಅನ್ನುವಂಥದ್ದು. ಇತರ ರಾಷ್ಟ್ರಗಳಿಗೆ ಹೋಗಬಹುದು, ಆದ್ರೆ ಪಕ್ಕದ ಒಂದು ಜಿಲ್ಲೆಗೆ ಹೋಗಕ್ಕಾಗ್ತಾ ಇಲ್ಲ, ನಮ್ಮ ಗಡಿಯನ್ನ ದಾಟಿ ಬರಕ್ಕಾಗ್ತಾ ಇಲ್ಲ. ಯಾಕೆ ಈ ರೀತಿ ಮಾಡ್ತಾರೆ ಅನ್ನುವಂಥದ್ದು ಕೇಂದ್ರ ಸರ್ಕಾರ ಹೇಳುತ್ತೆ, ಸುಪ್ರೀಂ ಕೋರ್ಟ್ ಹೇಳುತ್ತೆ. ಯಾಕೆ ಈ ರೀತಿಯ ನಿರ್ಧಾರ ಜಿಲ್ಲಾಡಳಿತ ಜೊತೆಗೆ ಮುಖ್ಯಮಂತ್ರಿಗಳು ತೆಗೆದುಕೊಂಡಿದ್ದಾರೆ, ಅಂದ್ರೆ ನಮ್ಮ ರಾಜ್ಯ ಸರ್ಕಾರ ತೆಗೆದುಕೊಂಡಿದೆ ಅನ್ನುವಂತಹ ತಮ್ಮ ವಿಚಾರ ಅಲ್ವಾ ಸರ್? ಹೌದು. ಈಗ
ಮಾತಾಡ್ಬೋದಾ? ಎಸ್ ಸರ್, ಬರ್ತೇನೆ. ಬಿಫೋರ್ ದಟ್ ನಾನು ದಿನಕರ್ ಶೆಟ್ಟಿ ಅವರ ಜೊತೆ ಫಸ್ಟ್ ರಿಯಾಕ್ಷನ್ ತಗೊಳ್ತೇನೆ. ಎಸ್ ಸರ್, ಫಸ್ಟ್ ರಿಯಾಕ್ಷನ್. ಒಂದು, ಈಗಾಗಲೇ ಅವರು ಹೇಳಿದ ಹಾಗೆ ಬಹಳ ಆಶ್ಚರ್ಯ ಆಗುತ್ತೆ. ಒಂದು, ಕರ್ನಾಟಕ ಸರ್ಕಾರ ಭಾರತೀಯರನ್ನತಕ್ಕಂಥದ್ದನ್ನು ಮರ್ಕೊಂಡಿದೆ. ಇನ್ನೊಂದು ಕಡೆಯಲ್ಲಿ ಕನ್ನಡಿಗರನ್ನತಕ್ಕಂಥದ್ದನ್ನು ಕೂಡ ಮರ್ಕೊಂಡಿದೆ. ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ, ಕೋವಿಡ್ ನಿಯಮ ಎಲ್ಲ ರಾಜ್ಯದಲ್ಲಿದೆ. ಎಸ್, ಕೋವಿಡ್ನ ಪರಿಣಾಮ ಏನಿದೆ ಅದು ಎಲ್ಲ ರಾಜ್ಯಕ್ಕೂ ಗೊತ್ತಿದೆ. ಸೆಂಟ್ರಲ್ನ ಅದರದೇ ಆದ ರೂಲ್ಸ್ ಇದೆ, ಅದನ್ನು ಪ್ರತಿಯೊಂದು ರಾಜ್ಯದವರು ಕೂಡ ಪಾಲನೆ ಮಾಡಬೇಕು. ನಾವಿಲ್ಲಿ ಹೇಳ್ತಕ್ಕಂಥದ್ದು ಗಡಿಬಂದು ಮಾಡ್ತಕ್ಕಂಥದ್ದು ಬಹಳ ತಪ್ಪು. ಅದು ಕೂಡ ನೋಡಿ, ಇಲ್ಲಿ ಕರ್ನಾಟಕದಲ್ಲಿ ಏಕೆ 2 ದಿವಸ ಕರ್ಫ್ಯೂ ಹಾಕಿದ್ರು, ಜನರು ಯಾವ ರೀತಿ ತಳಮಳ ಆದ್ರಂತ ನೋಡಿ. ಯಾವುದೇ ಒಂದು ರೂಲ್ಸ್ ತರುವಾಗ ಜನರವನ್ನು ಹಿತವನ್ನ ಕಾಪಾಡಬೇಕು. ಮೊದಲೇ ಕೋವಿಡ್ ಅಲ್ಲಿ ಈ ರೀತಿ ಇರುವಾಗ ಏನೋ ಒಂದು ರೂಲ್ಸ್ ಅನ್ನ ನಾನು ಮುಖ್ಯಮಂತ್ರಿ ಆಗಿದ್ದೇವೆ ಏನು ಕೂಡ ಮಾಡಬಹುದು, ಹಿಟ್ಲರ್ ರೂಲ್ಸ್ ತರ್ಲಿಕ್ಕೆ ಆಗುದಿಲ್ಲ. ಜನರ ಒಂದು ನಾಡಿಮಿಡಿತವನ್ನ ಸರ್ಕಾರ ಮನನೊಂದು ಮಾಡಬೇಕು. ಈಗಿನ ಸರ್ಕಾರಕ್ಕೆ ಏನಾಗಿದೆ ಹೇಳಿದ, ಈಗ ಅವ್ರು ಹೇಳಿದಾಗೆ ಎಲ್ಲೋ ಅದು ಕಮ್ಯುನಿಸ್ಟ್ ಸರ್ಕಾರ, ಇವರ ಒಂದು ರಾಜ್ಯಕ್ಕೆ ಪಿತ್ತೂರಿ ಅಂತ ಅವ್ರು ಹೇಳ್ತಾರೆ. ಯಾಕಂದ್ರೆ ಅವರಿಗೆ ನೋವಿದೆ, ಹೇಳುದು ಸಾಮಾನ್ಯ. ನಾವು ಹೇಳ್ತಕ್ಕಂಥ ನಿಯಮ ತನ್ನಿ, ನಿಯಮ ಅದು ಜನರಿಗೆ ಭಯಂಕರ ವಿರುದ್ಧವಾಗಿ. ಇವತ್ತು ನಮ್ಮ ವಿದ್ಯಾರ್ಥಿಗಳ ಪಾಡು ಯಾರ ಹತ್ರ ಹೇಳ್ಬೇಕಿದನ್ನು? ಒಮ್ಮೆ ಎಕ್ಸಾಮ್ ಮಾಡ್ತಾರೆ, ಒಮ್ಮೆ ಎಕ್ಸಾಮ್ ಕ್ಯಾನ್ಸಲ್ ಮಾಡ್ತಾರೆ, ಏಕಾಏಕಿ DC ನೋಡಿ, ಮ್ಯಾಂಗ್ಳೂರ್ ಯೂನಿವರ್ಸಿಟಿ ಅವರು ಎಕ್ಸಾಮ್ ಇಟ್ರು, ಏಕಾಏಕಿ DC ಆರ್ಡರ್ ಮಾಡಿದ್ರು. ಇಮಿಡಿಯೇಟ್ ನಮ್ಮ ಮಕ್ಕಳು ಅಲ್ಲಿಂದ ಬಂದು 8,000 ರೂಪಾಯಿ ಕೊಟ್ಟು ಇಲ್ಲಿ PG ಅಲ್ಲಿ ಕುತ್ಕೊಂಡು ರಿಪೋರ್ಟ್ ತಗೊಂಡು ಬಂದು ಈ ರೀತಿ ಇರುವಾಗ ಒಂದು ಮಾನಸಿಕವಾಗಿ ಒಂದು ವಿದ್ಯಾರ್ಥಿಗಳ ಒಂದು ಇದು ಎಷ್ಟು ಕುಗ್ಗಿರ್ಬೋದು. ಇದನ್ನ ಪರಿಗಣನೆಗೆ ತಕೊಳ್ಬೇಕು. ನಾವೀಗ ಕರ್ನಾಟಕ ವಿರುದ್ಧವಾಗಿ ಮಾತನಾಡುವಂಥದ್ದಲ್ಲ. ಮಾನವೀಯತೆ ಅಂತಕ್ಕಂಥದ್ದು ಪ್ರತಿಯೊಂದರಲ್ಲಿಯೂ ಬೇಕು, ಅದು ಕೋವಿಡ್ ನಲ್ಲಿ ಕೂಡ ಬೇಕು. ಇವತ್ತು ಗಡಿ ಬಂದ್ ಮಾಡ್ತಕ್ಕಂಥ ಕಠಿಣ ನಿರ್ಧಾರ ಯಾಕೆ? ಇವತ್ತು ಅದೊಂದು ಅವಿಭಾಜ್ಯ ಅಂಗ. ನಾವು ನಮ್ಮ ಗಡಿನಾಡ ಕನ್ನಡಿಗರು ಅಂತ ಹೇಳಿದ್ರೆ ಅದು ಕರ್ನಾಟಕದ ಒಂದು ಭಾಗ. ಹೃದಯ ಪ್ರತಿಯೊಬ್ಬರದು ಮಿಡಿತದೆ. ಇವತ್ತು ಕಣ್ಣೂರು ತಕ್ಕ ಹಿಡ್ಕೊಂಡ್ರು ಕೂಡ 30% ಪ್ರತಿಯೊಂದು ಮನೆಯ ಒಂದು ಭಾಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದೆ. ಪ್ರತಿಯೊಂದು ಮನೆಗೆ ಒಂದಲ್ಲ ಒಂದು ರೀತಿಯಲ್ಲಿ ಸಂಬಂಧ ಬೆಸ್ಕೊಂಡಿದ್ದಾರೆ. ಇಡೀ ನಮ್ಮ ಹಾಸ್ಪಿಟಲ್ ಇರ್ತಕ್ಕಂಥ ಒಂದು 60% ಹಾಸ್ಪಿಟಲ್ ನಡೀತಕ್ಕಂಥದ್ದು ಕೇರಳ ಇದರಿಂದ. ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ಏಕಾಏಕಿ ನಾವು ಇವತ್ತು ನೋಡಿ ಬರ್ತಕ್ಕಂಥದ್ದನ್ನ ಈಗ ಪ್ರತಿಯೊಂದು ನಾವೀಗ ಮೂಲಭೂತ ಸೌಕರ್ಯದ ಇದಕ್ಕೆ ಈ ರೀತಿ ಇದು ಮಾಡಿದ್ರೆ ಜನರು ಹೇಗೆ ಇದು ಮಾಡಿಕೊಳ್ಳುವಂಥದ್ದು? ಇದನ್ನ ಈಗ ಸೆಂಟ್ರಲ್ ಗವರ್ಮೆಂಟ್ ಒಂದು ರೂಲ್ಸ್ ತರ್ತದೆ. ಯಾವುದೇ ರಾಜ್ಯದಲ್ಲಿ ಕೂಡ ಈಗ ಅವರು ಹೇಳಿದ ಹಾಗೆ ಯಾವುದು ಕೂಡ ಅಡೆತಡೆ ಮಾಡ್ತಕ್ಕಂಥ ಅದು ಸುಪ್ರೀಂ ಕೋರ್ಟ್ ಹೇಳಿರುವಂಥದ್ದು, ಅದನ್ನ ಸೆಂಟ್ರಲ್ ಗವರ್ಮೆಂಟ್ ಪಾಲನೆ ಮಾಡ್ತಿದೆ. ಹಾಗಾದ್ರೆ ಇವರು ಏನು ಮಾಡ್ತಾ ಇದ್ದಾರೆ? ನಮ್ಮದೇ ಆದಂತ ಒಂದು ನಿರ್ಧಾರಗಳನ್ನ ತಕೊಳ್ಬೋದಾ? ಕಠಿಣ ನಿರ್ಧಾರ ತಕೊಳ್ಬಾರ್ದು ಅನ್ನುವಂಥದ್ದೇನಿಲ್ಲ. ಮಾಸ್ಕ್ ಹಾಕ್ಬಹುದು, ಸ್ಯಾನಿಟೈಸರ್ ಇದು ಮಾಡಬಹುದು, ಪ್ರತಿಯೊಂದನ್ನ. ಈಗ ನಮ್ಮ ರಾಜ್ಯದ ಒಳಗೆ ಅಲ್ಲಿ ಇಲ್ಲಿ ಹೋಗ್ಲಿಕ್ಕೆ. ಹಾಗಾದ್ರೆ ಇಡೀ ಕೇರಳ ರಾಜ್ಯದ ಗವರ್ಮೆಂಟ್ ನಮ್ಮನ್ನೆಲ್ಲ ಬ್ಯಾನ್ ಮಾಡಿದ? ಕರ್ನಾಟಕದಲ್ಲಿ ಯಾರು ಹೋಗ್ತಾ ಇಲ್ವಾ? ಅವರಲ್ಲಿ ಈಗ ಅವ್ರು ಹೇಳಿದಾಗೆ ಟೆಸ್ಟಿಂಗ್ ಜಾಸ್ತಿ ಆಗ್ತದೆ. ಟೆಸ್ಟಿಂಗ್ ಜಾಸ್ತಿ ಆಗುವಾಗ ಕೊರೋನಾ ಸಂಖ್ಯೆ ಕೂಡ ಜಾಸ್ತಿ ಆಗ್ತದೆ, ಇಲ್ಲ ಅನ್ನೋದಿಲ್ಲ. ನಮ್ ಕರ್ನಾಟಕ ಕೇರಳ ಕಂಪೇರ್ ಮಾಡಿದ್ರೆ ಇಲ್ಲಿ ಟೆಸ್ಟಿಂಗ್ ಕಡಿಮೆ ಇದೆ, 100% ಇದೆ. ಆದ್ರಿಂದ ಅಲ್ಲಿ ಒಂದು ಕೊರೋನಾ ರೇಟ್ ಜಾಸ್ತಿ ಆಗಿದೆ ಅಂತ ಹೇಳಿದ ಕೂಡಲೇ ನಾವು ಅಸ್ತಿತ್ವಕ್ಕೆ ನಾವು ಭಾರತೀಯರಂತಕ್ಕಂಥದನ್ನೇ ಯಾವಾಗ್ಲೂ ಮರಿಬಾರ್ದು. ಮಾನವೀಯತೆ ನಾವು ಒಗ್ಗಟ್ಟಾಗಿ ಹೋರಾಟ ಮಾಡ್ಬೇಕಲ್ಲದೆ ವಿರುದ್ಧವಾಗಿ. ದೇಶದ ಪ್ರಧಾನಮಂತ್ರಿ ಏನ್ ಹೇಳ್ತಾರೆ? ಎಲ್ರೂ ಒಗ್ಗಟ್ಟಾಗಿ ಇದರ ಬಗ್ಗೆ ಹೋರಾಡಿ ಅಂತಕ್ಕಂಥದ್ದು. ನಾವು ಒಂದು ರಾಜ್ಯದ ವಿರುದ್ಧ ಹೋರಾಡ್ಲಿ ಅಂತ ಎಲ್ಲಿ ಕೂಡ ಹೇಳಲಿಲ್ಲ, ಕೊರೋನಾದ ವಿರುದ್ಧ ಹೋರಾಡಿ ಅಂತ ಹೇಳಿರ್ತಕ್ಕಂಥದ್ದು. ಆದ್ರಿಂದ ನಾವು ಹೇಳ್ತಕ್ಕಂಥದ್ದು, ನೀವು ಈ ಗಡಿ ಭಾಗವನ್ನ ಲಾಕ್ ಮಾಡ್ತಕ್ಕಂಥದ್ದು ಸಂಪೂರ್ಣವಾಗಿ ಇದು ಒಂದು ಸರಿಯಾದ ನಿರ್ಧಾರ. ಆದ್ರೂ ಕೂಡ ಯಾವುದೇ ನಿರ್ಧಾರವನ್ನು ತಗೊಳ್ಳುವಾಗ ಕೂಡ ತುಂಬಾ ಆಲೋಚನೆ ಮಾಡ್ಬೇಕಾಗ್ತದೆ. ನಾನೊಂದು ಆಫೀಸರ್ ಹೇಳಿ ನಾನು ನನ್ನದೇ ರೂಲ್ಸ್ ಮಾಡ್ಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ. ನಾವೀಗ ಮುಖ್ಯಮಂತ್ರಿ ಪದವಿಯಲ್ಲಿ ಕೂತ ಕೂಡ್ಲೆ ಏನೋ ಒಂದು ರೂಲ್ಸ್ ಮಾಡಿದ್ರೆ ಆಗ್ತದಾ? ಕೊರೋನಾ ಕಂಟ್ರೋಲ್ ಬರ್ತದಾ? ಎಲ್ರದ್ದು ಪ್ರಾಣವೇ ಅಲ್ಲ, ಎಲ್ರದ್ದು ಪ್ರಾಣವೇ, ಎಲ್ರಿಗೂ ಅಸ್ತಿತ್ವ ಇದೆ, ಎಲ್ರಿಗೂ ಮಾನವೀಯತೆ ಇದೆ. ಮಾನವೀಯತೆಯೊಂದಿಗೆ ನಡಿಬೇಕಲ್ಲದೆ ರಾಜ್ಯಗಳು ಯಾವಾಗಲೂ ವೈರತ್ವ ತರ್ತಕ್ಕಂಥ. ಇವತ್ತು ಅವರು ಏನ್ ಹೇಳ್ತಾರೆ ಹೇಳಿದ್ರೆ, ನಾವು ಪಾಕಿಸ್ತಾನದವರೇನು ಆ ರೀತಿ ಈಗ ಕೇರಳದವರ ಮನದಲ್ಲಿ ಆ ರೀತಿ ಹೇಳ್ತಾ ಇದ್ದಾರೆ. ಹೌದು, ನಾವೇನೋ ಅಪರಾಧವನ್ನ ಮಾಡಿದ್ದೇವಾ ಅನ್ನುವಂತಹ ವಿಚಾರವನ್ನ ಅವರು ಕೇಳ್ತಾ ಇರುವಂತದ್ದು ಕೂಡ ನಾನು ಕೇಳಿದ್ದೇನೆ. ಎಸ್ ಮಾತಾಡ್ತೇನೆ. ಅದೇ ರೀತಿ ಸರ್, ಬಿಫೋರ್ ದಟ್ ದಿನಕರ್ ಶೆಟ್ಟಿ ಅವರು ಹೇಳಿದಂತಹ ವಿಚಾರ, ಏಕಾಏಕಿ ವೀಕೆಂಡ್ ಕರ್ಫ್ಯೂ ಘೋಷಣೆ ಮಾಡಿರುವಂತಹ ವಿಚಾರ ಜನಸಾಮಾನ್ಯರು ಹಿಡಿಶಾಪ ಹಾಕಿದ್ದಾರೆ ಸರ್ಕಾರಕ್ಕೆ. ಮುಖ್ಯಮಂತ್ರಿಗಳ ಘನತೆ ಗೌರವವನ್ನ ಅವರು ಉಳಿಸ್ಕೊಳ್ಬೇಕು, ಅವರ ಮೇಲೆ ಗೌರವ ಅಭಿಮಾನವನ್ನ ಇಡುವಂತಹ ಕೆಲಸಗಳು ಆಗಬೇಕು. ಜೊತೆಗೆ
ನಮ್ಮ ಜಿಲ್ಲಾಧಿಕಾರಿ ಅಥವಾ ನಮ್ಮ ಜಿಲ್ಲಾಡಳಿತ ಇಲ್ಲೂ ಕೂಡ ಈ ವಿಚಾರಗಳು ಬರುತ್ತೆ. ಎಲ್ಲ ವಿಚಾರ ಬಂದಾಗ ಸ್ಟೇಟ್ ಗೌರ್ಮೆಂಟ್ ಇಂದ ಆರ್ಡರ್ ಬಂದಿದೆ, ಸೊ ಹಾಗಾಗಿ ನಾವುಗಳು ಮಾಡಬೇಕು ಅನ್ನುವಂತಹ ವಿಚಾರವನ್ನು ಜಿಲ್ಲಾಧಿಕಾರಿ ಅವರು ಹೇಳ್ತಾರೆ. ಆದ್ರೆ ಸ್ವಲ್ಪ ಜಿಲ್ಲೆಯ ಜನತೆ ಕಷ್ಟದಲ್ಲಿದ್ದಾರೆ. ಈ ವಿಷಯದ ಬಗ್ಗೆ ಮಾತಾಡ್ತೇನೆ. ಈ ವಿಷಯದ ಬಗ್ಗೆ ಸಂಕ್ಷಿಪ್ತವಾಗಿ ಮಾತಾಡಬೇಕು. ವೀಕೆಂಡ್ ಕರ್ಫ್ಯೂ ಬಗ್ಗೆ ಇನ್ನೂ ಕೂಡ ಜನರಲ್ಲಿ ಆಕ್ರೋಶ ಇದೆ. ಎರಡು ದಿನಗಳು ನಮ್ಗೆ ನಮ್ಮ ಕಚೇರಿಗೆ ಬಂದಿರುವಂತಹ ಕರೆಗಳು, ಜನರು ಅನುಭವಿಸಿದಂತ ನರಕ ಯಾತನೆ, ಅವರ ಕಷ್ಟ, ಆ 2 ದಿನಗಳು. ಯಾಕಂದ್ರೆ ಹೇಳ್ದೆ ಕೇಳದೆ ಎಸ್ ಹಿಟ್ಲರ್ ಸರ್ಕಾರ ಅನ್ನೋಂಥ ಏನೋ ಮಾತುಗಳನ್ನು ನಾವು ಕೇಳಿದ್ವಿ, ಆ ಸರ್ಕಾರ ಆಗ್ತಾ ಇದೆಯಾ ಅನ್ನೋಂಥ ಪ್ರಶ್ನೆ ಬರುತ್ತೆ. ಇದ್ರ ಜೊತೆಗೆ ಎಕ್ಸಾಮಿನೇಷನ್ ವಿಚಾರವಾಗಿ ಯಾರೋ ಹೇಳಿದ್ರಂತೆ ಟೈಮ್ ಟೇಬಲ್ ಕಳಿಸಿ, ಎಸ್ ಯಾರೋ ಕೊಟ್ರಂತೆ, ತದನಂತರ ಹೇಳಿದ್ರಂತೆ ಪೋಸ್ಟ್ಪೋನ್ ಮಾಡೋಣ ಅಂತ ಹೇಳಿ. ಸೊ ತದನಂತರ ಮತ್ತೆ ಎಸ್ ಪರೀಕ್ಷೆ ಆಗ್ಬೇಕು ಅನ್ನೋಂಥ ವಿಚಾರ, ಎಲ್ಲ ವಿಚಾರಗಳು ನೋಡಿದಾಗ ಏನಾಗ್ತಾ ಇದೆ ಅನ್ನೋಂಥ ವಿಚಾರ ಎಸ್ ಮಾತಾಡಬೇಕು. ಅನೇಕ ಕರೆಗಳು ಬರ್ತಾ ಇದೆ. ಪ್ರಥಮ ಕರೆ ಇದೆ, ಜೆರಾಲ್ಡ್ ಟವರ್ ಅವರು ಕರೆ ಮಾಡಿದ್ದಾರೆ, ಸಾಮಾಜಿಕ ಕಾರ್ಯಕರ್ತರು. ಸರ್ ನಮಸ್ತೆ. ನಮಸ್ತೆ ಜೆರಾಲ್ಡ್ ಟವರ್ ಅವರೇ, ಹೇಳಿ ಸರ್, ಮಾತಾಡಿ. ನಮ್ಮ ಹರ್ಷದ್ ವರ್ಕಡಿ ಅವರು ಮತ್ತು ದಿನಕರ್ ಶೆಟ್ಟಿ ಅವರು ಮಾತಾಡುವುದನ್ನು ನಾನು ಕೇಳಿದೆ, ಈಗ ಬಂದದಷ್ಟೇ. 100ಕ್ಕೆ 100 ಯಾವುದು ಕೂಡ ಡೌಟ್ ಇಲ್ಲದೆ ಅವರು ಮಾತಾಡಿದ್ದು ಸತ್ಯ. ಓಕೆ, ಅದು ಹೇಳಿ ಸರ್, ನಾನು ಇವತ್ತು ಏನ್ ಹೇಳುದು ಹೇಳಿದ್ದಾರೆ ನಿತಿನ್, ಇದು ಟೋಟಲ್ ಆಗಿ ರಾಜಕೀಯ ಪ್ರೇರಿತ. ಇಲ್ಲಿ ಮಹಾರಾಷ್ಟ್ರದ್ದು ಮತ್ತೆ ಕೇರಳದ್ದು ಬೇರೆ ಬೇರೆ ಸರ್ಕಾರ ಇರುವುದ ಕಾರಣ ಇವರನ್ನು ಟಾರ್ಗೆಟ್ ಮಾಡುವಗೋಸ್ಕರ ಈ ತರ ಮಾಡ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ನಾನು ಹೇಳ್ತಾ ಇದ್ದೇನೆ, ನಮ್ಮ ಕೋವಿಡ್ ಸಂಖ್ಯೆಯ ಬಗ್ಗೆ ಬೆಂಗಳೂರಲ್ಲಿ ಕುತ್ಕೊಂಡು ಇಲ್ಲಿ ಫಸ್ಟ್ ಟೈಮ್ ಕೋವಿಡ್ ಬರುವಾಗ ಆ ತರ ಆಗಿದೆ. ರೆಡ್ ಝೋನ್ ಅಂತೇಳಿ ಡಿಕ್ಲೇರ್ ಮಾಡಿದೆ, ಇಲ್ಲಿ ಕೇಸೇ ಇರಲಿಲ್ಲ. ಅದರ ಜೊತೆಯಲ್ಲಿ ಮೊನ್ನೆ ನಾನು ಸಾಮಾಜಿಕ ಜಾಲತಾಣದಲ್ಲಿ ಹಾಕಿದ್ದೇನೆ, ಕೇರಳದಿಂದ ಈ ಕಡೆ ಬರುವುದಾದ್ರೆ ಇದು ಪಾಸ್ಪೋರ್ಟ್ ಮತ್ತೆ ವೀಸಾ ಮಾಡ್ಲಿ ಅಂತ ಹೇಳಿ. ಯಾಕೆ ಹೇಳಿದ್ದಾರೆ, ಒಂದು ಪರದೇಶದ ನಮ್ಮ ಸರ್ಕಾರ ಟ್ರೀಟ್ ಮಾಡ್ತಾ ಇದೆ ಕೇರಳದವರನ್ನು. ಇಷ್ಟು ವಿದ್ಯಾರ್ಥಿಗಳು ಮತ್ತು ಕೆಲಸ ಮಾಡುವವರು ಮಂಗಳೂರಿಗೆ ಬರುವಾಗ ಈ ರೀತಿ ಹರಾಸ್ಮೆಂಟ್ ಕೊಡುವುದು ಸರಿಯಾದ ವ್ಯಾಕ್ಸಿನ್ ತಗೊಂಡವರಿಗೆ ಪುನಃ ಹರಾಸ್ಮೆಂಟ್ ಅಂತ ಏನಿದು? ಇದು ಬರೀ ಜನರಿಗೆ ಕಿರುಕುಳಗೋಸ್ಕರ ಮಾಡಿದ್ದ ಇದು. ಮತ್ತೆ ಇಂಥ ನಿರ್ಧಾರಗಳು ಸರ್ಕಾರ ಮಾಡಬಾರ್ದು, ದುಡುಕ ನಿರ್ಧಾರ, ಇದನ್ನ ನಾನು ಹೇಳುವುದು. ಅದರ ಜೊತೆಯಲ್ಲಿ ಯಾರೋ ಇಲ್ಲಿ ಮಿಸ್ಗೈಡ್ ಮಾಡುವ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಮುಖ್ಯಮಂತ್ರಿಯವರಿಗೆ. ಆದ ಕಾರಣ ತಮ್ಮ ಈ ಕಾರ್ಯಕ್ರಮದ ಮುಖಾಂತರ ಇಲ್ಲಿ ಏನು ಹೇಳಲಿಕ್ಕೇನು ಇಲ್ಲ, 99% ಎಲ್ಲ ಪ್ರಾಕ್ಟಿಕಲ್ ಆಗಿ ಏನು ನಿಜ ಸಂಗತಿ ಉಂಟು ಅದು ಇವತ್ತು ತಮ್ಮ ಕಾರ್ಯಕ್ರಮದಲ್ಲಿ ಬಂದಿದೆ. ಆದ ಕಾರಣ ಇನ್ನಾದರೂ ನಮ್ಮ ಈ ಸರ್ಕಾರ ಕಣ್ಣು ತೆರೆದು ಇಂಥ ಒಂದು ಏನ್ ಹೇಳ್ತಾರೆ ಅವಮಾನಿ ಇದು ಮನುಷ್ಯನಿಗೆ ತೊಂದರೆ ಕೊಡುವಂತ ಇಂಥ ಕಾನೂನನ್ನು ಕೂಡಲೇ ಹಿಂದೆ ತೆಗೆದುಕೊಳ್ಳಬೇಕಂತ ನಾನು ಕೇಳ್ಕೊಳ್ತೇನೆ. ಅದರ ಜೊತೆಯಲ್ಲಿ ಈಗಲೇ ಹೇಳಿದಾರಲ್ಲಿ ಜಸ್ಟ್ ಎಷ್ಟು ಜನ ನಾವು ಟೆಸ್ಟ್ ಮಾಡ್ತೇವೆ ಅಷ್ಟು ಪಾಸಿಟಿವ್ ಬರುವುದು. ಈ ಕೊರೋನಾ ಎಂಬುದೇನು ಯಾರು ಕೂಡ ಸಾಯುವಂತ ರೋಗ ಅಲ್ಲ, ಇದು ಸಾಮಾನ್ಯ ಫ್ಲೂ. ಎಷ್ಟೋ ಡಾಕ್ಟರ್ನವರು ನಿಮ್ಮ ಕಾರ್ಯಕ್ರಮದಲ್ಲೇ ಹೇಳಿದ್ದಾರೆ, ಇದು ಏನು ದೊಡ್ಡ HIV ಬಂದಾಗೆ ದೊಡ್ಡ ಆನೆ ಬಂದಾಗೆ ಮಾತಾಡುದು. ಪ್ರತಿಯೊಬ್ಬರ ಬಾಡಿಯಲ್ಲಿ ಈಗ ಟೆಸ್ಟ್ ಮಾಡಿದರೂ ಕೂಡ ಅದರ ಜೊತೆಯಲ್ಲಿ ಫೇಕ್ ಇವತ್ತು ಇದು ಬರ್ತಾ ಇದೆ ರಿಪೋರ್ಟ್ಸ್, ನಮ್ಗೆ ಗೊತ್ತುಂಟು. ಕೊರೋನಾ ಇದ್ದವನಿಗೆ ಕೊರೋನಾ ಇಲ್ಲ ಅಂತೇಳಿ ಎಲ್ಲ ವಿದೇಶಿ ಪ್ರಯಾಣ ಮಾಡಿದ್ದು ಕೂಡ ಇದೆ. ಆದ ಕಾರಣ ನಾನು ನಿಮ್ಗೆ ಇಂಥ ಒಂದು ಉತ್ತಮವಾದ ಕಾರ್ಯಕ್ರಮ ಮಾಡಿದಕ್ಕೆ ನಾನು ಪ್ರಥಮವಾಗಿ ನಮ್ಮ ಕುಡ್ಲ ಚಾನೆಲ್ಗೆ ಅಭಿನಂದಿಸುತ್ತೇನೆ. ಅದರ ಜೊತೆಯಲ್ಲಿ ಇವತ್ತು ಬಂದ ದಿನಕರ್ ಅವರಾಗ್ಲಿ, ವಕೀಲರು ಮತ್ತೆ ಇಬ್ಬರು ಗೆಸ್ಟ್ ಕೂಡ ಹರ್ಷದ್ ಮತ್ತೆ ಅಬೂಬಕರ್, ಇವರನ್ನು ಕೂಡ ನಾನು ಅಭಿನಂದಿಸ್ತೇನೆ. ಥ್ಯಾಂಕ್ ಯು ಸರ್. ಜೆರಾಲ್ಡ್ ಅವರ ಮಾತುಗಳು. ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಸರ್ ನಮಸ್ತೆ, ದಯಮಾಡಿ ತಮ್ಮ ಟಿವಿ ಅಲ್ಲಿ ಮ್ಯೂಟ್ ಮಾಡಿ ಸರ್. ಮೊದಲನೇದಾಗಿ ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಆದಿಲ್ ಅವರೇ ನಮಸ್ತೆ ಸರ್. ದಯಮಾಡಿ ತಮ್ಮ ಟಿವಿ ಅಲ್ಲಿ ಮ್ಯೂಟ್ ಮಾಡಿ ಸರ್. ಓಕೆ, ಥ್ಯಾಂಕ್ ಯು. ಕಟ್ ಮಾಡಿ. ಓಕೆ, ಕಟ್ ಮಾಡಿ. ಓಕೆ, ಎಸ್, ಅನೇಕ ಕರೆಗಳು ಬರ್ತಾ ಇದ್ದಾರೆ. ಕರೆ ಮಾಡಿದಾಗ ದಯಮಾಡಿ ತಮ್ಮ ಟಿವಿ ಅಲ್ಲಿ ಮ್ಯೂಟ್ ಮಾಡಿ ಕರೆ ಮಾಡಿ, ಇಲ್ಲದಿದ್ರೆ ಕರೆ ಕಟ್ ಆಗುತ್ತೆ. ಕರೆ ಕಟ್ ಮಾಡ್ತೇವೆ ಕೂಡ. ಹೌದು, ಎಸ್, ಹರ್ಷದ್ ವರ್ಕಡಿ ಸರ್, ತಾವು ಮಾತಾಡ್ತಿದ್ರಿ. ಎಸ್ ಸರ್, ಎಸ್. ಈಗ RT-PCR ಕಡ್ಡಾಯ ಮಾಡಿದ್ರು. ಮೊದಲು ಆಂಟಿಜನ್ ಇತ್ತು ತಲಪಾಡಿ ಬೋರ್ಡರ್ ಅಲ್ಲಿ. ನಾವು ಅದಕ್ಕೆ ಯಾವುದೇ ಅಡ್ಡಿ ವ್ಯಕ್ತಪಡಿಸಲಿಲ್ಲ. ನಾವು ಸಂಪೂರ್ಣವಾಗಿ ಸಹಕಾರ ಕೊಟ್ಟಿದ್ದೇವೆ. ಯಾಕಂತ ಹೇಳಿದ್ರೆ ಒಂದು ಜಿಲ್ಲಾಡಳಿತ ಒಂದು ಕೋವಿಡ್ ನಿಯಂತ್ರಣಕ್ಕೆ ಈ ತರ ಕ್ರಮ ಕೈಗೊಳ್ಳುವಾಗ ನಾವು ಅದಕ್ಕೆ ವಿರೋಧ ವ್ಯಕ್ತಪಡಿಸಲಿಲ್ಲ. ಈಗ RT-PCR ಮಾಡುವಾಗ ನಮ್ಮ ವಿರೋಧ ಯಾಕಂತ ಹೇಳಿದ್ರೆ, RT-PCR ಇವತ್ತು ಮಾಡಿದ್ರೆ ಅದರ ವರದಿ ಸಿಗುವಂತದ್ದು ನಾಳೆ 24 ತಾಸುಗಳ ಬಳಿಕ, ಇವತ್ತಿಂದ ಇವತ್ತಿಗೆ ಸಿಗುದಿಲ್ಲ. ಸೊ ಇವತ್ತು ವಿದ್ಯಾರ್ಥಿಗಳು ಪರೀಕ್ಷೆಗೆ ಬರೆಯುವವರು ಅಲ್ಲಿ ಹೋಗಿ ಕ್ಯೂ ನಿಂತು ಈ ವರದಿಗೋಸ್ಕರ 24 ಗಂಟೆ ಕಾದು ಬಂದು ಇಲ್ಲಿ ತಲಪಾಡಿ ಗಡಿ ದಾಟಬೇಕಾಗ್ತದೆ. ಸೊ ಹಾಗಿರುವಾಗ ಅದು ಸರಿಯಾದ ಒಂದು ಕ್ರಮ ಅಲ್ಲ. ಯಾಕೆಂತ ಹೇಳಿದ್ರೆ ಇವತ್ತು ಕೇವಲ ಶಾಲಾ ಕಾಲೇಜಿಗೆ ಹೋಗುದು ಮಾತ್ರ ಅಲ್ಲ, ಪ್ರತಿಯೊಂದು ಕಾರ್ಯಕೆಲಸಗಳಿಗೂ ನಾವು ಮಂಗಳೂರನ್ನು ಆಶ್ರಯಿಸುವವರು ಯಾವುದೇ ಒಂದು ವೈದ್ಯರನ್ನು ಕಾಣಬೇಕಾದ್ರೂ RT-PCR ತೆಗೆದುಕೊಂಡು ಬರಬೇಕು. ಅದು 72
72 ತಾಸಿನೊಳಗೆ ಇರುವಂತ RT-PCR ಆಗಿರ್ಬೇಕು. ಇದು ಗಮನಿಸಬೇಕು. ಮಂಗಳೂರಿಗೆ ಒಂದು ವಾರದಲ್ಲಿ 7 ದಿವಸವೂ ಕೂಡ ಕೆಲಸ ಕಾರ್ಯಗಳಿಗೆ ಹೋಗುವಂತ ಕಾರ್ಮಿಕ ಎಂತ ಮಾಡ್ಬೇಕು, ಒಬ್ಬ ನೌಕರ ಎಂತ ಮಾಡ್ಬೇಕು, ಅವನು ಎಷ್ಟು ದಿವಸ ಕೋವಿಡ್ ವ್ಯಾಕ್ಸಿನ್ ಇದು RT-PCR ಮಾಡ್ಬೇಕು ಎಂಬುದೊಂದು ಪ್ರಶ್ನೆ. ಇನ್ನೊಂದು ಪ್ರಶ್ನೆ, ನಾವು ಆಗಾಗಲೇ ನಮ್ಮ ದಿನಕರ್ ಶೆಟ್ಟಿ ಅವರು ಹೇಳಿದ್ರು, ಸಂಬಂಧಗಳು. ನಮ್ಮ ಸಂಬಂಧ ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರು, ಮಂಗಳೂರು, ಉಳ್ಳಾಲ, ಬೆಳ್ತಂಗಡಿ ಅಥವಾ ಈಶ್ವರಮಂಗಲ ಇರ್ಬೋದು, ಬಾರ್ಡರ್ ಇರ್ಬೋದು, ಅಲ್ಲೆಲ್ಲ ನಮ್ಮ ಕುಟುಂಬದವರು ಪರಸ್ಪರ ವ್ಯಾಪಿಸಿರ್ತಾರೆ. ನಮ್ದು ಕಾಸರಗೋಡು ಒಂದು ತುಳುನಾಡು ಅಂತ ಹೇಳ್ಬೋದು, ಅಥವಾ ಕನ್ನಡ ನಾಡು ಅಂತ ಹೇಳ್ಬೋದು. ಕನ್ನಡಿಗರಿದ್ದಾರೆ, ತುಳುವರಿದ್ದಾರೆ, ಕೊಂಕಣಿಗರಿದ್ದಾರೆ, ಬ್ಯಾರಿಗಳಿದ್ದಾರೆ. ನಾವು ಕೂಡ ದಕ್ಷಿಣ ಕನ್ನಡ ಜಿಲ್ಲೆ ಜೊತೆಗೆ ಸಂಬಂಧ, ಕುಟುಂಬ ಸಂಬಂಧವನ್ನು ಹೊಂದಿರುವವರು. ಏನಾದ್ರೂ ಒಂದು ತುರ್ತಾಗಿ ಒಂದು ಸಾವು ಸಂಭವಿಸಿತ್ತು ನಮ್ಮ ಕುಟುಂಬದಲ್ಲಿ, ನಮ್ಗೆ ಮಂಗಳೂರಿಗೆ ಹೋಗ್ಬೇಕು. ಮಂಗಳೂರಿಗೆ ಹೋಗ್ಬೇಕಾದ್ರೆ RT-PCR ಟೆಸ್ಟ್ ಮಾಡ್ಬೇಕು. RT-PCR ಟೆಸ್ಟ್ ಮಾಡಿದ್ರೆ ನಮಗೆ 24 ತಾಸುಗಳ ಬಳಿಕ ಅದರ ವರದಿ ಸಿಗುವಂತದ್ದು. ಆ 24 ತಾಸುಗಳ ಕಾಲ ನಮ್ಮ ಮೃತದೇಹವನ್ನು ನಮ್ಮ ಸಂಬಂಧಿಕರಲ್ಲಿ ಇಟ್ಟು ಕಾಯ್ಬೇಕಾ? ಸೊ ಇಂಥದ್ದೆಲ್ಲ ತುರ್ತು ಸಂದರ್ಭದಲ್ಲಿಯೂ ಕೂಡ ನಮ್ಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾವು ಹೇಳುದು, RT-PCR ನೆಗೆಟಿವ್ ಗಿಂತ ಆಂಟಿಜೆನ್ ಮಾಡಿ ನಾವು ಪೂರ್ಣ ಸಹಕಾರ ಕೊಡ್ತೇವೆ. ಅಲ್ಲಿ ಆನ್ ದಿ ಸ್ಪಾಟ್ ಟೆಸ್ಟ್ ಮಾಡಿ, ನೆಗೆಟಿವ್ ಬಂದ್ರೆ ಬಿಡಿ, ಪಾಸಿಟಿವ್ ಬಂದ್ರೆ ಬಿಡಬೇಡಿ. ಸೊ ಇದು ಮೊನ್ನೆ ತನಕ ಇತ್ತು. ಏಕಾಏಕಿ ಎಂತ ಮಾಡಿದಾರೆ ಅಂತ ಹೇಳಿದ್ರೆ, ಅಲ್ಲಿ ಆ ಟೆಸ್ಟ್ ಕೇಂದ್ರವನ್ನೇ ನಿರ್ಮೂಲನೆ ಮಾಡಿ ಗಡಿ ಬಂದ್ ಮಾಡಿದ್ರು. ಗಡಿ ಬಂದ್ ಮಾಡಿ ಕೋಟೆಕಾರು ಪಟ್ಟಣ ಪಂಚಾಯತ್ನವರು JCB ತಂದು ಮಣ್ಣು ತೆಗೆದ್ರು. ಎಲ್ಲಿ? ಹರಿಯಾಶ್ರಮ ಚರ್ಚ್ ಹತ್ರ. ನಾನು ಆ ಸ್ಪಾಟ್ ಅಲ್ಲಿ ಇದ್ದೆ, ನೋಡುವಾಗ ಮಣ್ಣು ತೆಗಿತಾ ಇದ್ದಾರೆ. ನಾನು ಹೋಗಿ ತಡೆದೆ, ಇದಕ್ಕೆ ಇಲ್ಲಿ ಮಣ್ಣು ತೆಗಿಲಿಕ್ಕೆ ನಾವು ಬಿಡುದಿಲ್ಲ ಅಂತ. ಕೊನೆಗೆ ತಹಶೀಲ್ದಾರ್ ಆದೇಶ ಪ್ರಕಾರ ನಾವು ಮಣ್ಣು ತೆಗಿತೇವೆ ಅಂತ ಹೇಳಿ ಕೋಟೆಕಾರು ಪಟ್ಟಣ ಪಂಚಾಯತ್ JCB ದೊಡ್ಡ ಬೋರ್ಡ್ ಕೂಡ ಇದೆ, ಅವರು ಬಂದು ಹರಿಯಾಶ್ರಮ ಚರ್ಚ್ ಏನಿದೆ ತಲಪಾಡಿ ಗಡಿಯಲ್ಲಿ, ಅದು ಕೇರಳ, ಅಲ್ಲಿ ಬಂದು ಹೊಂಡ ತೆಗೆದು, ದೊಡ್ಡ ಹೊಂಡ ತೆಗೆದು. ಪುನಃ ನಾವು ಗಲಾಟೆ ಮಾಡಿ ಹೊಂಡವನ್ನು ಮುಚ್ಚಿಸಿ JCB ಕಳಿಸಿದೆವು. ಯಾಕಂದ್ರೆ ಇದು ಅಮಾನವೀಯವಾದಂತ ಕೃತ್ಯ, ಈ ರೀತಿ ಮಾಡಬಾರ್ದು. ಮತ್ತೊಂದು ವಿಷಯ ಅಂತ ಹೇಳಿದ್ರೆ, ತಲಪಾಡಿ ಗಡಿ ಪ್ರದೇಶಕ್ಕೆ ಇವತ್ತು ಹೋಗಿ ನೋಡಿ, ಒಂದು 150 ಪೊಲೀಸ್ನವರು ಇದ್ದಾರೆ. ನಮ್ಗೆ ಇಂಡಿಯಾ ಪಾಕಿಸ್ತಾನ ಗಡಿಯಾಗೆ ಕಾಣ್ತಾ ಉಂಟು. ಏನೋ ವಾಘಾ ಗಡಿ ತರ. ನಮ್ಗೆ ಅಲ್ಲಿ ಹೋಗುವಾಗ ಏನೋ ಒಂದು ಭಯಾನಕ ವಾತಾವರಣ. ಸಾವಿರಾರು ಮಕ್ಕಳು ಕ್ಯೂ ನಿಲ್ತಿರ್ತಾರೆ, ಅವರಿಗೆ ಪರೀಕ್ಷೆಗೆ ಹೋಗುವಂತ ವಿದ್ಯಾರ್ಥಿಗಳು. ಅವ್ರು ಏನು ಮಾಡ್ಬೇಕು ಪಾಪ? ಇಂಥ ಒಂದು ಭಯಾನಕ ವಾತಾವರಣವನ್ನು ಯಾಕೆ ಅಲ್ಲಿ ಸೃಷ್ಟಿ ಮಾಡ್ತಾರೆ? ಅಂತದ್ದು ಏನಾಗಿದೆ ಇವತ್ತು? ಕೇವಲ ನಾನು ದಿನಕರ್ ಶೆಟ್ಟಿ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ರು, ರಾಜಕೀಯ ದುರುದ್ದೇಶ ಇದೆ ಅಂತ. ಜೆರಾಲ್ಡ್ ಅವರು ಫೋನ್ ಮೂಲಕ ನಮ್ಮ ಸ್ಪಷ್ಟವಾಗಿ ಮಾಹಿತಿ ಕೊಟ್ರು, ಅಲ್ಲಿ ರಾಜಕೀಯ ದುರುದ್ದೇಶ ಇಟ್ಕೊಂಡು ಈ ರೀತಿ ಮಾಡ್ತಾರಂತ. ಇದು ಸರಿಯಲ್ಲ. ಕೋವಿಡ್ ನ ಹೆಸರಿನಲ್ಲಿ ರಾಜಕೀಯ ಮಾಡಬೇಡಿ. ನಮ್ಮ ಭಿನ್ನವಿಕೆ ಇಷ್ಟ, ನಮ್ಮ ಬೇಡಿಕೆ ಇಷ್ಟೇ. ಕೋವಿಡ್ ನ ಹೆಸರಿನಲ್ಲಿ ಒಂದು ರಾಜಕೀಯ ಮಾಡಬೇಡಿ. ಯಾರಿಗೂ ಈ ರೋಗ ಬರಬಹುದು. ಆ ಹೆಸರಿನಲ್ಲಿ ರಾಜಕೀಯ ದುರುದ್ದೇಶಕ್ಕೋಸ್ಕರ ಈ ರೀತಿ ಗಡಿ ಬಂದ್ ಮಾಡಿ. ಯಾಕೆ? ಇಲ್ಲಿ ಬಿಜೆಪಿ ಸರ್ಕಾರ, ನಮ್ಮ ಮಂಜೇಶ್ವರದಲ್ಲಿ ಬಿಜೆಪಿ ಕಾರ್ಯಕರ್ತರು ಇಲ್ವಾ? ಅವ್ರೇನು ಮಂಗಳೂರಿಗೆ ಹೋಗುದಿಲ್ವಾ? ಇದು ಯಾವ ಉದ್ದೇಶಕ್ಕೋಸ್ಕರ ಮಾಡ್ತಾ ಇದ್ದಾರೆ? ಇಲ್ಲಿ ಅಂತಾರಾಜ್ಯ ಬಸ್ಸು ಸಂಚಾರವನ್ನು ಸ್ಥಗಿತಗೊಳಿಸಿ ಪತ್ರಿಕಾಗೋಷ್ಠಿ ಕರೆಯುವುದು ಮಂಗಳೂರಿನ ಸಂಸದರು ನಳಿನ್ ಕುಮಾರ್ ಕಟೀಲ್ ರವರು. ಅವರು ಯಾಕೆ ಒಂದು ಕೆಲಸವನ್ನು ಮಾಡ್ತಾರೆ? ಅದು ನಮ್ಗೆ ಬಹಳ ಸಂಶಯಕ್ಕೆಡೆ ಮಾಡ್ತಾ ಇದೆ. ಯಾಕೆಂತ ಹೇಳಿದ್ರೆ, ರಾಜಕೀಯ ದುರುದ್ದೇಶ ಇದ್ದಿದ್ದರಿಂದಲೇ ಅವರು ಪತ್ರಿಕಾಗೋಷ್ಠಿ ಕರೆದು ನಾವು ಗಡಿ ಬಂದ್ ಮಾಡ್ತೇವೆ ಅಂತ ಹೇಳುವಂತದ್ದು. ಆದ ಕಾರಣ ನಮ್ಮ ಬೇಡಿಕೆ ಇಷ್ಟೇ, ದಿನನಿತ್ಯ ಸಾವಿರಾರು ವಿದ್ಯಾರ್ಥಿಗಳು, ರೋಗಿಗಳು, ನೌಕರರು ಮಂಗಳೂರನ್ನು ಆಶ್ರಯಿಸಿಕೊಂಡಿರ್ತಾರೆ. ಅದೇ ರೀತಿ ಮಂಗಳೂರು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಹಲವಾರು ಮಂದಿ ಕಾಸರಗೋಡು ಜಿಲ್ಲೆಯನ್ನು ಕೂಡ ಆಶ್ರಯಿಸಿಕೊಂಡಿರ್ತಾರೆ. ಪರಸ್ಪರ ಕೊಡುಕೊಳ್ಳುವಿಕೆಯ ಮೂಲಕ ಬಾಂಧವ್ಯತೆ ಇದೆ. ಅದಕ್ಕೆ ಹುಳಿ ಬೆರೆಸುವಂತ ಪ್ರಯತ್ನವನ್ನು ಕರ್ನಾಟಕ ಸರ್ಕಾರ ಮಾಡುವುದು ಬೇಡ. ಒಳ್ಳೆಯ ಸೌಹಾರ್ದತೆಯಿಂದ ಈ ಪ್ರಶ್ನೆಗೆ ಒಂದು ಪರಿಹಾರ ಕಾಣಬೇಕು, ಈ ಸಮಸ್ಯೆಗೆ ಒಂದು ಪರಿಹಾರ ಕಾಣಬೇಕು. 2 ಡೋಸ್ ವ್ಯಾಕ್ಸಿನ್ ನರೇಂದ್ರ ಮೋದಿಯ ಸರ್ಕಾರವೇ ಹೇಳ್ತಾ ಇದೆ, ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ, ಬಹಳ ಸ್ಪಷ್ಟವಾಗಿ ಆ ಆದೇಶದಲ್ಲಿ ಕೂಡ ಹೇಳಿದೆ, 2 ಡೋಸ್ ವ್ಯಾಕ್ಸಿನ್ ತೆಗೆದುಕೊಂಡವರಿಗೆ RT-PCR ನೆಗೆಟಿವ್ ಬೇಡ ಅಂತ. ಎಲ್ಲಿಯೂ ಕೂಡ 2 ಡೋಸ್ ವ್ಯಾಕ್ಸಿನ್ ಇದ್ದವರಿಗೆ RT-PCR ಕೇಳ್ತಾ ಇಲ್ಲ. ಸೊ ಇದು ಬೇಕಂತೇಳಿ ಈ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದು ಸರಿಯಲ್ಲ. ಕೂಡಲೇ ಈ ಒಂದು ಆದೇಶ ಏನಿದೆ ಅದನ್ನು ಪುನರ್ ಪರಿಶೀಲಿಸಿ ನಮ್ಮ ಗಡಿನಾಡ ಜನರಿಗೆ ನ್ಯಾಯ ದೊರಕಿಸಿಕೊಡುವಂತಹ ಒಂದು ಕೆಲಸವನ್ನು ಮಾಡಬೇಕು. ಅಮಾನವೀಯತೆಯಿಂದ ಕೂಡಿದಂತಹ ಈ ಆದೇಶವನ್ನು ಕೂಡಲೇ ಹಿಂತೆಗೆಯಬೇಕಂತ ನಾವು ತಮ್ಮಲ್ಲಿ ಕಳಕಳಿಯಿಂದ ಬೇಡಿಕೊಳ್ಳುವಂತದ್ದು. ಓಕೆ ಎಸ್ ಸರ್, ಹರ್ಷ ಸರ್ ಬರ್ತೇನೆ. ಎಸ್, ಅದೇ ರೀತಿ ಅಬೂಬಕ್ಕರ್ ಅವರಿದ್ದಾರೆ. ಎಸ್, ಅಬೂಬಕ್ಕರ್ ಅವರು ಜೊತೆಗೆ ಹರ್ಷದ್ ಅವರು ಹೇಳಿರುವಂತಹ ಕೆಲವು ವಿಚಾರಗಳು, ಅದೇ ರೀತಿ ಜನರು ಕೂಡ ಕರೆಗಳು ಬರ್ತಾ ಇದೆ, ಜೊತೆಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಕಮೆಂಟ್ಗಳನ್ನು ಕೂಡ ಹಾಕಿದ್ದಾರೆ ಕೆಲವರು. ಗುಡ್ ಜಾಬ್ ಕರ್ನಾಟಕ ಗವರ್ಮೆಂಟ್ ಅನ್ನುವಂಥದ್ದು, ಮಂಗಳೂರಿಗೆ ಬರ್ಲಿಕ್ಕೆ ಬಿಡಬೇಡಿ ಅನ್ನುವಂಥದ್ದು ಇನ್ನೊಬ್ರು ಹಾಕಿದ್ದಾರೆ. ಇದು ರಾಜಕೀಯ ಪ್ರೇರಿತ ಪ್ರತಿಭಟನೆ ಸ್ವಾಮಿ ಅನ್ನುವಂಥದ್ದು. ಎಸ್, ತಮ್ಮ ಅಭಿಪ್ರಾಯ ಕೇಳಬೇಕು ಈ ಒಂದು ವಿಚಾರವನ್ನ. ಯಾಕೆ ಮಂಗಳೂರಿಗೆ ಬರ್ಲಿಕ್ಕೆ ಬಿಡಬೇಡಿ, ಏನಪ್ಪ, ಏನ್ ಕತೆ, ಏನ್ ಮಾತಾಡ್ತಾರೆ ಗೊತ್ತಿಲ್ಲ. ಎಸ್, ಕೇಳಬೇಕು ಈ ಒಂದು ಮನಸ್ಥಿತಿಯ ಬಗ್ಗೆಯೂ ಕೂಡ. ಎಸ್, ಅಬೂಬಕ್ಕರ್, ಫಸ್ಟ್ ರಿಯಾಕ್ಷನ್. ನಮಸ್ಕಾರ. ಎಸ್ ಸರ್. 5ನೇ ತಾರೀಕಿನಂದು DC ಆಫೀಸ್ನಲ್ಲಿ ನಡೆದ ಮಂಗಳೂರು ವಿಶ್ವವಿದ್ಯಾನಿಲಯದ ಎಕ್ಸಾಮಿನ ವಿಷಯದಲ್ಲಿ, ಅಂದರೆ ಅವರು ಆಡ್ ಸೆಮಿಸ್ಟರ್, ಅಂದರೆ 5 ಮಂತ್ ಬ್ಯಾಕ್ ಆಡ್ ಸೆಮಿಸ್ಟರ್ ಆಗುತ್ತಿತ್ತು ಅಂತ ಎಕ್ಸಾಮ್, ಡ್ಯೂ ಟು ಲಾಕ್ಡೌನ್ ಅದು ಕ್ಯಾನ್ಸಲ್ ಮಾಡಿದ್ದು. ಕ್ಯಾನ್ಸಲ್ ಕಾಲ್ ಕೊಟ್ಟು ಅಲ್ಲಿ ಮತ್ತೆ ಇವನ್ ಸೆಮಿಸ್ಟರ್ ಅಕಾಡೆಮಿಕ್ ಸ್ಟಾರ್ಟ್ ಆಯ್ತು. ಸೊ ಇವನ್ ಸೆಮಿಸ್ಟರ್ 4 to 5 ಮಂತ್ ಕಂಡಕ್ಟ್ ಮಾಡಿದ್ರು. ಇವನ್ ಸೆಮಿಸ್ಟರ್ ಎಕ್ಸಾಮ್ಸ್ ಪೆಂಡಿಂಗ್ ಅಲ್ಲಿ, ಆಡ್ ಸೆಮಿಸ್ಟರ್ 40% ಎಕ್ಸಾಮ್ಸ್ ಪೆಂಡಿಂಗ್. ಅಲ್ಲಿ
ಕ್ಯಾನ್ಸಲ್ ಕಾಲ್ ಮಾಡಿದ್ದು. Yes. ಸೊ ಅದರದ್ದು ಪೆಂಡಿಂಗ್ ಎಕ್ಸಾಮ್ ಇದು ಬೇಗ ಕ್ಲಿಯರ್ ಮಾಡಬೇಕಲ್ಲ, ಸೊ ಅದು ಕ್ಲಿಯರ್ ಮಾಡಲಿಕ್ಕೆ ಕಾಲ್ ಫಾರ್ ಮಾಡಿದ್ರು ಯೂನಿವರ್ಸಿಟಿ. ಓಕೆ ಕಾಲ್ ಫಾರ್ ಮಾಡುವಾಗ ಸೇಮ್ ಅದು ಕೂಡ ಒಂದು ಪ್ರೋಟೋಕಾಲ್ ಕೊಟ್ಟರು. ಕೇರಳ ಸ್ಟೂಡೆಂಟ್ಸ್ ಯಾರಿದ್ದಾರೆ, ಯಾರಿಗೆಲ್ಲ ಟ್ರಾವೆಲಿಂಗ್ ಪ್ರಾಬ್ಲಮ್ ಆಗ್ತದೆ, ಸೊ ಅವರೆಲ್ಲ ಬರೆಯುವ ಅವಶ್ಯಕತೆ ಇಲ್ಲ ಎಕ್ಸಾಮ್. ಅವರಿಗೆ ಅವರ ಸ್ಪೆಷಲ್ ಎಕ್ಸಾಮ್ಸ್ ನಾವು ಕಂಡಕ್ಟ್ ಮಾಡ್ತೀವಿ ಯೂನಿವರ್ಸಿಟಿ ಸೈಡ್ ಇಂದ. ಇಟ್ ವಿಲ್ ಬಿ ಕನ್ಸಿಡರ್ಡ್ ಆಸ್ ಫಸ್ಟ್ ಅಟೆಂಪ್ಟ್ ಅಂತ. ಇಟ್ಸ್ ಅ ಕ್ಲಿಯರ್ ಡಿಸಿಷನ್. ಓಕೆ, ಮತ್ತೆ ಏನಾಯ್ತಂದ್ರೆ ವಿದಿನ್ ಅ ಡೇ DC ಆಫೀಸಿಂದ ನೈಟಿಗೆ ಬಂತು ಸರ್ಕ್ಯುಲರ್, ಅಂದ್ರೆ ಎಕ್ಸಾಮ್ಸ್ ಪೋಸ್ಟ್ಪೋನ್ ಆಯ್ತಂತ. ಅಲ್ಲಿ 2-3 ಟೈಮ್ಸ್ ಪೋಸ್ಟ್ಪೋನ್ ಬಂತು ಎಕ್ಸಾಮ್ಸ್. ಸೊ ಇಲ್ಲಿ ಸ್ಟೂಡೆಂಟ್ಸ್ ಫುಲ್ ಆಫ್ ಕನ್ಫ್ಯೂಷನ್ಸ್. ಇಲ್ಲಿ ಪೋಸ್ಟ್ಪೋನ್ ಬಂದು ಕೂಡ ವಿದಿನ್ 3 ಡೇಸ್ ಮೀಟಿಂಗ್ ಕರೆದ್ರು. ಈವನ್ ಆಲ್ ಕಾಲೇಜ್ ಅಸೋಸಿಯೇಷನ್ ಕೂಡ ಮೀಟಿಂಗ್ ಅಲ್ಲಿ ಇನ್ವೈಟ್ ಆಗಿದ್ರು ಹಾಗೂ ಪ್ರೆಸೆಂಟ್ ಮಾಡಿದ್ದೇವೆ ನಮ್ಮ ಡಿಮ್ಯಾಂಡ್. ಏನ್ ಹೇಳ್ದೆ ಅಲ್ಲಿ ಮಾತಾಗಿ ಡಿಸ್ಕಷನ್ ಆಗಿ ಒಂದೊಂದು ಸ್ಟೂಡೆಂಟ್ ಆರ್ಗನೈಸೇಷನ್ ಇದು ಒಂದೊಂದು ಡಿಮ್ಯಾಂಡ್ ಇತ್ತು. ಒಂದು ಆರ್ಗನೈಸೇಷನ್ ಹೇಳಿತ್ತು ಎಕ್ಸಾಮ್ಸ್ ಮಾಡಲೇಬೇಕು ಅಂತ ಆಫ್ಲೈನ್. ನಮ್ಮದು ಡಿಮ್ಯಾಂಡ್ ಇತ್ತಂದ್ರೆ ಆನ್ಲೈನ್ ಅಲ್ಲಿ ಮಾಡಿದ್ರೆ ಪ್ರಿಫರೇಬಲ್ ಅಂತ ಆಸ್ ಸ್ಟೂಡೆಂಟ್ಸ್ ಡಿಮ್ಯಾಂಡ್. ಪ್ರಮೋಟ್ ಮಾಡಿದ್ರೆ ಅವರಿಗೆ ಮತ್ತೆ ಜಾಬ್ ನಲ್ಲಿ ಪ್ರಾಬ್ಲಮ್ ಆಗ್ತದೆ. ಅಂದ್ರೆ ಎಕ್ಸಾಮ್ಸ್ ಡೈರೆಕ್ಟ್ ಆಫ್ಲೈನ್ ಕಂಡಕ್ಟ್ ಮಾಡಿದ್ರೆ ಸ್ಟೂಡೆಂಟ್ ಈಗ ಅಗೇನ್ಸ್ಟ್ ಉಂಟು. ಅಂದ್ರೆ ಈಗ ಕೋವಿಡ್ ಕೇಸಸ್ ಕರ್ನಾಟಕದಲ್ಲಿ ನಂಬರ್ 1 ದಕ್ಷಿಣ ಕನ್ನಡ. ಅವರಿಗೆ ಅವರ ಫ್ಯಾಮಿಲಿ ಪ್ರಾಬ್ಲಮ್ ಸ್ಟೂಡೆಂಟ್ಸ್ ಇದೆ, ಅವರು ಏನು ಹೇಳಿದ್ರೆ ಕಂಪ್ಲೀಟ್ ಅಗೇನ್ಸ್ಟ್ ಇದ್ದಾರೆ. ಸೊ ನಾವು ಪ್ರಿಫರ್ ಮಾಡಿದ್ದು ಓಪನ್ ಬುಕ್ ಎಕ್ಸಾಮ್ಸ್ ಅಂತ, ಅಂದ್ರೆ ಪೆಂಡಿಂಗ್ ಎಕ್ಸಾಮ್ಸ್ ಅಲ್ಲ, ಓಪನ್ ಬುಕ್ ಆಗಿ ಮ್ಯಾಂಗ್ಳೂರ್ ಯೂನಿವರ್ಸಿಟಿಯಲ್ಲಿ ಮೋರ್ ದೆನ್ 200 ಕಾಲೇಜಸ್ ಅಫಿಲಿಯೇಷನ್ ಇದೆ. ಸೊ ಅವರು ಆನ್ಲೈನ್ ಮೋಡಲ್ಲಿ ಮಾಡಿಬಿಡ್ಲಿ ಅಂತ. ಲೇಟೆಸ್ಟ್ ಟೆಕ್ನಾಲಜಿ ಕೂಡ ಅವರು ಆಸ್ ಟೆಕ್ನಾಲಜಿ ಅಪ್ಡೇಟ್ ಆಗಿದೆ 2015 ಅಲ್ಲ 2021 ಟೆಕ್ನಾಲಜಿ ಕೂಡ ಅಪ್ಡೇಟ್ ಆಗಿದೆ. ಸೊ ಅವರು ಆನ್ಲೈನ್ ಮೋಡ್ ಅಂತ ತಗೊಂಡು ಆನ್ಲೈನ್ ಮೋಡಲ್ಲಿ ಒಂದು ಪೆಂಡಿಂಗ್ ಎಕ್ಸಾಮ್ ಕ್ಲಿಯರ್ ಆಗಲಿ ಅಂತ. ಸೊ ಅವರು ಯಾವಾಗ 6 ಮಂತ್ ಬ್ಯಾಕ್ ಕಲ್ತದ್ದು ಈಗ ಕೂಡ ಅವರಿಗೆ ನೆನಪಿರಲ್ಲ. ಪೆಂಡಿಂಗ್ ಎಕ್ಸಾಮ್ಸ್ ಕ್ಲಿಯರ್ ಆಗ್ಬೇಕಂದ್ರೆ ನಾವು ಹೇಳುದು, ಯಾಕೆಂದ್ರೆ ಅದು ತುಂಬಾ ಲೇಟ್ ಆದ್ರೆ ಇನ್ನೂ ಕೂಡ ಡಿಲೇ ಆಗ್ತದೆ. ಆದಷ್ಟು ಬೇಗನೆ ಆಗ್ಲಿ. ಸೊ ಆನ್ಲೈನ್ ಮೋಡ್ ನಾವು ಪ್ರಿಫರ್ ಮಾಡೋದಂತ. ಸೊ ಅದಾಗಿ ಈಗ ಅವ್ರು ಏನು ಅನೌನ್ಸ್ ಮಾಡಿದ್ರು ಡೇಟ್, ಆಗ ಆ ಮಿಡಲ್ ಗ್ಯಾಪ್ ಅಲ್ಲಿ ಅಂದ್ರೆ 5th ಮೀಟಿಂಗ್ ಕರೆಯುವ ಮುಂಚೆ ಅವ್ರು ಕ್ಯಾನ್ಸಲ್ ಕಾಲ್ ಫಾರ್ ಮಾಡಿದ್ರಲ್ಲ. ತುಂಬಾ ಸ್ಟೂಡೆಂಟ್ಸ್ ಯಾರು ಡಿಸ್ಟೆನ್ಸ್ ತುಂಬಾ ಕಿಲೋಮೀಟರ್ ಇದ್ದಾರೆ, 200-300 ಕಿಲೋಮೀಟರ್ಸ್ ಗ್ಯಾಪ್, ಮ್ಯಾಂಗ್ಳೂರ್ ಸಿಟಿಯಲ್ಲಿ ಕಲಿಕೆ ಬರುವವರು PG ಅಲ್ಲಿ ಸ್ಟೇ ಮಾಡ್ತಾರೆ, ಅವರು ಬಂದು ರಿಟರ್ನ್ ಹೋಗಿರ್ತಾರೆ. ಸಡನ್ ಕಾಲ್ ಫಾರ್, ಅವ್ರು ಸಡನ್ ಬರಬೇಕು PGಗೆ. ದೂರದ ಟ್ರಾವೆಲಿಂಗ್ ಇಂದ ಬರ್ತಾರೆ. ಅಂದ್ರೆ ಈಗ ಅದರ್ ಸ್ಟೇಟ್ಸ್ ಇದು ಈಗ ಫ್ಲೈಟ್ ಅಲ್ಲಿ ಬರ್ಬೋದು, ಅವರಿಗೆ ಫ್ಲೈಟ್ ಹ್ಯೂಜ್ ಅಮೌಂಟ್ ಉಂಟು. ಬಂದು ರಿಟರ್ನ್ ಹೋಗಿದ್ರು, ಮತ್ತೆ ಈಗ ಕೂಡ ಬರಬೇಕು ಅವ್ರು ಬರುವವರು. ಅಂದ್ರೆ ಈಗ ಕೇರಳ ಸ್ಟೂಡೆಂಟ್ಸ್ ಅವ್ರ ಎನಿ ಅದರ್ ಸ್ಟೂಡೆಂಟ್ಸ್ ಅವರಿಗೆ ಟ್ರಾವೆಲ್ ರಿಸ್ಟ್ರಿಕ್ಷನ್ಸ್ ಅವ್ರ ಎನಿ ಕೋವಿಡ್ ರೀಸನ್ಸ್ ಇದ್ರೆ ಯೂನಿವರ್ಸಿಟಿ ಸ್ಪೆಷಲ್ ರೂಲ್ಸ್ ಉಂಟಂತ ಹೇಳಿದ್ರೆ ಅವರಿಗೆ ಮತ್ತೆ ಎಕ್ಸಾಮ್ ಮಾಡ್ತೇವೆ ಅಂತ ಸ್ಟೂಡೆಂಟ್ಸ್ ಎಗ್ರಿ ಇದ್ದಾರೆ. ಬಟ್ ಅವರಿಗೆ ಟರ್ಮ್ ಲೇಟ್ ಆಗ್ತದೆ, ತುಂಬಾ ಲೇಟ್ ಆಗ್ತದೆ. ಮತ್ತೆ ಈಗ ಪೆಂಡಿಂಗ್ 6th ಸೆಮ್ ಎಲ್ಲ ಎಂತ ಉಂಟು, ಅವರಿಗೆ ಈಗ ಅಬ್ರಾಡ್ ಸ್ಟಡೀಸ್ ನೋಡ್ತಾರೆ. ಅವರಿಗೆ ಅಬ್ರಾಡ್ ಸ್ಟಡಿಗೆ ಇಂಟೇಕ್ ಇರ್ತದೆ. 6th ಸೆಮ್ ರಿಸಲ್ಟ್ ಬೇಕು ಅವರಿಗೆ, ಅಬ್ರಾಡ್ ಅಡ್ಮಿಷನ್ ಬೇಕಾದ್ರೆ ಅಲ್ಲಿ ಕೂಡ ಪ್ರಾಬ್ಲಮ್. ನಾವು ಅದಕ್ಕೆ ಹೇಳಿದ್ರೆ 6th ಸೆಮ್ ಆಫ್ಲೈನ್ ಅಲ್ಲಿ ಕಂಡಕ್ಟ್ ಮಾಡ್ಲಿ. ಅಂದ್ರೆ ಕೇರಳ ಸ್ಟೂಡೆಂಟ್ಸ್ಗೆ ಅವರ ನಿಯರ್ ಬೈ ಕಾಲೇಜಸ್ ಏನುಂಟು, ಲೈಕ್ ಈಗ ಕಣ್ಣೂರ್ ಆರ್ ಕಾಣಂಗಾಡ್, ಅವರಿಗೆ ನಿಯರ್ ಬೈ ಕಾಲೇಜಸ್, ಮಂಗಳೂರು ವಿಶ್ವವಿದ್ಯಾಲಯ ಒಂದು ಡೇಟ್ ಫಿಕ್ಸ್ ಮಾಡಿ ಅವರ ನಿಯರ್ ಬೈ ಕಾಲೇಜಸ್ ಅಲ್ಲಿ ಸೇಮ್ ಟೈಮ್ ಎಕ್ಸಾಮ್ಸ್ ಆಗ್ಲಿ. ಇಲ್ಲಿ ಇದ್ದೊಂದು ಇನ್ವಿಜಿಲೇಟರ್ ಹೋಗುದು ನೋಡ್ಲಿಕ್ಕೆ ಇನ್ಸ್ಪೆಕ್ಟರ್ಸ್, ಅಲ್ಲಿ ಅವರ ಕಾಲೇಜ್ ಸ್ಟಾಫ್ಸ್ ಕೂಡ ಇರ್ತಾರೆ, ಅವರು ಕೂಡ ಇದ್ದು ಇಲ್ಲಿ ಎಕ್ಸಾಮಿನೇಷನ್ ಸೇಮ್ ಅಲ್ಲಿ ಕೂಡ ಕಂಡಕ್ಟ್ ಆಗ್ಲಿ ಅಂತ. ಅಲ್ಲಿ ಕಂಡಕ್ಟ್ ಆಗಿ ಅಟ್ ಅ ಟೈಮ್ ಇಲ್ಲಿ ಕ್ವಶನ್ ಪೇಪರ್ ಅಲ್ಲಿ ಎಕ್ಸ್ಚೇಂಜ್ ಆಗುದು, ಆನ್ಸರ್ ಶೀಟ್ ಅಲ್ಲಿಂದ ಇಲ್ಲಿಗೆ. ಸೊ ಅವರ ನಿಯರ್ ಬೈ ಕಾಲೇಜಸ್ ಅಲ್ಲಿ ಎಕ್ಸಾಮ್ ಕಂಡಕ್ಟ್ ಆಗಬೇಕು ಆಫ್ಲೈನ್ ಕಂಪ್ಲೀಟ್ ಮಾಡೋದಾದ್ರೆ. ಇಲ್ಲದಿದ್ರೆ ಆನ್ಲೈನ್ ಮೋಡ್ ಅಡಾಪ್ಟ್ ಮಾಡ್ಲಿ. ಸುಮ್ಮನೆ ಸ್ಟೂಡೆಂಟ್ಸ್ ಇದ್ದ ಮೈಂಡ್ ಅಲ್ಲಿ ಫ್ಲಕ್ಚುಯೇಟ್ ಮಾಡುದು. ಇವತ್ತು ಕೂಡ ಕರೆ ಬಂತು 11th ಮತ್ತೆ ಪೋಸ್ಟ್ಪೋನ್ ಆಗ್ತದೆ, ಕಲಿಯುವುದಿಲ್ಲ ಬಿಲ್ಕುಲ್. ಸಡನ್ ಏಕಾಏಕಿ ಮೊನ್ನೆ ವೀಕೆಂಡ್ ಕರ್ಫ್ಯೂ ಹಾಕಿದಾಗ ಎಕ್ಸಾಮ್ ಡಮಾರ್ ಅಂತ ನಾವು ಅನ್ಕೊಂಡಿದ್ವಿ. ಇದನ್ನು ಕೂಡ ಏನಾದ್ರು ಮಾಡಬಹುದು ಅಂತ ಅನ್ನುವಂಥದ್ದು, ಇದರ ಬಗ್ಗೆ ಏನಾದ್ರು ಮಾಹಿತಿ ಅಂತ ಹೌದೇ? ಅಂದ್ರೆ ಈಗ ಲಾಕ್ ಡೌನ್ ಅಂತ ಮತ್ತೆ ಕೂಡ ಹೇಳ್ತಾ ಇದ್ದಾರೆ. ಪೋಸ್ಟ್ಪೋನ್ ಫಿಕ್ಸ್ ಅಂತ ಸ್ಟೂಡೆಂಟ್ಸ್ ಮೈಂಡ್ ಸೆಟ್ ಅಲ್ಲಿ ಅವ್ರು ಹೇಳಿದ ಹಾಗೆ ಈ ವಿದ್ಯಾರ್ಥಿಗಳು ಹೇಗೆ ತಡ್ಕೊಳ್ಳೋದು ಗೇಮ್ ಆಗ್ತಾ ಉಂಟು ನೋಡಿ. 29,600 ಚಿಲ್ಲರೆ ಕೇರಳದಿಂದ ಡಿಗ್ರಿ ಸ್ಟೂಡೆಂಟ್ ಇದ್ದಾರೆ, 29,000. ಈಗ 5,000 ಚಿಲ್ಲರೆ PG ಅವರಿದ್ದಾರೆ. ಇದನ್ನ ಇಮಿಡಿಯೇಟ್ ಕ್ಯಾನ್ಸಲ್ ಮಾಡುವ ಅಗತ್ಯನೇ ಇರಲಿಲ್ಲ. ನೋಡಿ ಇವತ್ತು LSS ಕಾಲೇಜ್ ಎಕ್ಸಾಮ್ ಮಾಡಿದೆ, ಇವತ್ತು ಮಾಡಿದ್ದಾರೆ. ಈ ರೀತಿ ಒಂದೊಂದು ಕಡೆಯಲ್ಲಿ ಒಂದೊಂದು. LSS ಅವರು ಯಾವ ಎಕ್ಸಾಮ್ ಮಾಡಿದ್ರು ಸರ್? ಇವತ್ತು ಸ್ಟಾರ್ಟ್ ಆಗಿದೆ 6th ಸೆಮ್ ಡಿಗ್ರಿ. ಓಕೆ, ಅಲ್ಲಿ ಕೇರಳದವರು ಬರ್ತಾರೆ, ಅನೇಕ ಜನ ಇದ್ದಾರೆ. ಅದೇ ಇದೇ ರೂಲ್ಸ್ ಇರುವಂತದ್ದು. 5,000 ಸ್ಟೂಡೆಂಟ್ ಸ್ಟ್ರೆಂತ್ ಇರುವ ಕಾಲೇಜ್ ಅದು. ಓಕೆ ಫೈನಲ್ ಇಯರ್ಸ್ ಅಲ್ಲಿ ಮೇ ಬಿ 800 ಇರ್ಬೋದು. ಕೇರಳದಿಂದ ಬರುವವರು ವಿದ್ಯಾರ್ಥಿಗಳು ಬಂದಿದ್ದಾರಾ? ಕೇರಳದಿಂದ ಬರ್ತಾರಲ್ಲ ಆಬ್ವಿಯಸ್ಲಿ, ಬರೋರಿಗೆ ಫೆಸಿಲಿಟೀಸ್. ಕೇರಳದ ಒಂದು ಉದಾಹರಣೆ ಕೊಡೋದು, ಒಂದು ಹುಡುಗಿ ಫೋನ್ ಮಾಡಿದ್ರು, ಅವರ ಮನೆಯಲ್ಲಿ 3 ಜನರಿಗೆ ಕೂಡ ಕೋವಿಡ್. ಅವರನ್ನು ಟೆಸ್ಟ್ ಮಾಡಿದ್ರು, ಅವಳಿಗೆ ನೆಗೆಟಿವ್ ಬಂದಿದೆ. ಕೇರಳ ಗವರ್ಮೆಂಟ್ ಹೇಳಿದಂತೆ ಇಲ್ಲ ನೀವು ಕ್ವಾರಂಟೈನ್ ಅಲ್ಲಿ ಇರ್ಬೇಕು ಅಂತ. ಬಟ್ ಗವರ್ಮೆಂಟ್ ಒಂದು ಇದು ಕೊಟ್ಟಿದೆ ನಿಮ್ಗೆ ಫ್ಯೂಚರ್. ಅವಳು ರ್ಯಾಂಕ್ ಸ್ಟೂಡೆಂಟ್ ನೋಡಿ, ಒಂದು ಮನಸ್ಥಿತಿ ಎಲ್ಲಿಗೆ ಹೋಗ್ತದೆ ಅಂತ. ಅದಕ್ಕೋಸ್ಕರ ವಿದ್ಯಾರ್ಥಿಗಳು ಮುಖಂಡರು ವಿದ್ಯಾರ್ಥಿ ಯೂನಿಯನ್ ಒಂದು ಇವರಿಗೆ ಸಲಹೆ ಕೊಟ್ರೆ
ಅದು ಬೇಡವೇ ಬೇಡ. ವಿದ್ಯಾರ್ಥಿಗಳ ಸಲಹೆ ಅದು ಇನ್ನೊಂದು ಯಾರೋ ಒಳ್ಳೇದಕ್ಕೆ ಸಲಹೆ ಕೊಟ್ರೆ ಇವರಿಗೆ ಬೇಡ ಬೇಡ. ಮೊನ್ನೆ DC ಆಫೀಸ್ ಮೀಟಿಂಗ್ ಆಯ್ತು, 6 ಸಂಘಟನೆ ಕೂತ್ಕೊಂಡ್ರೆ ಹೇಗೆ ಒಪ್ಪಿಕೊಂಡ್ರು ನೋಡಿ. ಈ ಟೈಮಲ್ಲಿ ಕಾಲೇಜುಗಳು ಫೈನ್ ಹಾಕುವಂತದ್ದು, ಈ ಟೈಮಲ್ಲಿ ಕಾಲೇಜುಗಳು ಫೀಸಿಗೆ ಫೋರ್ಸ್ ಮಾಡುವಂತದ್ದು. ಇವತ್ತು DC ಆರ್ಡರ್ ಮಾಡಿದ್ದಾರೆ, ಮಕ್ಕಳು ಕೂತು ಹೇಳಿರುವಂತದ್ದು. ಮಕ್ಕಳು ಕೂತು ಸರ್ ಹೀಗೆ ಹೀಗೆ ಮಾಡ್ತಾ ಇದ್ದಾರೆ. ಇದು ಕೆಲವು ಆಫೀಸರ್ಸ್ ಇದು ಕೂಡ ಗೊತ್ತಿರುವುದಿಲ್ಲ. ಅವರಿಗೆ ಹಣ ಬಂದ್ರೆ ಆಯ್ತು, ಕೆಲವು ಕಾಲೇಜಸ್ ಹಣ ಬಂದ್ರೆ ಆಯ್ತು, ವಿದ್ಯಾರ್ಥಿಗಳ ವಿಚಾರ ಅವರ ಹಿತಾಸಕ್ತಿ ಏನು ಬೇಕಂತಿಲ್ಲ. ಬಟ್ ನಾವ್ ಹೇಳ್ತೀವಿ ಈಗ ನೋಡಿ, ಕೇರಳದಿಂದ ಬರ್ತಕ್ಕಂಥ ವಿದ್ಯಾರ್ಥಿಗಳೇ ಆಗ್ಲಿ, ಎಲ್ರೂ ಕೂಡ ಈಗ ಒಂದು ವಿದ್ಯಾ ಜೀವನ ಅಂತ ಹೇಳಿದ್ರೆ ಅದೇ ಅವರಿಗೆ ಬಹಳ ದೊಡ್ಡ ಜೀವನದಲ್ಲಿ ಇರ್ತಕ್ಕಂಥದ್ದು. ಅದಕ್ಕೋಸ್ಕರ ಇಲ್ಲಿ ಬಂದು 8,000 12,000ಕ್ಕೆ PG ಕೂತ ಎಷ್ಟೋ ಮಕ್ಕಳಿದ್ದಾರೆ. ಬಂದು ಕೂತು ಹಾಲ್ ಟಿಕೆಟ್ ಕಾಲೇಜಿಂದ ತಂದು ಇಲ್ಲಿ ಕುತ್ಕೊಳ್ಳುವಾಗ ಟಿವಿ ನೋಡುವಾಗ ಡಮ್ ಮುಗೀತು ಆಯ್ತು ಅಂತ. ಈಗ ಪುನಃ 11ಕ್ಕೆ ಇಟ್ಟಿದ್ದಾರೆ. ನಾವ್ ಹೇಳ್ತಕ್ಕಂಥದ್ದು ಏನೇ ಇರ್ಲಿ ಎಕ್ಸಾಮ್ ಒಂದು ಮಾಡಿಬಿಡಿ. ಈಗ ಡಿಸೈಡ್ ಆಗಿದೆ, ನಾವು ಇವ್ರು ಹೇಳಿದ ಹಾಗೆ ಬೇರೆ ಒಂದು ನಿಮ್ಗೆ ಫಾರ್ಮುಲಾ ಕೊಟ್ಟೆವು, ನೀವು ಅದನ್ನು ಒಪ್ಕೊಳ್ಳಿ. ಈಗ ಆಗಸ್ಟ್ 11ರಿಂದ ಎಕ್ಸಾಮ್ಸ್ ಆದ್ರೆ ಕೇರಳದ ಮಕ್ಕಳು ಬಂದು ಎಕ್ಸಾಮ್ ಬರೀಬಹುದಾ ಹೇಗೆ? ಈಗ ನೋಡಿ, ಗಡಿ ಬಂದ್ ಮಾಡತಕ್ಕಂತ ಇದು ಮಕ್ಕಳಿಗೆ ಕೊಡ್ತಕ್ಕಂತ ಒಂದು ಇದು ದೊಡ್ಡ, ಈಗ ಜನರಿಗೆ ಒಂದು ಈಗ ಅವ್ರು ಹೇಳಿದ್ರು ಯಾವ ರೀತಿ ಪ್ರಾಬ್ಲಮ್ ಆಗ್ತದೆ, ಮಕ್ಕಳಿಗೆ ಅದು ಇನ್ನೊಂದು ಪ್ರಾಬ್ಲಮ್. ನೋಡಿ, ನಾವು ಮಕ್ಕಳಿಗೆ ಹಾಲ್ ಟಿಕೆಟ್ ಕೊಟ್ಟ ಕೂಡಲೇ ಬಿಡ್ತೇವೆ ಅಂತಕ್ಕಂಥದ್ದು. ಅಲ್ಲಿ ಈಗ RT-PCR ಇದು ಇರುವುದು. ಈಗ ರ್ಯಾಂಡಮ್ ಆಗಿ ಒಂದು ಟೆಸ್ಟ್ ಮಾಡಿ ಆವಾಗಲೇ ಇದು ಮಾಡಿದ್ರೆ ಓಕೆ. ನಾವು ಆ ಟೆಸ್ಟಿಗೆ ಟೌನ್ ಹಾಲ್ ಎದುರು ಕೂತ್ಕೊಳ್ಬೇಕಾ? ಎಷ್ಟೊತ್ತು ಕೂತ್ಕೊಂಡು ಮಾನಸಿಕವಾಗಿ ನಾವು ವಿದ್ಯಾರ್ಥಿಗಳು ಕೂಡ ಪರೀಕ್ಷೆಗೆ ಅದನ್ನೆಲ್ಲ ನೋಡ್ಕೊಳ್ಬೇಕಾಗ್ತದೆ. ಇದನ್ನೆಲ್ಲ ನೋಡ್ಕೊಂಡು ಈ ಸಂದರ್ಭದಲ್ಲಿ ಈ ಒಂದು ಕಠಿಣ ನಿರ್ಧಾರ ನಿಜಕ್ಕೂ ಬೇಡ. ನೀವು ಪುನಃ ಇದನ್ನು ಫಲಿಸತಕ್ಕಂತ ವ್ಯವಸ್ಥೆ ಇದೆ. ನಾವೆಲ್ಲರೂ ಭಾರತೀಯರೇ, ನೀವು ದಯಮಾಡಿ ಇದನ್ನ ಇದು ಮಾಡಿ. ಈಗ ಒಂದು ಅರ್ಲಿ 10 days ಅಲ್ಲಿ ಈಗ ನೋಡಿ, ಸುರೇಶ್ ಕುಮಾರ್ ಅವರು ಇದ್ರು, ಯಾವುದೇ ರಾಜಕೀಯ ಪಕ್ಷ ಇರ್ಲಿ ಏನೇ ಇರ್ಲಿ, ಅವರು ಮಕ್ಕಳ ಒಂದು ಹಿತಾಸಕ್ತಿಯನ್ನು ಹಿಡ್ಕೊಂಡು ಒಂದು SLC ಎಕ್ಸಾಮ್ ಮಾಡಿದ್ರು. ಆ ಎಕ್ಸಾಮ್ ಆಗದಿದ್ರೆ ಇವತ್ತು ಪಾಪ SLC ಎಕ್ಸಾಮ್ ನೋಡಿ, ಅದೆಷ್ಟೋ ಮಕ್ಕಳು ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಚಿಕ್ಕ ಏಜ್ ನಲ್ಲಿ SLC ಅಲ್ಲಿ ಎಷ್ಟೋ ಮಕ್ಕಳು ಜೀವ ಕಳ್ಕೊಳ್ತಿದ್ರು ಆ ಎಕ್ಸಾಮ್ ಆಗದಿದ್ರೆ. ಏನೋ ಒಂದು ಫಾರ್ಮುಲಾ ತಂದು ಮಾಡಿದ್ರು. ನಾವು ಯಾವ್ದಕ್ಕೆ ಎಲ್ಲದಕ್ಕೂ ರಾಜಕೀಯ ಮಾತಾಡ್ಲಿಕ್ಕೆ ಆಗುತ್ತೆ. ಒಳ್ಳೇದ್ ಮಾಡಿದ್ರೆ ಒಳ್ಳೇದೇ ಅಂತ ಹೇಳ್ಬೇಕಾಗ್ತದೆ. ಇದರಿಂದ ಇದನ್ನ ತಾವು ದಯಮಾಡಿ ಅರ್ಥ ಮಾಡಿಕೊಳ್ಬೇಕು. ಏನೋ ಬಂದ ಕೂಡಲೇ ನಾವು ಬಂದೊಂದು ಹಿಟ್ಲರ್ ತರ ಒಂದು ನಾವು ರೂಲ್ಸ್ ಮಾಡಿದ್ರೆ ಅವರು ಬರ್ತೇನೆ. ಎಸ್ ಸರ್, ಮಾತಾಡ್ತೀನಿ. ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಸರ್, ನನ್ನ ಹೆಸರು ಆದಿಲ್ ಅಂತ. ಓಕೆ, ನಮಸ್ತೆ, ಮಾತಾಡಿ ಸರ್. ಸರ್, ಈಗ ನಾನು ನೋಡ್ತಾ ಇದ್ದೀನಿ, ದಿನಕರ್ ಶೆಟ್ಟಿ ಅಣ್ಣರವರು ಮತ್ತೆ ಸಿದ್ದಿಕ್ ರವರು ಬಾರಿ ಒಳ್ಳೆ ಮಾತಾಡ್ತಿದ್ದಾರೆ. ಅವ್ರು ಹೇಳಿದ್ದು 100ಕ್ಕೆ 100 ಸತ್ಯ. ಈಗ ಗವರ್ನಮೆಂಟ್ ಸ್ಟೂಡೆಂಟ್ ಜೊತೆ ಏನು ಚಲ್ಲಾಟ ಆಡ್ತಿರೋದಾ? ಈಗ ಹೆಲ್ತ್ ಇದ್ರೆ ತಾನೇ ಒಂದು ಸ್ಟೂಡೆಂಟ್ಗೆ ಹೆಲ್ತ್ ಇಸ್ ವೆಲ್ತ್ ಅಂತ ಹೇಳ್ತಾರೆ. ಸ್ಟೂಡೆಂಟ್ಗೆ ಮೇನ್ ಆಗಿ ಬೇಕಾಗಿರೋದು ಈಗ ಮನುಷ್ಯರಿಗೆ ಈ ಕೊರೋನಾದಲ್ಲಿ ಈ ಸಂದರ್ಭದಲ್ಲಿ ನಾವು ಬದುಕಿ ಉಳಿಯುವುದೇ ಜಾಸ್ತಿ. ಅದರಲ್ಲಿ ಈ ಸ್ಟೂಡೆಂಟ್ಸ್ ಗಳಿಗೆ ಟೈಮ್ ಟೇಬಲ್ ಚೇಂಜ್ ಮಾಡೋದು, ಎಕ್ಸಾಮ್ ಇವತ್ತು ಮಾಡ್ತೇವೆ ಅವತ್ತು ಮಾಡ್ತೇವೆ ಅಂತ ಹೇಳೋದು, ಅವರಿಗೆ ಪ್ರೆಷರ್ ಆಗಿ ಮಾನಸಿಕವಾಗಿ ಅವರನ್ನು ಕುಗ್ಗಿಸುವಂತಹ ಕೆಲಸವನ್ನು ಮಾಡ್ಲಿಕ್ಕೆ ಹೊರಟಿದೆ ಈ ಗವರ್ನಮೆಂಟ್. ನಾವು ಯಾವ ಗವರ್ನಮೆಂಟ್ ಗೆ ಅಗೇನ್ಸ್ಟ್ ಇಲ್ಲ. ಸ್ಟೂಡೆಂಟ್ ಗಳಿಗೆ ಏನಾದ್ರು ಒಂದು ಒಳ್ಳೆ ನಿಲುವನ್ನಾಗಿ ಒಳ್ಳೆ ಡಿಸಿಷನ್ ಅವರು ತಗೊಂಡು ಕೊಟ್ರೆ ತುಂಬಾ ಒಳ್ಳೇದು. ಈಗ ನೋಡಿ, ಎಷ್ಟೋ ಸ್ಟೂಡೆಂಟ್ಸ್ ಬೇರೆ 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 ರಾಜ್ಯದಿಂದ ಬಂದು ಈ ದಕ್ಷಿಣ ಕನ್ನಡದಲ್ಲಿ ಹಾಸ್ಟೆಲ್ PGಗಳಲ್ಲಿ ಇದ್ದಾರೆ, ಎಷ್ಟೆಷ್ಟೋ ದುಡ್ಡು ಕೊಟ್ಟು. ಈಗ ಅವರು ಸಡನ್ ಆಗಿ ಒಂದು 5-6 days ನೆಕ್ಸ್ಟ್ ಎಕ್ಸಾಮ್, ಇನ್ನು 11th ಇಂದ ಎಕ್ಸಾಮ್ ಅಂತ DC ಡಿಕ್ಲೇರ್ ಮಾಡಿದ್ರಿಂದ ತುಂಬಾ ತೊಂದರೆ ಆಗಿದೆ. ಎಕ್ಸಾಮ್ ಒಂದು ಆಗ್ಲಿ, ನಾವು ಆನ್ಲೈನ್ ಎಕ್ಸಾಮ್ ಪ್ರಿಫರ್ ಮಾಡೋದು ಈ ಸಂದರ್ಭದಲ್ಲಿ. ಈ ಆನ್ಲೈನ್ ಕ್ಲಾಸ್ ಮಾಡಿದ್ದಾರೆ, ಆನ್ಲೈನ್ ಎಕ್ಸಾಮ್ ಮಾಡ್ಲಿಕ್ಕೆ ಏನು ತೊಂದರೆ ಅಂತ ನಾನು ಕೇಳೋದು. ಅದೆಷ್ಟು ಎಕ್ಸಾಮ್ಗಳು ಆನ್ಲೈನ್ ಅಲ್ಲಿ ಆಗುತ್ತೆ, ಕ್ಲಾಸ್ ಅನ್ನು ಮಾಡೋದು 1.5 ವರ್ಷದಿಂದ. ರೈಟ್ ಸರ್, ಥ್ಯಾಂಕ್ ಯು ಸರ್. ಇನ್ನೊಂದು ಕರೆ ಇದೆ, ಸಿರಾಜ್ ಅವರು ಕರೆ ಮಾಡಿದ್ದಾರೆ. ಸಿರಾಜ್ ಅವರೇ ನಮಸ್ತೆ ಸರ್. ಸಿರಾಜ್ ಅವರೇ ನಮಸ್ತೆ. ಹಲೋ ಸಿರಾಜ್ ಅವರೇ ನಮಸ್ತೆ ಸರ್, ಧ್ವನಿ ಕೇಳ್ತಾ ಇದೆಯಾ? ಹಲೋ ಸಿರಾಜ್ ಅವರೇ ನಮಸ್ತೆ, ಮಾತಾಡಿ ಸರ್. ಹಲೋ, ನಮಸ್ಕಾರ ಸರ್. ನಮಸ್ತೆ, ಮಾತಾಡಿ ಸರ್. ನಿತಿನ್ ಸರ್, ನಮಸ್ಕಾರ. ನಮಸ್ತೆ. ಹಾಗೆ ಅತಿಥಿಗಳಿಗೂ ಕೂಡ ನಮಸ್ಕಾರ. ನಮಸ್ತೆ, ಮಾತಾಡಿ ಸರ್. ಮಾತಾಡಿ, ಕೇಳ್ತಾ ಇದೆ ಸರ್. ಈಗ ಈ ಕೈಯಲ್ಲಾಗದವನು ಮೈಪರಿಚಿಕೊಂಡಂತೆ ಅಂತ ಹೇಳಿ ನಮ್ಮ ಸರ್ಕಾರದ ಆದೇಶಗಳು ಹಾಗಾಗಿದೆ.
ಇಲ್ಲಿ ನೋಡಿ ಸರ್, ಇವತ್ತು ಕೇರಳ ರಾಜ್ಯದಲ್ಲಿ ಅವರು ಸ್ವಲ್ಪ ಕೊರೋನಾದ ಬಗ್ಗೆ ಹೆಚ್ಚು ಅದಕ್ಕೆ ಒತ್ತು ಕೊಟ್ಟು ಆದಷ್ಟು ಟೆಸ್ಟ್ಗಳನ್ನು ಮಾಡಿಸ್ತಿರ್ಬೋದು ಅಂತ ಕಾಣಿಸ್ತದೆ. ಹೆಚ್ಚು ಟೆಸ್ಟ್ಗಳು ಆದಾಗ ಕೊರೋನಾ ಕೇಸುಗಳು ಕೂಡ ಹೆಚ್ಚೆಚ್ಚಾಗುವುದು ಸಹಜ. ಅದರ ಬಗ್ಗೆ ನಾವು ಮುತುವರ್ಜಿ ವಹಿಸಿಕೊಂಡು ಅದಕ್ಕೆ ಬೇಕಾದಂತ ಹೆಚ್ಚೆಚ್ಚು ಟೆಸ್ಟ್ಗಳನ್ನು ಮಾಡಿಸುವಂತದ್ದು, ಅದಕ್ಕೆ ಬೇಕಾದಂತ ವ್ಯಾಕ್ಸಿನ್ಗಳನ್ನು ಹೆಚ್ಚೆಚ್ಚು ಶೇಖರಿಸಿ ನೀಡುವಂತದ್ದು ನಮ್ದು ಮುಖ್ಯ ಕೆಲಸ ಆಗ್ಬೇಕಾಗಿತ್ತು ಸರ್ಕಾರದ್ದು. ಇವತ್ತು ನಮ್ಮ ದೇಶದಲ್ಲಿ ಒಂದೇ ದೇಶ ಒಂದೇ ಕಾನೂನು ಎಲ್ಲವನ್ನೂ ಹೇಳ್ತಾ ಬಂದ್ರು, ಈಗ ಕೇರಳ ಯಾವ ದೇಶದಲ್ಲಿದೆ? ನಮ್ಮ ದೇಶದಲ್ಲಿ ಇಲ್ವಾ? ನಿಜ 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 ಸರ್, ಎಸ್, ಈಗ ಕೇರಳ ನಮ್ಮ ದೇಶದಲ್ಲಿ ಇಲ್ವಾ ಅಂತ ಕೇಳೋದು. ಓಕೆ, ಇದು ಎಲ್ಲವೂ ರಾಜ್ಯಕ್ಕೆ ಪ್ರೇರಿತ. ಈ ಗಡಿ ಬಂದ್ ಮಾಡುವಂತದ್ದಾಗ್ಲಿ ಅಥವಾ ಏನು ಆ ದ್ವೇಷ, ಒಂದು ರಾಜ್ಯದೊಟ್ಟಿಗೆ ದ್ವೇಷವನ್ನು ಬಿತ್ತುವಂತದ್ದು ಕೂಡ ರಾಜ್ಯಕ್ಕೆ ಪ್ರೇರಿತ. ನಾವು ಇವತ್ತು ಈ ಕೊರೋನಾ ಎಂಬ ಒಂದು ಥ್ಯಾಂಕ್ ಯು ಸಿರಾಜ್ ಅವರು, ಥ್ಯಾಂಕ್ ಯು, ಧನ್ಯವಾದ. ಎಸ್ ಇನ್ನೊಂದು ಕರೆ ಇದೆ. ಎಸ್ ಸರ್, ಬಿಫೋರ್ ದಟ್ ಕಮೆಂಟ್ಸ್ಗಳು ಕೂಡ ಬರ್ತಾ ಇದೆ, ಅದನ್ನು ನಾನು ಓದ್ತೇನೆ. ಲೋಕೇಶ್ ಅವರು ಹಾಕಿದ್ದಾರೆ, ಎಸ್, ನಿಮ್ಮಿಂದ ನಮಗೆ ಪ್ರಾಬ್ಲಮ್ ಅನ್ನುವಂಥದ್ದು, ಮತ್ತೆ ಲಾಕ್ಡೌನ್ ಆಗಲಿಕ್ಕೆ ನೀವೇ ಕೇರಳದವರು ಕಾರಣ ಅನ್ನುವಂತಹ ವಿಚಾರವನ್ನ, ಕೇರಳದಲ್ಲಿ ಯಾಕೆ ಕೋವಿಡ್ ಕೇಸ್ಗಳು ಜಾಸ್ತಿ ಆಗ್ತಾ ಇದೆ ಇದರ ಬಗ್ಗೆ ಮಾಹಿತಿಯನ್ನ ನೀಡಿ ಅನ್ನುವಂತಹ ವಿಚಾರವನ್ನ ಹರ್ಷದ್ ಅವರಿಗೆ ಕೇಳಿದ್ದಾರೆ. ಹರ್ಷದ್ ಅವರೇ, ಏನು ಹೇಳ್ತೀರಾ ಸರ್? ಕೇರಳದಲ್ಲಿ ಯಾಕೆ ಕೋವಿಡ್ ಕೇಸ್ಗಳು ಜಾಸ್ತಿ ಆಗ್ತಾ ಇದೆ, ಯಾಕೆ ಈ ರೀತಿ ಆಗ್ತಾ ಇದೆ ಅನ್ನುವಂಥ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಎಸ್, ಜೊತೆಗೆ ಈ ಒಂದು ವಿಚಾರವನ್ನ ಗವರ್ಮೆಂಟ್ ಒಳ್ಳೆಯ ಕೆಲಸವನ್ನ ನಿರ್ಧಾರವನ್ನ ತೆಗೆದುಕೊಂಡಿದೆ ಅನ್ನುವಂಥದ್ದು ಇನ್ನೂ ಕೂಡ ಇಲ್ಲಿನ ಜನರ ಮನಸ್ಥಿತಿಯಲ್ಲಿದೆ. ಎಸ್ ಹರ್ಷದ್ ವರ್ಕಡೆ ಅವರು ಆ ಭಾಗದ ಗಡಿ ಭಾಗದ ಒಂದು ಮುಖಂಡರಾಗಿಯೂ ಕೂಡ, ಒಂದು ಪಕ್ಷದ ಮುಖಂಡರು ಹೊರತಾಗಿ ಒಬ್ಬರ ಸಾಮಾಜಿಕ ಕಾರ್ಯಕರ್ತರಾಗಿ, ಹೋರಾಟಗಾರರಾಗಿ, ಎಸ್, ಈ ಮನಸ್ಥಿತಿಯ ಬಗ್ಗೆ ಏನ್ ಹೇಳ್ತೀರಾ? ಮಾತಿನಲ್ಲಿ ಹೇಳಿದೆ ಬಹಳ ಸ್ಪಷ್ಟವಾಗಿ. ಏನಂತ ಹೇಳಿದ್ರೆ, ಯಾಕೆ ಕೋವಿಡ್ ರೋಗಿಗಳ ಸಂಖ್ಯೆ ಜಾಸ್ತಿ ಕಾಣಿಸ್ತಾ ಇದೆ ಅಂತ ಹೇಳ್ಕೊಂಡು, ಯಾಕಂದ್ರೆ ಈ ಒಂದು ವಿಚಾರವನ್ನು ಕೂಡ ಇಲ್ಲಿ ಗಮನಿಸಿದ್ದೇನೆ. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಾವು ಏನು ಕಷ್ಟ ಆಗ್ತಾ ಇದೆ ಅನ್ನೋದು, ಒಂದು ವೇಳೆ ಇದೇ ರೀತಿ ಆಗ್ತಾ ಇದ್ರೆ, ಈ ರೀತಿ ಸ್ಟ್ರಿಕ್ಟ್ ರೂಲ್ಸ್ ಗಳು ಬರ್ಲಿಲ್ಲ ಅಂತ ಹೇಳಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯು ಕೂಡ ಡೇಂಜರ್ ಅಲ್ಲಿ ಬರುತ್ತೆ. ಸೊ ಹಾಗಾಗಿ ತೆಗೆದುಕೊಂಡಿರುವ ನಿರ್ಧಾರ ಸರಿಯಾಗಿದೆ ಅನ್ನುವಂತಹ ವಿಚಾರವನ್ನ ಹೇಳ್ತಾ ಇದ್ದಾರೆ. ನಿಮ್ಮಿಂದ ಪ್ರಾಬ್ಲಮ್ ಆಗ್ತಾ ಇದೆ, ಸದ್ಯ ಈ ಒಂದು ವಿಚಾರ ಸರಿಯಾಗಿ ತೆಗೆದುಕೊಂಡಿದೆ ಗವರ್ಮೆಂಟ್ ಅನ್ನುವಂಥದ್ದು. ಎಸ್ ಸರ್, ನಾನು ಕರ್ನಾಟಕ ಸರ್ಕಾರ ತೆಗೆದುಕೊಂಡಂತ ತೀರ್ಮಾನ ಅವೈಜ್ಞಾನಿಕವಾದುದಂತ ಹೇಳಿರುವಂತದ್ದು. ತೆಗೆದುಕೊಂಡ ತೀರ್ಮಾನ ಕೋವಿಡ್ ಸೋಂಕನ್ನು ನಿಯಂತ್ರಿಸೋಸ್ಕರ ತೆಗೆದುಕೊಂಡ ತೀರ್ಮಾನ ಅಂತ ಹೇಳಿದೆ. ಏನು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಏನಿದೆ, ಆ ಮ್ಯಾನೇಜ್ಮೆಂಟ್ ಗೆ ಇದನ್ನು ತೆಗೆದುಕೊಳ್ಳುವಂತ ಹಕ್ಕಿದೆ. ಒಬ್ಬ ಜಿಲ್ಲಾಧಿಕಾರಿಗೆ ಒಂದು ತನ್ನ ಜಿಲ್ಲೆಯಲ್ಲಿ ಕೋವಿಡ್ ರೋಗವನ್ನು ನಿಯಂತ್ರಿಸಲಿಕ್ಕೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಚೇರ್ಮನ್ ಆಗಿ ಅವರಿಗೆ ತೀರ್ಮಾನ ತೆಗೆದುಕೊಳ್ಳಿಕ್ಕೆ ಹಕ್ಕಿದೆ. ಆದ್ರೆ ಆ ಹಕ್ಕುಗಳು ಕಾನೂನಿನ ವ್ಯಾಪ್ತಿಯೊಳಗಿರ್ಬೇಕು, ಕಾನೂನಿನ ಸುಪರ್ದಿಯೊಳಗಿರ್ಬೇಕು. ಈಗ ನಿಮ್ಮ ಫೇಸ್ಬುಕ್ ಅಲ್ಲಿ ಯಾರು ಕಮೆಂಟ್ ಹಾಕಿದ್ದಾರೆ, ಯಾಕೆ ಕೋವಿಡ್ ರೋಗ ಜಾಸ್ತಿ ಆಗ್ತಾ ಇದೆ ಅಂತ. ವಾಸ್ತವವಾಗಿ ಮೊದಲೇ ದಿನಕರ್ ಶೆಟ್ಟಿ ಅವರಿಗೆ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ, ನಮ್ಮಲ್ಲಿ ಕೋವಿಡ್ ನಿಯಂತ್ರಣ ಮಾಡ್ಲಿಕ್ಕೋಸ್ಕರ ಸರ್ಕಾರ ತೆಗೆದುಕೊಂಡಂತ ತೀರ್ಮಾನ. ಯಾಕೆಂತ ಹೇಳಿದ್ರೆ ಕೋವಿಡ್ ಟೆಸ್ಟ್ ಅನ್ನು ಪ್ರತಿಯೊಬ್ಬರು ಮಾಡಬೇಕು. ಇದು ಮಾಡಿರುವಂತ ಉದ್ದೇಶ, ಒಂದು ಅಭಿಯಾನವನ್ನು ಕಳೆದ 15 ದಿವಸಗಳಿಂದ ಕೇರಳ ಸರ್ಕಾರ ತೆಗೆದುಕೊಂಡಿದೆ. ಒಬ್ಬ ಅಂಗಡಿ ಮಾಲಕ ತನ್ನ ಅಂಗಡಿಯನ್ನು ತೆರೆಯಬೇಕಾದ್ರೆ ಕೋವಿಡ್ ಟೆಸ್ಟ್ಗೆ ಒಳಪಡಬೇಕು. ಆ ಕೋವಿಡ್ ಟೆಸ್ಟ್ಗೆ ಒಳಪಡದಿದ್ರೆ ಆತ ಅಂಗಡಿ ತೆರೆಯಬಾರದು. ಯಾಕಂತ ಹೇಳಿದ್ರೆ ಕೋವಿಡ್ ರೋಗವನ್ನು ನಿಯಂತ್ರಿಸಬೇಕಾದ್ರೆ ಮೊದಲು ಕೋವಿಡ್ ರೋಗಿಗಳನ್ನು ಪತ್ತೆ ಹಚ್ಚಬೇಕು. ಕೋವಿಡ್ ರೋಗಗಳನ್ನು ಪತ್ತೆ ಹಚ್ಚಿ ಆ ಮೂಲಕ ನಿಯಂತ್ರಣ ಮಾಡಬೇಕು. ಆಗ ಟೆಸ್ಟ್ ನ ಸಂಖ್ಯೆ ಜಾಸ್ತಿ ಆಯ್ತು. ಒಂದು ಗ್ರಾಮ ಪಂಚಾಯತ್ ಅನ್ನು ಕೇಂದ್ರೀಕರಿಸಿಕೊಂಡು ನಾನು ಹೇಳಿರುವಂತದ್ದು, 1,000 ಮಂದಿಯನ್ನು ಟೆಸ್ಟ್ ಮಾಡಿದ್ರೆ ಕಾಸರಗೋಡು ಜಿಲ್ಲೆಯಲ್ಲಿ 40 ಗ್ರಾಮ ಪಂಚಾಯತ್ಗಳಿದೆ, 40,000 ಆಯ್ತು. 990 ಗ್ರಾಮ ಪಂಚಾಯತ್ಗಳು ಕೇರಳ ರಾಜ್ಯದಲ್ಲಿದೆ. ಒಂದು ಗ್ರಾಮ ಪಂಚಾಯತ್ನಲ್ಲಿ ಸರಾಸರಿ 1,000 ಮಂದಿಯನ್ನು ತಪಾಸಣೆಗೊಳಪಡಿಸಬೇಕಂತ ಹೇಳ್ಕೊಂಡು ಆರೋಗ್ಯ ಇಲಾಖೆ ರಂಗಕ್ಕಿಳಿದು ಆಶಾ ಕಾರ್ಯಕರ್ತರೇನಿದ್ದಾರೆ, ವರ್ಕರ್ಸ್ಗಳು ಎಲ್ಲರೂ ಕೈ ಜೋಡಿಸಿಕೊಂಡು ಗ್ರಾಮ ಪಂಚಾಯತ್ ಜನಪ್ರತಿನಿಧಿಗಳು ಎಲ್ಲರೂ ಸೇರಿಕೊಂಡು ಒಂದು ಅಭಿಯಾನವನ್ನೇ ಶುರು ಮಾಡಿದ್ರು. ನಮ್ಮ ಪ್ರತಿಯೊಂದು ಬಸ್ ಸ್ಟ್ಯಾಂಡ್ಗಳಲ್ಲಿ ಕೋವಿಡ್ ಟೆಸ್ಟ್ ಮಾಡುವಂತ ಕೆಲಸ ಶುರು ಆಯ್ತು. ಯಾರು ಮಾಸ್ಕ್ ಹಾಕ್ಲಿಲ್ಲ, ಮಾಸ್ಕ್ ಹಾಕದೆ ಯಾರು ಕೂಡ ಒಬ್ಬರು ನಮ್ಮಲ್ಲಿಂದ ಹೊರಗಿಳಿದಿಲ್ಲ. ಇಳಿದ ಕೂಡಲೇ ಅವರಿಗೆ ಫೈನ್ ಆಗ್ತದೆ, ಇಲ್ಲದಿದ್ರೆ ಅವರನ್ನು ಬಲವಂತವಾಗಿ ಎಳೆದುಕೊಂಡು ಹೋಗಿ ನಾವು RT-PCR ಅಥವಾ ಆಂಟಿಜೆನ್ ಟೆಸ್ಟ್ ಮಾಡಿಸ್ತೇವೆ, ಕೋವಿಡ್ ಟೆಸ್ಟ್ಗೆ ಒಳಪಡಿಸ್ತೇವೆ ಅವರನ್ನು. ಯಾಕೆಂತ ಹೇಳಿದ್ರೆ ಕಡ್ಡಾಯವಾಗಿ ಮಾಸ್ಕ್ ಹಾಕಬೇಕು. ನೀವು ಬೇಕಾದ್ರೆ ಮಂಜೇಶ್ವರದಿಂದ ತಿರುವನಂತಪುರದವರೆಗೆ ನೋಡಿ, ಒಬ್ಬನೇ ಒಬ್ಬ ವ್ಯಕ್ತಿ ವಿದೌಟ್ ಮಾಸ್ಕ್ ನಿಮ್ಗೆ ಕಾಣ್ಲಿಕ್ಕೆ ಸಾಧ್ಯನೇ ಇಲ್ಲ. ನಾವು ನಿಯಂತ್ರಣ ಮಾಡ್ತಾ ಇದ್ದೇವೆ, ಖಂಡಿತವಾಗಿಯೂ ಸರ್ಕಾರ ನಿಯಂತ್ರಣ ಮಾಡ್ತಾ ಇದೆ, ಮಾಡುದಿಲ್ಲ ಅಂತ ಎಲ್ಲಿಯೂ ಹೇಳುದಿಲ್ಲ. ಆದರೆ
ಕೋವಿಡ್ ಸೋಂಕಿತರ ಸಂಖ್ಯೆ ಜಾಸ್ತಿ ಕಾಣುವಂತದ್ರ ಉದ್ದೇಶ ಅಂತ ಹೇಳಿದ್ರೆ ಕೋವಿಡ್ ಟೆಸ್ಟ್ ನ ಸಂಖ್ಯೆ ಜಾಸ್ತಿ ಆಗಿರುವಂತದ್ದು. ಆ ಜಾಸ್ತಿ ಆಗಿರುವಾಗ ಸರಾಸರಿ ನೋಡುವಾಗ ಖಂಡಿತವಾಗಿ ಜಾಸ್ತಿ ಇಲ್ಲ. ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿನ್ನೆ 490 500ವರೆಗೆ ಬಂತು. ಕಾರಣ ಯಾಕೆ ಅಂತ ಹೇಳಿದ್ರೆ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೋವಿಡ್ ಟೆಸ್ಟ್ ಜಾಸ್ತಿ ಆಗ್ತಾ ಇದೆ, ಆದ ಕಾರಣ ಈ ಜಾಸ್ತಿ ಕಾಣಿಸ್ತಾ ಇದೆ. ಸೊ ಕೋವಿಡ್ ಸಂಖ್ಯೆ ಟೆಸ್ಟ್ ಜಾಸ್ತಿ ಮಾಡುವ ಉದ್ದೇಶ ಅಂತ ಹೇಳಿದ್ರೆ ಕೋವಿಡ್ ನಿಯಂತ್ರಣದ ಒಂದು ಭಾಗ. ಆ ಕೋವಿಡ್ ನಿಯಂತ್ರಣದ ಭಾಗವಾಗಿ ಈ ಕ್ರಮ ಕೈಗೊಳ್ಳುವಾಗ ಏಕಾಏಕಿ ಇದ್ರ ಜೊತೆಗೆ ಒಂದು ವಿಚಾರ, ಯಾಕೆ ಅನಿವಾರ್ಯ ಅನ್ನುವಂತಹ ವಿಚಾರ ಕೂಡ ಬರುತ್ತೆ. ಯಾಕೆ ಅನಿವಾರ್ಯ ದಕ್ಷಿಣ ಕನ್ನಡ ಜಿಲ್ಲೆ, ಯಾಕೆ ಅನಿವಾರ್ಯ ಮಂಗಳೂರು, ಯಾಕೆ ಅನಿವಾರ್ಯ ಕರಾವಳಿ ಅನ್ನುವಂತ ವಿಚಾರವನ್ನು ಕೂಡ ಕೇಳ್ತಾರೆ. ಇಲ್ಲಿ ಏನಾಗಿದೆ ಅಂದ್ರೆ ಇಲ್ಲಿ ಆ ಪ್ರಶ್ನೆಗೆ ಉತ್ತರ ಇದೆ. ಯಾಕಂತ ಹೇಳಿದ್ರೆ ಇಲ್ಲಿ ಟೆಸ್ಟ್ ಮಾಡುವಂತದ್ದು ಯಾವಾಗ ಒಬ್ಬ ಮನೆಯವರಿಗೆ ಕೋವಿಡ್ ಬಂತು ಆವಾಗ ಮಾತ್ರ ಎಲ್ಲರನ್ನು ಟೆಸ್ಟ್ ಮಾಡುವಂತದ್ದು. ನಾನು ಕೇಳ್ತೇನೆ, ಇಷ್ಟು ನಮ್ಮ ವಿದ್ಯಾರ್ಥಿಗಳಿದ್ದಾರೆ, ಎಲ್ಲಿ ಟೆಸ್ಟ್ ಮಾಡಿದ್ದಾರೆ? ಎಲ್ಲಿ ಟೆಸ್ಟ್ ಮಾಡಿದ್ದಾರೆ? ಯಾವಾಗ ವಿದ್ಯಾರ್ಥಿಗೆ ಕೋವಿಡ್ ಬಂತು ಆವಾಗ ಮಾತ್ರ ಟೆಸ್ಟ್ ಮಾಡಿದ್ದಾರೆ ವಿನಾ ಇಲ್ಲಿ ಕೋವ್ಯಾಕ್ಸಿನ್ ಆಗ್ಲಿ ಕೋವಿಶೀಲ್ಡ್ ಆಗ್ಲಿ ಇದು ಕೊಟ್ಟಿದ್ದಾರೆ, ಅದರಲ್ಲಿ ಎರಡು ಮಾತಿಲ್ಲ. ನಾವು ಹೇಳ್ತಕ್ಕಂಥ ಟೆಸ್ಟ್ ಇಲ್ಲಿ ಕೇರಳದಲ್ಲಿ ಇದ್ದವರನ್ನು ಟೆಸ್ಟ್ ಮಾಡಿದ್ದಾರೆ, ಇಲ್ಲದವರನ್ನ ಗ್ರಾಮ ಮಟ್ಟದಿಂದ ಹಿಡಿದು ತಾಲೂಕು ಮಟ್ಟ ತನಕ ಟೆಸ್ಟ್ ಮಾಡಿದ್ದಾರೆ. ಇದು ವಾಸ್ತವ, ನಾವು ಇದನ್ನು ಒಪ್ಪಿಕೊಳ್ಬೇಕು. ಈಗ ನಮ್ಮವರು ಯಾರ ಹಾಸ್ಪಿಟಲ್, ಈಗ ನನ್ನ ಆಫೀಸಿಂದಲೇ ನನ್ನ ಆಫೀಸಲ್ಲೇ ನನ್ನ ದೋಸ್ತಿಯನ್ನ ನಾನು ಕಳ್ಕೊಂಡಿದ್ದೇನೆ. ಅದೇ ರ್ಯಾಂಡಮ್ ಆಗಿ ಟೆಸ್ಟ್ ಮಾಡ್ತಾ ಹೋದ್ರಿ. ಈಗ ಕೋರ್ಟಲ್ಲಿ ವ್ಯಾಕ್ಸಿನ್ ಕೊಟ್ಟಿದ್ದಾರೆ ಇವತ್ತು ಸರ್, ಇವತ್ತಿಗೆ ನಿನ್ನೆಗೆ ಸಾಧಾರಣವಾಗಿ ನಮ್ಮ ಮಂಗಳೂರು ಕೋರ್ಟಲ್ಲಿ ಸಾಧಾರಣವಾಗಿ ಒಂದೊಂದು ಕೋರ್ಟಲ್ಲಿ 150 ಜನ ಕ್ಲೈಂಟ್ಸ್ ಗಳಿದ್ದಾರೆ ಸರ್. ಇದು ಏನಾಗ್ತಾ ಇದೆ ಸರ್? ಇದಕ್ಕೆ ಏನ್ ಹೇಳ್ಬೋದು? ಕೋರ್ಟಲ್ಲಿ ಬೇರೆ ಎಲ್ಲಿಯೂ ಅಲ್ಲ, ಕೋಟ ಅಂಗಳದಲ್ಲಿ ದಿನಕ್ಕೆ 1,500 ಜನ ರೋಲಿಂಗ್ ಅಲ್ಲಿ ಇದ್ದಾರೆ. ಎಲ್ಲರನ್ನ ಟೆಸ್ಟ್ ಮಾಡಿದಾರಾ? ಎಲ್ಲರನ್ನ ಖಾಲಿ ಒಂದು ಎಕ್ಸಾಂಪಲ್ ಕೊಟ್ಟಿರುವಂತದ್ದು. ಈಗ ಅವರು ವಾಟ್ಸಪ್ ಅಲ್ಲಿ ಹಾಕ್ಬಹುದು. ನಾವು ಯಾವಾಗ್ಲೂ ಸಾರ್ವಜನಿಕರ ಹಿತವನ್ನ ಕಾಪಾಡೋಕೋಸ್ಕರ ನಾವು ಕಮೆಂಟ್ ಹಾಕ್ಬೇಕು. ನಾವು ಯಾವ್ದಕ್ಕೋಸ್ಕರ ಸಿಂಪಲ್ ಆಗಿ ಕಮೆಂಟ್ ಹಾಕ್ಲಿಕ್ಕೆ ಆಗೋಲ್ಲ. ನಮ್ಗೆ ಕೂಡ ಜವಾಬ್ದಾರಿ ಇದೆ. ಜವಾಬ್ದಾರಿಯುತವಾಗಿ ಕಮೆಂಟ್ ಹಾಕಿದಾಗ ಅದಕ್ಕೆ ಉತ್ತರ ಸಿಗ್ತದೆ. ಇಡೀ ಕರ್ನಾಟಕದಲ್ಲಿ ಎಷ್ಟು ಜನರು ಕೋವಿಡ್ ಬಂದ ನಂತರ ಟೆಸ್ಟ್ ಬಿಟ್ರೆ ಬೇರೆ ಎಲ್ಲಿ ಸರ್ ಟೆಸ್ಟ್? ದಿನಕರ್ ಶೆಟ್ಟಿ ಅವರು ಈ ಒಂದು ಮಾತು ಯೋಗೀಶ್ ಸಾಲಿನ್ ಅವರು ಕೇಳಿದ್ದಾರೆ. ನಿತಿನ್ ಸರ್, ನಾವು ಯಾವ ರಾಜಕೀಯದ ಬಗ್ಗೆ ಮಾತನಾಡುವುದಿಲ್ಲ, ಅವರವರ ಕ್ಷೇತ್ರದ ಜನರನ್ನ ಕಾಪಾಡುವ ಸರ್ಕಾರದ ಹಕ್ಕು, ಅವರವರ ಕ್ಷೇತ್ರ ಜನರನ್ನ ಕಾಪಾಡೋದು ಅವರ ಸರ್ಕಾರದ ಹಕ್ಕು. ನಾಳೆ ದಕ್ಷಿಣ ಕನ್ನಡದಲ್ಲಿ ಜಾಸ್ತಿ ಆದ್ರೆ ಕೇರಳದ ಗಡಿ ಭಾಗದ ಓಪನ್ ಮಾಡ್ತಾರೆ ಅನ್ನುವಂತ ವಿಚಾರವನ್ನ ಕೇಳಿದ್ದಾರೆ. ಎಸ್ 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 ಸರ್, ನೋಡಿ, ಇದರ ಮೊದಲು ಈಗ ಸರ್ಕಾರದ ಜವಾಬ್ದಾರಿ ಖಂಡಿತ. ಒಬ್ಬ ರಾಜ ಆದವ ಪ್ರಜೆಗಳ ಹಿತವನ್ನ ಕಾಪಾಡಬೇಕಾದದ್ದು ಸರಿ. ಒಬ್ಬ ರಾಜ ಆದವ ತನ್ನದೇ ಆದ ಒಂದು ನಿಯಮಗಳನ್ನ, ಜನರಿಗೆ ವಿರುದ್ಧವಾಗಿರ್ತಕ್ಕಂಥ ನಿಯಮಗಳನ್ನು ಜಾರಿಗೆ ತಕ್ಕಂತ ತಪ್ಪು. ಅದು ಕೂಡ ತ್ವರಿತವಾಗಿ ನಾವೀಗ ಎಲ್ಲಿಗೂ ಹೋದವರು ಎಲ್ಲೋ ಅರ್ಧ ದಾರಿಯಲ್ಲಿ ನಿಲ್ಲುವ ತರದ ಒಂದು ರೂಲ್ಸ್ ತರ್ತಕ್ಕಂಥದ್ದು, ಇದನ್ನ ಯಾರಾದ್ರೂ ಒಪ್ಪಿಕೊಳ್ಬಹುದಾ? ನಾವು ಕೇಳ್ತೇವೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಮಿಡಿಯೇಟ್ ಆಗಿ ಇವರು 2 ದಿವಸ ಕರ್ಫ್ಯೂ ಹಾಕಿದ್ರು. ಸರ್ ಏನಾಯ್ತು ನೋಡುವ, ಇದು ನಮ್ಮ ಜನರು ಒಪ್ಪಿಕೊಳ್ಳಿ. ಯಾರಿಗೆ ಯಾವ ರೀತಿಯ ಪ್ರಾಬ್ಲಮ್ ಆಯ್ತು ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿದೆ. ಅದಕ್ಕೂ ಕೂಡ ಒಂದು ನೀತಿ ನಿಯಮ ಇದೆ ಅಲ್ಲ. ಈಗ ಏನೋ ಒಂದು ಮಾಡಿದ ಕೂಡಲೇ ಶುಕ್ರವಾರದಿಂದ ಸಂಡೆ ತನಕ ಬಂದ್ ಮಾಡಿದ್ರು. ಸೋಮವಾರ ಇವತ್ತು ಓಪನ್ ಅಲ್ಲ. ಇವತ್ತು ಕೋರ್ಟಲ್ಲಿ 2,000 ಜನ ಅಲ್ಲ, ತಾಲೂಕು ಆಫೀಸಲ್ಲಿ 1,000 ಜನ ರೋಲಿಂಗ್ ಅಲ್ಲ. ಪ್ರತಿಭಟನೆ ಇವತ್ತು ಮಿನಿ ವಿಧಾನಸೌಧದ ಒಂದು ಪ್ರತಿಭಟನೆ ಆಗಿದೆ. ನಾನ್ DC ಅವರಿಗೆ ಕೇಳೋದು, ಎಷ್ಟು ಜನ ಇದ್ರು ಸರ್ ಇವತ್ತು? ನಮ್ಮ ನಿಯಮ ನಾವು ಎಲ್ಲಿ ಕಾಪಾಡಿಕೊಳ್ಬೇಕು ಅದನ್ನ ನಾವು ಕಾಪಾಡಿಕೊಳ್ಬೇಕು. ಸುಮ್ನೆ ನಾವು ಯಾರನ್ನ ದೂರ್ಕೊಂಡು ಹೋದ್ರೆ ನಮ್ಗೆ ಕೂಡ ಜವಾಬ್ದಾರಿ ಇದೆ. ನಮ್ಗೆ ಕೂಡ ಪ್ರತಿಯೊಬ್ಬರಿಗೂ ಕೂಡ ಜವಾಬ್ದಾರಿ ಇದೆ. ನಾವು ಗವರ್ಮೆಂಟ್ ರೂಲ್ಸ್ ಅನ್ನ ಯಾವಾಗ್ಲೂ ಇದು ಉಲ್ಲಂಘನೆ ಮಾಡ್ತಕ್ಕಂಥ ವಿಚಾರವೇ ಇಲ್ಲ. ನಾವು ಕರ್ನಾಟಕದ ಎಷ್ಟು ನಿಯಮ ಮಾಡಿದ್ದಾರೆ ಅದನ್ನು ಪಾಲನೆ ಮಾಡ್ಕೊಂಡೇ ಬರ್ತಿದ್ದೇವೆ. ಕರ್ನಾಟಕದವರು ಏನ್ ಮಾಡಿದ್ದಾರೆ ಅದನ್ನು ನಾವು ಹೊಗಳ್ತವೇ ಇದ್ದೇವೆ. ಆದ್ರೆ ಈ ರೀತಿಯ ನಿರ್ಧಾರ ತಪ್ಪು ಅಂತಕ್ಕಂಥದ್ದು, ಗಡಿ ಬಂದು ಮಾಡ್ತಕ್ಕಂಥದ್ದು ತಪ್ಪು ಅಂತಕ್ಕಂಥದ್ದು ಅಷ್ಟೇ, ಬೇರೆ ಏನಿಲ್ಲ ಇದರಲ್ಲಿ. ಕರ್ನಾಟಕದ ವಿರುದ್ಧ ಮಾಡ್ತಾ ಇರ್ತಕ್ಕಂಥದ್ದಲ್ಲ. ಸ್ವಾಮಿ, ನಮ್ಮ ಮಕ್ಕಳ ಭವಿಷ್ಯ ಇದೆ. ನೀವು ಇವತ್ತು ಎಕ್ಸಾಮ್ ಹೇಳ್ತೀರಿ, ನಾಳೆ ಬಂದ್ ಮಾಡ್ತೀರಿ. VC ಹೇಳಿದ್ರೆ DC ಆರ್ಡರ್ ಮಾಡಿದ್ದಾರೆ ಹೇಳ್ತಾರೆ, DC ಕೇಳಿದ್ರೆ ಗವರ್ಮೆಂಟ್ ಆರ್ಡರ್ ಮಾಡಿದ್ದಾರೆ ಹೇಳ್ತಾರೆ. ಏನ್ರು ಕುರಿಗಳ? ವಿದ್ಯಾರ್ಥಿಗಳೇನು ಕುರಿಗಳ? ಅವರಿಗೂ ಮನಸ್ಥಿತಿ ಇಲ್ವಾ? ಮನಸ್ಥಿತಿಯನ್ನು ಅರ್ಥ ಮಾಡಿ ನೀವು ಎಕ್ಸಾಮ್ ಅನ್ನ ನೀವು ಯೂನಿವರ್ಸಿಟಿಗೆ ಬಿಟ್ಟು ಬಿಡಿ. ಎಲ್ಲ ಸರ್, DC ಕೇಳಿದ್ರಂತೆ ಟೈಮ್ ಟೇಬಲ್ ಕಳಿಸಿದ್ರಂತೆ, ತದನಂತರ DC ಹೇಳಿದ್ರಂತೆ ಎಕ್ಸಾಮ್ ಪೋಸ್ಟ್ ಮಾಡ್ತೇನೆ ಅನ್ನುವಂಥದ್ದು. ಜೊತೆಗೆ ಧನುಷ್ ಕುಮಾರ್ ಅವರು ಕೇಳಿದ್ದಾರೆ ಇಲ್ಲೊಂದು ಪ್ರಶ್ನೆ, ಸರ್, ವೆದರ್ ದ ಮ್ಯಾಂಗ್ಳೂರ್ ಯೂನಿವರ್ಸಿಟಿ ಎಕ್ಸಾಮ್ ವಿಲ್ ಬಿ ಕಂಡಕ್ಟೆಡ್ ಆರ್ ನಾಟ್ on 11th ಅನ್ನುವಂಥದ್ದು. ವಿ ಆರ್ ಫ್ರಸ್ಟ್ರೇಟೆಡ್ ಬೈ ಪೋಸ್ಟ್ಪೋನ್ಮೆಂಟ್ ಆಫ್ ಎಕ್ಸಾಮ್ಸ್ ಅನ್ನುವಂಥದ್ದು. ಇವತ್ತಿಗೂ ಸರ್ ಕಾಲೇಜ್ನವ್ರು ಹೇಳ್ತಾರೆ
ಯೂನಿವರ್ಸಿಟಿಯಿಂದ ಬಂದ ಕೂಡಲೇ ನಾವು ವೆಬ್ಸೈಟ್ ಅಲ್ಲಿ ಹಾಕ್ತೇವೆ ಅಂತಕ್ಕಂಥದ್ದು. ಮಕ್ಕಳಿಗೆ ಪ್ರತಿಯೊಂದು ಮಿನಿಟ್ ಮಕ್ಕಳಿಗೆ ಜೊತೆಗೆ ಇಲ್ಲಿ ದಿನಕರ್ ಶೆಟ್ಟಿ ಅವರೇ, ನ್ಯಾಯವಾದಿಗಳು ಕೂಡ ತಾವು ಈ ಒಂದು ವಿಚಾರ ಜನರು ಕೂಡ ಕೇಳ್ತಾ ಇರುವಂತದ್ದು, ಅಂದ್ರೆ ಏಕಾಏಕಿ ವೀಕೆಂಡ್ ಕರ್ಫ್ಯೂ ಘೋಷಣೆ ಮಾಡಿರುವಂತದ್ದು ಜನತೆಗೆ ತುಂಬಾನೇ ಬೇಸರ ಆಗಿದೆ. ಈ ಒಂದು ವಿಚಾರ ತುಂಬಾ ಗಾಯದ ಮೇಲೆ ಬರ ಎಳೆಯುವಂತ ಕೆಲಸ ಆಗಿದೆ ಸರ್ಕಾರದಿಂದ, ಗೊತ್ತಿರುವಂತಹ ವಿಚಾರ. ಅಂದ್ರೆ ಜಿಲ್ಲಾಧಿಕಾರಿ ಅವರು ಹೇಳ್ತಾರೆ ನಮ್ಮಲ್ಲಿ ಏನು ಇಲ್ಲ, ನಮ್ಮ ಕೈಯಲ್ಲಿ ಏನಾಗಲ್ಲ, ಸ್ಟೇಟ್ ಇಂದ ಆರ್ಡರ್ ಬಂದಿದೆ, ನಾವು ಮಾಡ್ಬೇಕು ಅನ್ನುವಂಥದ್ದು. ಎಸ್, ಇಸ್ ಇಟ್ ರೈಟ್ ವೇ? ಅಂದ್ರೆ ಜಿಲ್ಲಾಧಿಕಾರಿಗಳು ಅವರಿಗೆ ಏನೋ ಈ ಬಗ್ಗೆ ನೋಡಿ, ಇವತ್ತು ಮನಸ್ಥಿತಿ ಏನಾಗಿದೆ ಹೇಳಿದ್ರೆ, ಗವರ್ಮೆಂಟ್ ಒಂದು ಆರ್ಡರ್ ಮಾಡಿದ ಕೂಡಲೇ ಬ್ಲಾಂಕ್ಲಿ ಒಬ್ಬ DC ಒಪ್ಪಿಕೊಳ್ಬೇಕಂತ ಏನಿಲ್ಲ. ಜನರ ಹಿತಾಸಕ್ತಿಯಲ್ಲಿ ವಿವಿ ಇಡ್ತಕ್ಕಂಥ ಮಾಡಬಹುದು. DC-ಗೂ ಪವರ್ ಇದೆ. ಹೌದು, ಇವತ್ತು ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಿ ಒಂದು ಟೈಮ್ ಅಲ್ಲಿ ಹೇಳಿದ್ರು ಫುಲ್ DC ಅವರಿಗೆ ಪವರ್ ಕೊಡ್ತೇವೆ. ಯಾಕೆ ಕೊಡ್ತೇನೆ? ಅವರ IAS ಆಫೀಸರ್, ಪ್ರತಿ ಆಂಗಲ್ ಅಲ್ಲಿ ಗೊತ್ತುಂಟು ಅವರಿಗೆ. ಈಗ ನಾವು ಆರ್ಡರ್ ಮಾಡ್ತಕ್ಕಂಥವ್ರು ಏನೆಂತ ಅಂತಕ್ಕಂಥದ್ದು ಸಮಾಜಕ್ಕೆ ಗೊತ್ತಿದೆ. ಈಗ ಏನೇನು ಆರ್ಡರ್ ಮಾಡ್ತಾ ಇದ್ದಾರೆ, ಏನೇನು ಡಿಗ್ರಿ ಇದೆ, ಏನೇನು ಹೋಲ್ಡರ್ ಎಲ್ಲ ಗೊತ್ತಿದೆ. ಹಾಗಂತೇಳಿ ನಾವು ಗವರ್ಮೆಂಟ್ ಅಗೇನ್ಸ್ಟ್ ಮಾತಾಡುವಂಥದ್ದಲ್ಲ. ನಮ್ಗೆ ರಾಜಕೀಯವೂ ಬೇಡ. ನಾವ್ ಹೇಳ್ತಕ್ಕಂಥದ್ದು ವಿದ್ಯಾರ್ಥಿಗಳ ಪರಿಸ್ಥಿತಿಯನ್ನ ನೋಡಿ. ನೀವು ಮಿನಿಟ್ಗೆ ಚೇಂಜ್ ಮಾಡಿದ್ರೆ ಇವತ್ತೊಂದು ವಿದ್ಯಾರ್ಥಿಗಳ ಭವಿಷ್ಯವನ್ನೇ ರೂಪಿಸ್ತಕ್ಕಂಥ ಒಬ್ಬ ಶಿಕ್ಷಣ ಮಂತ್ರಿ ಇದ್ರು, ಯಾವುದೇ ಪಕ್ಷ ಇರ್ಲಿ, ಅವರನ್ನ ತೆಗೆದು ಹಾಕಿದ್ರಿ ನೀವು. ಇದೇ ಹೇಳ್ತಕ್ಕ ವಿದ್ಯಾರ್ಥಿಗಳ ಹಿತ ಯಾರು ಕಾಯ್ತಾ ಇದ್ದಾರೆ ಅವರನ್ನು ನಿಲ್ಲಿಸ್ಲಿಕ್ಕೆ ಬಿಡುದಿಲ್ಲ ಇವರು ನಿಲ್ಲಿಸ್ಲಿಕ್ಕೆ ಬಿಡುದಿಲ್ಲ. ನೋಡಿ, ಇವತ್ತು SLC ವಿದ್ಯಾರ್ಥಿಗಳ ಮನಸ್ಥಿತಿ ಉಳಿದಿದಾರಂತಾದ್ರೆ ಅದು ಆ ಶಿಕ್ಷಣ ಸಚಿವರಿಂದ, ಅದರಲ್ಲಿ ಎರಡು ಮಾತಿಲ್ಲ. ಇಂಥದ್ದು ಬೇಕು. DC ಅವರಾದ್ರೂ ಹೇಳ್ಬೇಕು, ಸರ್ ಈ ರೀತಿಯ ಪರಿಸ್ಥಿತಿ ಇದೆ. ಈಗ ನಾವು ಹೇಳ್ತಕ್ಕಂಥದ್ದು 50-60 ಸಾವಿರ ಕೇಸ್ ಆಗುವಾಗ ಬದುಕಲಿಲ್ವಾ ಇಲ್ಲಿ ಕೇರಳ ಗಡಿ ದಕ್ಷಿಣ ಕನ್ನಡ ಜಿಲ್ಲೆಯವರು? ಬದುಕಲಿಲ್ವಾ ಸರ್? ಬದುಕಲಿಲ್ವಾ? ಮತ್ತೆ ಈಗ ಯಾಕೆ ಈ ರೀತಿಯ ಅಂತ ನಿರ್ಧಾರ? ಇದು ಸರಿಯಾ? ಸರಿ ಸರ್, ಬರ್ತೀನಿ. ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಹಲೋ ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಅಹಮದ್ ಅಂತ ಹೇಳಿ, ಮಂಗಳೂರಿಂದ. ಅಹಮದ್ ಅವರು ಮಾತಾಡಿ ಸರ್. ನೋಡಿ, ಈಗ ಆಡಳಿತ ನಡೆಸುವವರಿಗೆ ಯಾವುದಕ್ಕೆ ಮಹತ್ವ ಇಂಪಾರ್ಟೆಂಟ್ ಕೊಡ್ಬೇಕು ಅದಕ್ಕೆ ಕೊಡಲ್ಲ. ಇದು ಎಲ್ಲ ಹಾಸ್ಪಿಟಲ್ ಅಲ್ಲಿ ಫ್ರೀ ವ್ಯಾಕ್ಸಿನೇಷನ್ ಎಲ್ಲಿಯೂ ಸಿಕ್ಕುದಿಲ್ಲ, ಎಲ್ಲ ಪೇಯ್ಡ್ ಎಲ್ಲಿ ಬೇಕಾದ್ರೂ ಎಲ್ಲ ಹಾಸ್ಪಿಟಲ್ ಅಲ್ಲಿ ಇದೆ. ಫಸ್ಟ್ ಡೋಸ್ ಕೊಟ್ಟವರಿಗೆ ಸೆಕೆಂಡ್ ಡೋಸಿಗೆ ದಿನಗಟ್ಟಲೆ ಕಾಯ್ತಾ ಇದ್ದಾರೆ, ಯಾರಿಗೂ ಸಿಕ್ಕೋಲ್ಲ. ಅದಕ್ಕೆ ಇಂಪಾರ್ಟೆಂಟ್ ಕೊಡಲ್ಲ. ಅಗತ್ಯ ಇಲ್ಲದೆ ಈ ಗಡಿ ಬಂದ್ ಮಾಡಿ ಏನೋ ನಾವು ದೊಡ್ಡ ಒಂದು ಸಾಧನೆ ಮಾಡಿದಾಗೆ ಒಂದು ತೋರಿಸ್ತಾರೆ ಅವರು. ಇದರಲ್ಲಿ ಏನೂ ಪ್ರಯೋಜನ ಇಲ್ಲ ಅಂತ ಅವರಿಗೂ ಗೊತ್ತಿದೆ. ಸೆಕೆಂಡ್ ಆಗಿ ಮೊನ್ನೆ ವಿನ್ ಆದವರ ಮೆರವಣಿಗೆ ನೀವು ನೋಡಿರ್ಬೋದು ಟಿವಿಯಲ್ಲಿ, ಅದಕ್ಕೆ ಯಾರು ಮಾತಾಡಲ್ಲ. ಯಾರಿಗೂ DC ಆಗ್ಲಿ ಯಾರಿಗೂ ಗೊತ್ತಾಗದಾಗೆ ಮಾಡ್ತಾರೆ. ಜನ ಸೇರಿದ್ದಾರೆ, ಅದಕ್ಕೆ ಯಾವ ನಿರ್ಬಂಧ ಇಲ್ಲ. ಇದು ನನ್ನ ಪ್ರಶ್ನೆ. ಗೊತ್ತಾಗದ ಹಾಗೆ ಅಲ್ಲ, ಗೊತ್ತಾಗುವ ಹಾಗೆ ಮಾಡ್ತಾರೆ. ಅಂದ್ರೆ ಗೊತ್ತಿದ್ರು ಕೂಡ ಗೊತ್ತಾಗದ ರೀತಿಯಲ್ಲಿ ನಮ್ಮವರು ಇರ್ತಾರೆ, ನಮ್ಮ ಅಧಿಕಾರಿಗಳು ಇರ್ತಾರೆ. ಸೊ ಈ ರೀತಿ ಆಗ್ತಾ ಇರುವಂತಹ ವಿಚಾರ. ಎಸ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಹಲೋ, ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ವಿನೋದ್ ಅಂತ, ಮಂಗಳೂರಿಂದ. ಎಸ್ ಸರ್, ಮಾತಾಡಿ ಸರ್ ವಿನೋದ್ ಅವರೇ. ಇದು ಲಾಸ್ಟ್ ಟೈಮ್ ಫಸ್ಟ್ ನೋಡಿ, ಯಾಂಕರ್ ಹೇಳಿದ್ದು, ವರ್ಕಾಡಿ ಅವರು ಹೇಳಿದ್ದು, ಮತ್ತೆ ಆ ಸ್ಟೂಡೆಂಟ್ ಹೇಳಿದ್ದು ಎಲ್ಲ ಕರೆಕ್ಟ್ ಒಪ್ಪುಗೊಳ್ಳುವ. ಯಾವ ರೀತಿ ನಾವು ಕಂಟ್ರೋಲ್ ಮಾಡಬಹುದು ಹೇಳಿ? ನಿಮ್ಮ ಒಂದು ಸಜೆಷನ್. ಒಂದು ಇವರು ಹೇಳ್ತಾರೆ ರೂಲ್ಸ್ ಫಾಲೋ ಮಾಡ್ತಾರಂತ. ಇಲ್ಲಿ 90% ಇದು ಧಕ್ಕೆಗೆ ಹೋದ್ರೆ 90% ಜನ ಮಾಸ್ಕ್ ಹಾಕುದಿಲ್ಲ. 90% ಮಾರ್ಕೆಟಿಗೆ ಹೋದ್ರೆ ಒಂದು 90% ಜನ ಮಾರ್ಕ್ಸ್ ಆಗುದಿಲ್ಲ, ಎಲ್ಲ ಬರ್ತಾರೆ. ಮತ್ತೆ ಲಾಸ್ಟ್ ಟೈಮ್ ಫಸ್ಟ್ ಕೋವಿಡ್ ಬರುವಾಗ ಕೇರಳ ತಮಿಳುನಾಡಿನಲ್ಲಿ ಇದು ಹೈ ಇತ್ತು. ಆಗ ತ್ರಿವೇಂದ್ರಂ ಇದನ್ನು ಬಂದ್ ಮಾಡಿದ್ದಾರೆ. ಯಾರು? ನಿಮ್ಮದೇ ಗವರ್ಮೆಂಟ್ ನವರು ಲಾಸ್ಟ್, ಗೊತ್ತಾಯ್ತು? ಅದನ್ನು ನೋಡಿ ನೀವು. ಮತ್ತೆ ಜೂನ್ ಅಲ್ಲಿ ಕೇಸ್ ಕಮ್ಮಿ ಇತ್ತು ಕೇರಳದಲ್ಲಿ, ದಕ್ಷಿಣ ಕನ್ನಡದಲ್ಲಿ ಸಹ 1-2 ಬರ್ತಿತ್ತು. ನೀವು ಬಕ್ರೀದಿಗೆ ಒಂದು 3 ದಿವಸ ಲೀವ್ ಬಿಟ್ರಿ. ರೂಲ್ಸ್ ಎಲ್ಲರಿಗೂ ಒಂದೇ ಲೆಕ್ಕ ಮಾಡಬೇಕು. ನೀವು ಅಲ್ಲಿ ಒಂದು ಮಾತಾಡುದು. ಹೌದು, ಧಕ್ಕೆಯಲ್ಲಿ ಮಾಸ್ಕ್ ಹಾಕದಿದ್ರೆ ಯಾರು ರೂಲ್ಸ್ ಕಾಪಾಡಬೇಕು? ಮಂಗಳೂರಲ್ಲಿ ಎಲ್ಲಿ ಸಹ ಹೋಗ್ಲಿಕ್ಕಿಲ್ಲ, ಗೊತ್ತಾಯ್ತಾ? ಬಕ್ರೀದಿಗೆ ಬಿಟ್ರೆ ಅದು ನೋಡಿ, ಅದು ನಂತರ ಕೇಸ್ 20% 20,000 ಆಗಿತ್ತು. ನೀವು ನೋಡಿ ಅಂತೆ, ನೀವು ಅನಾಲಿಸಿಸ್ ಮಾಡಿ, ಹೊರಗಡೆ ಅವರೇ ಮಾಡಿ. ಖಾಲಿ ಹೇಳುದಲ್ಲ ಪಾಲಿಟಿಕ್ಸ್. ಥ್ಯಾಂಕ್ ಯು. ಓಕೆ ಸರ್, ಥ್ಯಾಂಕ್ ಯು. ಎಸ್, ಥ್ಯಾಂಕ್ ಯು. ಎಸ್ ಸರ್, ಥ್ಯಾಂಕ್ ಯು. ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ?
ಕೇನು ಜೀವೆಲ್ಲ ನಿಗಲ್ಲ ಎಸ್ ಸರ್ ಕೇನುಡೆ ಇತ್ತೆ ಕೇನುಡೆ ಕರ್ನಾಟಕ ಸರ್ಕಾರ ಕೆಲಸ ಬಂತೊಂದುಂಡು ಪೂರ ಕಂಡಬಟ್ಟೆ ಒಂದುಂಡು ಎಲ್ಲ ಪಾತಿರು ಸರ್ ಕರ್ನಾಟಕ ಪೂರ ಕಾಂಗ್ರೆಸ್ ಸರ್ಕಾರ ಮಿನಿ ಇತ್ತಂಡ ನಮ್ಮ ಹತ್ತಿರ ಪೂರ ಪುಣ ಬೈತಿದ್ದು ಅಂಚಾತು ಈತ ಪೂರ ಒಂದು ಇಂಜೆಕ್ಷನ್ ಸಿಕ್ಕು ಇಂಜೆಕ್ಷನ್ ಸಿಕ್ಕರೆ ಇಂಜೆಕ್ಷನ್ ಇಂಚ ಮಾತ್ರೆ ಕೊರ್ರೆ ಆಪುರ ತಯಾರಾಪಿ ಒಂದೇ ಕಂಪೇರ್ ಅಂತ ಅವ್ರು ಕೊಡತ್ತ ವ್ಯಾಕ್ಸಿನ್ ಗಡಿ ಬಂದು ಅಂತ ನಿಂಚ ಸರ್ ಕೊಂಚ ನ್ಯಾಯನ ನೀನು ವ್ಯಾಕ್ಸಿನ್ಗೆ ಇಲ್ಲ ಸರ್ ಅವೊಂದು ಕೊಡತ್ತ ಕುಡ್ಲಾಡ್ ಜಾಸ್ತಿ ಒಂದುಂಟು ಕೇರಳ ಸರ್ ಅದು ಓಕೆ ಕೇರಳದ ಕುಡ್ಲಾಡ್ ಜಾಸ್ತಿ ಒಂದುಂಟು ಅದೇ ಅಲ್ಲಿ ಜನಸಂಖ್ಯೆ 2.5 ಕೋಟಿ ನಮ್ಮ 7 ಕೋಟಿ ಜನ ಉಂಟು ಕರ್ನಾಟಕ ಎಂಚ ನಮ್ಮ ಬಿಜೆಪಿ ಸರ್ಕಾರ ಬರ್ತಲ್ಲ ದೂರನ ಕೆಲಸ ನಂಗೆ ಖಾತೆ ಕಾಂಗ್ರೆಸ್ ತಕ್ಕಲು ಬೇತಗಳು ಏನೆಲ್ಲ ಮಲ್ಪೋಲಿ ಹಾಕಲೇನು ದೂರು ಜೇರು ಸರಿ ತಪ್ಪು ಓಕೆ ಇತ್ತೆ ಸರಿ ಓಕೆ ಸರ್ ಇತ್ತೆ ನಮ್ಮ ತಲಪಾಡಿ ಉಲ್ಲೇರ್ ತಲಪಾಡಿ ಉಪ್ಪುನಾಕುಲು ನಮ್ಮಕ್ಕಲೆ ಕುಡ್ಲಡೆ ಬೇಲೆ ಉಪ್ಪುನಾಕುಲು ಅಂದ್ರೆ ನಮ್ಮಕ್ಕಲೆ ಅನ್ನಲ್ಲ ಅಲ್ಲಿತ್ತು ಬಂಗದೆ ಕೇರಳದ ಗಡಿ ಟೆಂಚ ಅನ್ಬೋಡು ಈಗ ಬಂಡ್ಲೆ ಐಡಿಯಾ ಪಂಡು ಕೊರ್ಲೆ ಕೊರೋನಾ ಕಂಟ್ರೋಲ್ ಜನಕ್ಕೆ ಸೈ ಅಂದ ಲೆಕ್ಕ ಕೊರೋನಾ ಕಂಟ್ರೋಲ್ ಮೂಲಿಕ್ಕಿನ ಸರ್ ರೆಡ್ ಡೋಸ್ ಲ ದೆತ್ತೊಂದೇರು ರೆಡ್ ಡೋಸ್ ಲ ದೆತ್ತೊಂದೇರು ಐಡಿಯಾ ಕೊರ್ಲೆ ಸರ್ ರೆಡ್ ಡೋಸ್ ಸರ್ ಸರಿ ಐಡಿಯಾ ಬಂದ ಮೆರವಣಿಗೆ ಮಲ್ಪೊಡ್ಚಿ ಸರ್ ಒಂದು ಮಿನಿಸ್ಟರ್ ಬಂದ ಕಂಚ ಮೆರವಣಿಗೆ ಮಲ್ಪೊಡ್ಚಿ ಮಾಸ್ಕ್ ಪಾಡ್ಲೆ ಅವು ಐಡಿಯಾ ಧಕ್ಕೆ ಹಿಡಿತ ಒಂದ್ಪರ ಮಾಸ್ಕ್ ಪಾಡ್ಲೆ ಮಾಸ್ಕ್ ಪಾಡ್ಲೆ ಒಂದು ಮಿನಿಸ್ಟರ್ ಮೆರವಣಿಗೆ 2,000-3,000 ಜನ ಸೇರ್ಸಾರ ಐತ ಮಿತಿ ಕೇಸ್ ತೆಪ್ಪುಳೆ ಅವರನ್ನ ಎಂಗ್ಲ ಪ್ರತಿಭಟನೆ ಮಾಡ್ತಾನೆ ಎಂಗ್ಲ ಮಿತಿ ಕೇಸ್ ಆತ ಎಂಗ್ಲ ಬೇಜಾರಿಚ್ಚಿ ಅವು ಕಾನೂನು ಕ್ರಮ ತೆಪ್ಪುಡತ್ತ ಅವಳನ್ನ ತೆಪ್ಪುಳೆ ಅಪ್ಪ ಕಂಟ್ರೋಲ್ ಆಪುಡು ಹರ್ಷದ್ ಅವರೇ ಓಕೆ ಓಕೆ ಸರ್ ಇನ್ನ ಪುದರ್ ಸರ್ ಓಕೆ ಸರ್ ಇನ್ನ ಪುದರ್ ಈರೊಂಜಿ ಪಂಡಾರ್ ಎಸ್ ಇತ್ತ ಬಿಜೆಪಿ ಗವರ್ನಮೆಂಟ್ ಎಡ್ಡ ಬೇಲ ಮಂತುಂಡು ಸೆಂಟ್ರಲ್ ಪಂತಂಡ್ ಸರ್ ಸುಪ್ರೀಂ ಕೋರ್ಟ್ ಪಂತಂಡ್ ಸೆಂಟ್ರಲ್ ಗವರ್ನಮೆಂಟ್ ಪಂತಂಡ್ ಇಂಚ ಒವೇ ರೀತಿಯ ಬಂದ್ ಮಲ್ಪರ ಇಜ್ಜಿ ಪಂಡದು ಒವೇ ನಮ್ಮ ಗಡಿವಾಗನ ರೆಡ್ ಡೋಸ್ ವ್ಯಾಕ್ಸಿನ್ ಇತ್ತನಗೆ ಬುಡ್ಲೆದ ಬಂತು ನಾನು ಬಿಜೆಪಿ ಬಂದ್ ಮಲ್ಪರ ಇಜ್ಜಿ ಪಂತಂಡ್ ಐದು ಬುಕ್ಕ ರೆಡ್ ಡೋಸ್ ವ್ಯಾಕ್ಸಿನೇಷನ್ ಆವಡು ರೆಡ್ ಡೋಸ್ ವ್ಯಾಕ್ಸಿನ್ ಅವು ಬಂದ್ರೆ ಅದು ಸೆಂಟ್ರಲ್ ಗವರ್ನಮೆಂಟ್ ಗೊತ್ತಿಜಿ ಉಳಿಸಿ ಜಾಸ್ತಿ ಆತ್ರ ಅವು ಅದಕ್ಕೆ ಬಂತು ಅಂತ ತಟ್ಟೆ ಬಾರಿಸೋಡ ಎಂಗ್ಲ ನನ್ನ ಟಾರ್ಚ್ ಲೈಟ್ ಪಾಡೋಡು ಕ್ಯಾಂಡಲ್ ಬತ್ತಾನ ಕೊರೋನಾ ಬಾಬು ಅಕ್ಲ ಬಂತ ತಟ್ಟೆ ಬಾರಿಸರ ಎಂಗ್ಲ ಬಾರಿಸದ ಐನ ಬಾರಿಸದ ಇತ್ತೆ ಬಂದ ರೆಡ್ ಡೋಸ್ ಇತ್ತನಕ್ಲೆ ಬುಡ್ಲೆ ಅಂದು ಸರ್ ಇತ್ತೆ ಐನ ಬಂದ್ಪನೆ ಬಗದಾಲ ಬಂದ್ಪಜ ಓಕೆ ಜವಾಬ್ದಾರಿಗೆ ತೊಂದರೆ ಹಾಕಿರ್ಲಿ ಓಕೆ ಸರಿ ಸರ್ ಅಂದ ಜವಾಬ್ದಾರಿ ಓಕೆ ಇನ್ನೊಂದು ಕರೆ ಇದೆ ಹಲೋ ಸರ್ ನಮಸ್ತೆ ಇದು ಜನರ ಅಭಿಪ್ರಾಯ ಎಸ್ ಅವರವರ ವಿಚಾರಧಾರೆಗಳನ್ನು ಹೇಳ್ತಾ ಇದ್ದಾರೆ ಎಸ್ ಇನ್ನೊಂದು ಕರೆ ಇದೆ ಹಲೋ ಸರ್ ನಮಸ್ತೆ ಸರ್ ನಮಸ್ತೆ ಧ್ವನಿ ಕೇಳ್ತಾ ಇದೆಯಾ ಸರ್ ಹಲೋ ಓಕೆ ಸಾಧು ಅವರು ಸಾಧು ಅಂಜನ್ ಸರ್ ನಮಸ್ತೆ ಧ್ವನಿ ಕೇಳ್ತಾ ಇದೆಯಾ ಓಕೆ ಓಕೆ ಎಸ್ ಸರ್ ಹರ್ಷದ್ ಸರ್ ಇಲ್ಲಿ ಬರುವಂತಹ ವಿಚಾರ ಹರ್ಷದ್ ಅವರೇ 2 ಡೋಸ್ ಲಸಿಕೆ ಪಡೆದು ಕೂಡ ಬಿಡ್ತಾ ಇಲ್ವಾ RT-PCR ನೆಗೆಟಿವ್ ಇದ್ರೂ ಕೂಡ ಬಿಡ್ತಾ ಇಲ್ವಾ ಅನ್ನುವಂತಹ ಪ್ರಶ್ನೆ ಏನ್ ಹೇಳ್ತೀರಾ ಏನು ಆಕ್ಚುಲಿ ಆಗ್ತಾ ಇರುವಂತದ್ದು ಗಡಿಯಲ್ಲಿ ಏನ್ ಸಮಸ್ಯೆ ಆಕ್ಚುಲಿ ಇರುವಂತದ್ದು ಸಮಸ್ಯೆ ಅಂತ ಹೇಳಿದ್ರೆ ಎಲ್ಲವನ್ನು ರಾಜಕೀಯ ದೃಷ್ಟಿನ ನೋಡಿದ್ರೆ ಯಾವುದು ಸಕ್ಸಸ್ ಆಗುದಿಲ್ಲ ಈಗ ಇವರು ಆಗ ಒಬ್ಬ ಫೋನ್ ಕರೆಯಲ್ಲಿ ಒಬ್ರು ಹೇಳಿದ್ರು ವ್ಯಾಕ್ಸಿನ್ ಕೊಡ್ತಾ ಇಲ್ಲ ಅಂತ ನಿಜ ವ್ಯಾಕ್ಸಿನ್ ಕೊಡುವ ಬಗ್ಗೆ ಯಾರಿಗೂ ಗಮನ ಇಲ್ಲ ನಿಜವಾಗಿ ವ್ಯಾಕ್ಸಿನ್ ಕೊಡಿ ಈಗ ನನಗೆ ಡೌಟ್ ವ್ಯಾಕ್ಸಿನ್ ಕೊಟ್ಟು ಪ್ರಯೋಜನ ಇಲ್ಲ ಯಾಕೆ ಗೊತ್ತಾ ನಮ್ಗೆ 2 ವ್ಯಾಕ್ಸಿನ್ ತೆಗೆದುಕೊಂಡ ನಾನು ತಲಪಾಡಿ ದಾಟ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರೆ ಮತ್ತೆ ವ್ಯಾಕ್ಸಿನ್ ಎಂತ ಬೆಲೆ ಉಂಟು ಈಗ 2 ವ್ಯಾಕ್ಸಿನ್ ತೆಗೊಂಡವರಿಗೆ RT-PCR ಬೇಡ ಅಂತ ಕೇಂದ್ರ ಸರ್ಕಾರ ಹೇಳ್ತದೆ ಈಗ ನೋಡಿ ಯಾವ ರೀತಿ ನಿಯಂತ್ರಣ ಮಾಡ್ಬೇಕಂತ ಹೇಳಿದ್ರೆ ಇವತ್ತು ಮಂಜೇಶ್ವರ ಆಗಿರ್ಬೋದು ಕಾಸರಗೋಡು ಜಿಲ್ಲೆ ಆಗಿರ್ಬೋದು ಇನ್ನು ಬ್ಯಾಂಕ್ಗೆ ನೀವು ಇವತ್ತಿನಿಂದ ಹೋಗ್ಬೇಕಾದ್ರೆ ನಿಮ್ಗೆ 2 ಡೋಸ್ ವ್ಯಾಕ್ಸಿನ್ ಇದ್ದದ್ದು ತೋರಿಸ್ಬೇಕು, ಇಲ್ಲದ್ರೆ ಆಂಟಿಜೆನ್ ತೋರಿಸ್ಬೇಕು, ಇಲ್ಲದ್ರೆ ನಿಮ್ಗೆ ಕೋವಿಡ್ ಪಾಸಿಟಿವ್ ಆಗಿದ್ರೆ ಆಗಿದ್ರ ಬಗ್ಗೆ ದಾಖಲೆ ತೋರಿಸ್ಬೇಕು, ಇಲ್ಲದಿದ್ರೆ ನಿಮ್ಮನ್ನು ಬ್ಯಾಂಕಿನ ಒಳಗೆ ಹೋಗ್ಲಿಕ್ಕೆ ಬಿಡ್ತಾ ಇಲ್ಲ. ಇಲ್ಲಿ ನಿಯಂತ್ರಣ ಆಗ್ತಾ ಇದೆ. ಈ ರೀತಿಯ ನಿಯಂತ್ರಣ ಮಾಡ್ಬೇಕು. ನಾವು ನಿಯಂತ್ರಣ ಮಾಡಬೇಡಿ ಅಂತ ಹೇಳುದಿಲ್ಲ. ಈಗ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಕರ್ನಾಟಕ ಸರ್ಕಾರ ನಿಯಂತ್ರಣ ಮಾಡ್ಲಿ, ಮೊದಲು ವ್ಯಾಕ್ಸಿನ್ ಕೊಡ್ಲಿ. ಯಾಕೆ ವ್ಯಾಕ್ಸಿನ್ ಕೊಡ್ತಾ ಇಲ್ಲ? ವ್ಯಾಕ್ಸಿನ್ ಕೊಡುದಿಲ್ಲ. ಒಬ್ಬರು ಸಚಿವರನ್ನು ಸ್ವಾಗತ ಮಾಡುವ 4,500 ಜನ ಸೇರ್ತಾರೆ, ಅದರ ಮೇಲೆ ಕೇಸು ದಾಖಲಿಸುವುದಿಲ್ಲ. ಅವರ ಮೇಲೆ ಕೇಸು ದಾಖಲಿಸಿದ್ರೆ ನಾಳೆ ಇನ್ನೊಬ್ಬರು ಆತರ ಕಾರ್ಯಕ್ರಮ ಮಾಡುದಿಲ್ಲ. ಯಾಕೆ? ಕಟ್ಟುನಿಟ್ಟಿನ ಕ್ರಮ ಕೈಗೊಂಡ್ರೆ ಈಗ ನಾವು ಮೊನ್ನೆ ತಲಪಾಡಿಯಲ್ಲಿ ನಾವು ಪ್ರತಿಭಟನೆ ಊರಿಗೋಸ್ಕರ ಮಾಡಿದೆವು. ನಮ್ಮ ಮೇಲೆ ಕೇಸ್ ತಗೊಂಡ್ರು. ಯಾಕಂದ್ರೆ ಕೋವಿಡ್ ಉಲ್ಲಂಘನೆ ಅಂತ ಹೇಳಿ ನಾವು ದೂರ ನಿಲ್ಲಿಲ್ಲ ಅಂತ ನಾವು ಅದಕ್ಕೆ ಈಗ ಕೇಸಿಗೆ ಹೋಗ್ತಾ ಇದ್ದೇವೆ. ಹಾಗಾದ್ರೆ ಅದು ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವಾಗ ನಿಜಕ್ಕೂ ನಾವು ಈ ರೀತಿಯ ನಿಯಂತ್ರಣ ಬರ್ತದೆ. ಇದು ನಿಯಂತ್ರಣ ಮಾಡುದಿಲ್ಲ. ಎರಡನೇದಾಗಿ ಲಸಿಕೆ ಕೊಡುದಿಲ್ಲ. ಲಸಿಕೆ ಎಲ್ಲ ಕಡೆ ಮುಗೀತು ಅಂತ ಹೇಳ್ತಾರೆ. ಖಾಸಗಿ ಆಸ್ಪತ್ರೆಯಲ್ಲಿ ದುಡ್ಡು ಕೊಟ್ಟರೆ ಸಿಗ್ತದೆ. ಅದಂತ ಅರ್ಥ? ಖಾಸಗಿ ಆಸ್ಪತ್ರೆಯಲ್ಲಿ ದುಡ್ಡು ಕೊಟ್ಟರೆ ಲಸಿಕೆ ಸಿಗ್ತದೆ, ಹೊರಗಡೆ ಲಸಿಕೆ ಸಿಗುದಿಲ್ಲ. ಯಾಕೆ ಎಲ್ಲರಿಗೂ ಲಸಿಕೆ ಸಿಗ್ತಾ ಇಲ್ಲ? ಲಸಿಕೆ ಕೊಡಿ, ಜೊತೆಗೆ ಆ ಲಸಿಕೆ ತೆಗೆದುಕೊಂಡವರಿಗೆ ವಿನಾಯಿತಿ ಕೊಡಿ. ಆಚೆ ಈಚೆ ಓಡಾಡ್ಲಿಕ್ಕೆ ಅವರಿಗೆ ಓಡಾಡುವಂತ ಸ್ವಾತಂತ್ರ್ಯ ಕೊಡಿ. ಕೇವಲ ಒಂದು ಭಾರತ ದೇಶದ ಒಳಗಿದ್ದುಕೊಂಡು ನಾವು ಬೇರೆ ಬೇರೆ ರಾಷ್ಟ್ರದವರಾಗಿ ನಮ್ಮನ್ನು ನೋಡುವುದು ಸರಿಯಲ್ಲ. ಒಂದು ರೋಗದ ಹೆಸರಿನಲ್ಲಿ ನಮ್ಮನ್ನು ಅಮಾನವೀಯವಾಗಿ ನೋಡುವುದು ಕೂಡ ಸರಿಯಲ್ಲ. ಮೊದಲು ತಬ್ಲಿಕ್ ವೈರಸ್ ಹೆಸರಿಟ್ಟುಕೊಂಡು ಇಡೀ ವಿವಾದ ಮಾಡಿದ್ರು, ಅದೇ ರೀತಿ ಇವಾಗ ನಮ್ಮನ್ನು ಮಾಡ್ತಾ ಇದ್ದಾರೆ ಕೇರಳದವರು.
ಈ ರೀತಿ ಕೇರಳದವರು ಬಂದು ವೈರಸ್ ಜಾಸ್ತಿ ಮಾಡ್ತಾ ಇದ್ದಾರೆ ಅಂತ. ನಾವು ಮಾಸ್ಕ್ ಹಾಕದೆ ಹೊರಗೆ ಇಳಿಯುವುದಿಲ್ಲ. ರೋಗ ಬರುವುದು ಸರ್ವಸಾಧಾರಣವಾಗಿ ಅವರು ಹೇಳಿದ್ರು, ರೋಗ ನಿಯಂತ್ರಣ ಮಾಡಬೇಕದು ಪ್ರತಿಯೊಬ್ಬ ವ್ಯಕ್ತಿಯ ಕರ್ತವ್ಯ. ಇವತ್ತು ಒಬ್ಬ ಸಚಿವರ ನೇತೃತ್ವದಲ್ಲಿಯೇ ಸಾವಿರಾರು ಜನರನ್ನು ಸೇರಿಸಿಕೊಂಡು ಕೋವಿಡ್ ನಿಯಮಗಳನ್ನು ಉಲ್ಲಂಘಿಸಿ, ಇಲ್ಲಿ ಕೋವಿಡ್ ನಿಯಮ ಜಾರಿದೆ, ಪ್ರೋಟೋಕಾಲ್ ಜಾರಿಯಲ್ಲಿದೆ, ಕೋವಿಡ್ ಪ್ರೋಟೋಕಾಲ್ ಇಡೀ ಭಾರತ ದೇಶದಲ್ಲಿ ಕೋವಿಡ್ ಪ್ರೋಟೋಕಾಲ್ ಇದೆ. ಸಾಮಾಜಿಕ ಅಂತರ ಪಾಲಿಸಬೇಕು, ಮಾಸ್ಕ್ ಧರಿಸಬೇಕು, ಕಡ್ಡಾಯವಾಗಿ ಮಾಸ್ಕ್ ಧರಿಸಬೇಕು. ಇದು ರಾಷ್ಟ್ರ ಮಟ್ಟದಲ್ಲಿ ಇರುವಂತಹ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಏನಿದೆ ಅದರ ಅಧ್ಯಕ್ಷರಾಗಿರುವಂತಹ ಪ್ರಧಾನಮಂತ್ರಿ, ಜಿಲ್ಲೆಯಲ್ಲಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಮುಖ್ಯಸ್ಥರಾಗಿರುವಂತಹ ಜಿಲ್ಲಾಧಿಕಾರಿ, ಸರ್ ಈಗ ಯಾಕೆ ಇದು ನಿಯಂತ್ರಣ? ಓಕೆ ಸರ್, ಈಗ ಬರುವಂತ ಪ್ರಶ್ನೆ ಅಂದ್ರೆ 2 ಡೋಸ್ ಇದ್ರೂ ಕೂಡ ತಮ್ಗಳಿಗೆ ಬಿಡ್ತಾ ಇಲ್ಲ. ಹೌದು, ಏನ್ ಹೇಳ್ತಾರೆ? ಅಲ್ಲ, ನಮ್ಮ ಬೇಡಿಕೆ ಇಷ್ಟೇ, 2 ಡೋಸ್ ಇದ್ದವರಿಗೆ ಯಾಕೆ ಬಿಡುವುದಿಲ್ಲ? ಅದಕ್ಕೆ ಯಾರು ಉತ್ತರ ಕೊಡ್ತಾರೆ? ಈಗ ಕೇಂದ್ರ ಸರ್ಕಾರ ಕೊಟ್ಟ ಆದೇಶಕ್ಕೂ ಕವಡೆ ಕಾಸಿನ ಬೆಲೆ ಕೂಡ ಕೊಡುದಿಲ್ಲ ಬಿಜೆಪಿ ಕರ್ನಾಟಕ ಸರ್ಕಾರ. ಕೇವಲ ರಾಜಕೀಯ ದುರುದ್ದೇಶವನ್ನು ಇಟ್ಕೊಂಡು ಕೇರಳದ ಮೇಲೆ ಸವಾರಿ ಮಾಡ್ತಾ ಇರುವುದಂತ ನಮ್ಮ ಆರೋಪ. ಕೇರಳದಲ್ಲಿ ಇರುವಂತದ್ದು ಈಗ ಬೇರೆ ಸರ್ಕಾರ, ನಾವು ಈಗ ರಾಜಕೀಯವಾಗಿ ಮಾತಾಡೋದಲ್ಲ, ಕೇವಲ ರಾಜಕೀಯ ದುರುದ್ದೇಶವನ್ನು ಇಟ್ಕೊಂಡು ಕೋವಿಡ್ ಹೆಸರಿನಲ್ಲಿ ಮಾಡುವುದು ಸರಿಯಲ್ಲ. ಒಂದು ಕೋವಿಡ್ ರೋಗವನ್ನು ರಾಜಕೀಯಕ್ಕೆ ಬಳಸುವುದು ಸರಿಯಲ್ಲ. ನೀವು ನೋಡ್ಬೇಕು, ಮೊದಲಾಗಿ ಈ ದೇಶದಲ್ಲಿ ನಾವು ಎಲ್ಲವನ್ನೂ ಅನುಭವಿಸಿದ್ದೇವೆ. ಈ ದೇಶದಲ್ಲಿ ಹೇಳಿದಲ್ಲ, ನಮ್ಮ ಹತ್ರ ಜಾಗಟೆ ಬಾರಿಸ್ಲಿಕ್ಕೆ ಹೇಳಿದ್ರು, ನಮ್ಮ ಹತ್ರ ಬಟ್ಟಲು ಬಾರಿಸ್ಲಿಕ್ಕೆ ಹೇಳಿದ್ರು, ತಟ್ಟೆ ಬಾರಿಸ್ಲಿಕ್ಕೆ ಹೇಳಿದ್ರು. ಅವೈಜ್ಞಾನಿಕವಾದ ಕ್ರಮ ಅದು. ಆದ್ರೂ ಪಾಪ ಮುಗ್ಧ ಭಾರತೀಯರು ಅದನ್ನು ಅನುಸರಿಸಿದ್ರು, ಪ್ರಧಾನಮಂತ್ರಿ ಹೇಳ್ತಾರೆ ಅಂತ ಹೇಳ್ಕೊಂಡು. ಆ ಬಳಿಕ ಲೈಟ್ ಉರಿಸ್ಲಿಕ್ಕೆ ಹೇಳಿಸಿದ್ರು, ಕ್ಯಾಂಡ್ ಲೈಟ್ ಉರಿಸಿ, ಟಾರ್ಚ್ ಲೈಟ್ ಉರಿಸಿ ಅಂತ. ಪಾಪ ಎಲ್ಲ ಭಾರತೀಯರು ಅದನ್ನು ಅನುಸರಿಸಿದ್ರು. ರಾಜಕೀಯ ಪಕ್ಷ ಭೇದ, ಜಾತಿ ಭೇದ ಎಲ್ಲವನ್ನು ಮರೆತು ಮಾಡಿದೆವು. ಏನಾಯ್ತು? ಕೋವಿಡ್ ನಿಯಂತ್ರಣ ಆಗ್ಲಿಲ್ಲ. ಈಗ 2 ಡೋಸ್ ವ್ಯಾಕ್ಸಿನ್ ಕೊಡುವಾಗ ಆ ವ್ಯಾಕ್ಸಿನ್ ಸರ್ಟಿಫಿಕೇಟ್ ಗೆ ಬೆಲೆಯೇ ಕೊಡುದಿಲ್ಲ ಅಂತ ಹೇಳಿದ್ರೆ ಒಂದು ಕಡೆ ನಮ್ಗೆ ಸಂಶಯ ಆಗ್ತದೆ, ಈ ವ್ಯಾಕ್ಸಿನ್ ಬೇಕಾ? ಈ ವ್ಯಾಕ್ಸಿನ್ ಇಂದ ಏನು ಪ್ರಯೋಜನ ಇಲ್ವಾ? ಈ ವ್ಯಾಕ್ಸಿನ್ ಇಂದ ಆರ್ಟಿಫಿಷಿಯಲ್ ಬೇಡ ಅಂತ ಹೇಳ್ತಾರೆ. ಓಕೆ, ವ್ಯಾಕ್ಸಿನ್ ಅವರವರ ಸ್ವಂತ ಇಮ್ಯುನಿಟಿ ಪವರ್ ಜಾಸ್ತಿ ಮಾಡ್ಲಿಕ್ಕೆ ಇರುವಂತದ್ದು. ವ್ಯಾಕ್ಸಿನ್ ಹಾಕಿದವರಿಗೂ ಕೋವಿಡ್ ಬರುವ ಸಾಧ್ಯತೆ ಉಂಟು ಎಲ್ಲ ಹೇಳ್ತಾರೆ. ಓಕೆ, ಮತ್ತೆ ಹೇಗೆ ಕೇಂದ್ರ ಸರ್ಕಾರ ಹೇಳ್ತದೆ ಆ ವ್ಯಾಕ್ಸಿನ್ ಇದ್ದವರಿಗೆ ಆರ್ಟಿಫಿಷಿಯಲ್ ಬೇಡ? ಈ 2 ಡೋಸ್ ವ್ಯಾಕ್ಸಿನ್ ತೆಗೆದವರು ವಿಮಾನದಲ್ಲಿ ಹೇಗೆ ಪ್ರಯಾಣ ಮಾಡ್ತಾರೆ? ವಿದೇಶಗಳಿಂದ ಭಾರತಕ್ಕೆ ಯಾರಿಗೂ ಬರ್ಬೋದಲ್ಲ ಆರ್ಟಿಫಿಷಿಯಲ್ ಇಲ್ಲದೆ? ಅದು ಹೇಗೆ ಸಾಧ್ಯ? ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಹಲೋ ಸರ್, ನಮಸ್ತೆ. ಹಲೋ ಸರ್, ತಮ್ಮ ಹೆಸರುಲಿಂದ ಕರೆ ಮಾಡ್ತಾ ಇದ್ದೀರಾ? ಹಲೋ ಸರ್, ನಾವು ಶೇಖರ್ ಅಂತೆ ಬಂಟ್ವಾಳದಿಂದ ಮಾತಾಡ್ತೀವಿ. ಮಾತಾಡಿ ಶೇಖರ್ ಅವರು. ಹಲೋ ಸರ್, ಅದು ನೋಡಿ, ಅದು ಗಡಿ ಭಾಗ ಬಂದ್ ಮಾಡಿದ್ರೆ ಸರಿಯೇ. ಯಾಕೆಂದ್ರ ಮೊದಲನೇ 2021 ಬಂದದು ಕಾಯಿಲೆ, ಅದು 3 ರಾಜ್ಯದ ತಪ್ಪಿಂದ ಬಂದಿದ್ದು. ಮಹಾರಾಷ್ಟ್ರ, ಡಿಲ್ಲಿ ಮತ್ತೆ ಕೇರಳ ಅವ್ರು ತಪ್ಪು ಮಾಡಿದಕ್ಕೆ ಸೆಕೆಂಡ್ ರೌಂಡ್ ಅಲ್ಲಿ ಬಂದಿದೆ ಇಲ್ಲಿಗೆ ಎಲ್ಲ ಕಡೆ. ಮತ್ತೆ ಅದು ನೋಡಿ, ರಾಜ್ಯ ಮಾಡ್ತಾರೆ ಉಂಟಲ್ಲ, ಅದು ಸರಿ ಅವ್ರು ಮಾಡುದು, ಅವ್ರ ಜವಾಬ್ದಾರಿ ಮಾಡುದು, ಅವ್ರದ್ದು ಕರ್ತವ್ಯ ಅದು. ಜಾಗ್ರತೆ ಮಾಡುದು ಒಂದು ರಾಜ್ಯಕ್ಕೆ, ಇನ್ನೊಂದು ರಾಜ್ಯಕ್ಕೆ ಇದು ಮಾಡುದಲ್ಲ ಅವರು. ಸರ್, ಮೊನ್ನೆ ಒಂದು ರಾಜರು ತೀರ್ಮಾನ ತೆಗೆದುಕೊಂಡಿದ್ರು ಗೊತ್ತಾ, ವೀಕೆಂಡ್ ಕರ್ಫ್ಯೂ ಅಂತ ಹೇಳಿ. ಶುಕ್ರವಾರ ಸಂಜೆ ಹೇಳಿದ್ರು, ಶುಕ್ರವಾರ ಅವ್ರ ಜವಾಬ್ದಾರಿ ನೋಡಿ. ಅಲ್ಲ ಸರ್, ಶುಕ್ರವಾರ ಸಂಜೆ ಹೇಳಿದ್ರು, ಶುಕ್ರವಾರ ರಾತ್ರಿಯಿಂದ ವೀಕೆಂಡ್ ಕರ್ಫ್ಯೂ ಅಂತ ಹೇಳಿದ್ರು. ರಾಜ್ಯದ ಅದು ರಾಜರ ಲಕ್ಷಣ, ಕರ್ತವ್ಯ ಅವ್ರದ್ದು, ಕರ್ತವ್ಯ ಏಕಾಏಕಿ ಹೇಳುವಂತದ್ದು. ಹೌದು, ಯಾವ್ದಾದ್ರೆ ಅವರು ಸರ್, ಶನಿವಾರ ಭಾನುವಾರ ಒಳ್ಳೆ ಕೆಲಸಗಳಾಗುತ್ತೆ, ನಮ್ಗೇನಾದ್ರೂ ಈಗಾದ್ರೂ ಕೂಡ ಜೀವನ ಬರುತ್ತೆ ಅಂತ ಹೇಳಿ ಅನೇಕ ಜನರು ಅಂಗಡಿಯಲ್ಲಿ ಸ್ಟಾಕ್ ಗಳನ್ನ ತಂದು ಇಟ್ಕೊಂಡಿದ್ರು. ಅದೆಲ್ಲವೂ ಕೂಡ ಹಾಳಾಗಿ ಹೋಗಿತ್ತು. ಹೌದು, ಒಳ್ಳೆಯ ಲಕ್ಷಣ. ಹೌದು, ಅದ್ನೇ ನೋಡಿ. ಕೆಲವರು ಮದುವೆನ ಇಟ್ಕೊಂಡಿದ್ರು, ಕೆಲವರು ಸಭೆ ಸಮಾರಂಭ ಇಟ್ಕೊಂಡಿದ್ರು. ಯಾರು ಹೇಳ್ತಾ ಇಲ್ಲ ಬರಬೇಡ ಅಂತ ಅವ್ರಿಗೆ. ಅಲ್ಲ, ಮೊನ್ನೆ ವೀಕೆಂಡ್ ಕರ್ಫ್ಯೂ ಸಡನ್ ಆಗಿ ಘೋಷಣೆ ಮಾಡಿದ್ರಲ್ಲ, ಇದು ಕೂಡ ಒಳ್ಳೆಯ ಲಕ್ಷಣ ಅನ್ನುವಂತ ನಾನು ಕೇಳುವಂತದ್ದು. ಓಕೆ, ಸರಿ, ಥ್ಯಾಂಕ್ ಯು. ಎಸ್ ಅಬೂಬಕರ್ ಅವರೇ, ಸದ್ಯ ಈಗ ಎಕ್ಸಾಮ್ ಬಗ್ಗೆ ಹೇಳುವಂತದ್ದಾದ್ರೆ ಅನೇಕ ವಿಚಾರಗಳು ಬರುತ್ತೆ. ಆಗುತ್ತಾ 11th ಇಂದ ಏನ್ ಕತೆ? ಫಸ್ಟ್ ಥಿಂಗ್, ಈಗ ಒಂದು ಸ್ಟೂಡೆಂಟ್ಸ್ ಕೂಡ ಒಂದು ಅವರ ಗ್ರೀವೆನ್ಸಸ್ ಇಲ್ಲಿ ಪೋಸ್ಟ್ ಮಾಡಿದ್ರು. ಅಂದ್ರೆ ಎಕ್ಸಾಮ್ ಉಂಟಾ ಇಲ್ಲೋ ಅಂತ ಈಗ ಕೂಡ ಅವರಲ್ಲಿ ಪ್ರಾಬ್ಲಮ್ ಉಂಟು. ನಾನೀಗ ಸ್ಟೂಡೆಂಟ್ಸ್ಗೆ ಏನಿರೋದು ಅಂತ ಹೇಳಿದ್ರೆ, ನಾನ್ ಕರ್ನಾಟಕ ಸ್ಟೂಡೆಂಟ್ಸ್ ಟ್ರಾವೆಲಿಂಗ್ ಪ್ರಾಬ್ಲಮ್, ಕೋವಿಡ್ ರೀಸನ್ಸ್ ಇದ್ರೆ ಯೂನಿವರ್ಸಿಟಿಯಿಂದ ಅವರಿಗೆ ಸ್ಪೆಷಲ್ ಎಕ್ಸಾಮ್ಸ್ ಇಟ್ ವಿಲ್ ಬಿ ಕನ್ಸಿಡರ್ಡ್ ಫಸ್ಟ್ ಅಟೆಂಪ್ಟ್ ಅಂತ ಆಪ್ಷನ್ ಉಂಟು. ಸೊ ಟಿಲ್ ಡೇಟ್ 11th ಸ್ಟಾರ್ಟ್ ಆಗೋದಂತ ಉಂಟು. ಈಗ 3-4 ಫ್ಲಕ್ಚುಯೇಷನ್ ಆಯಿತು ಡೇಟ್ಸ್. ನಾವು ಕೂಡ ಇನ್ನು ಹೇಳಲಿಕ್ಕೆ ಆಗಲ್ಲ. ಇಲ್ಲಿ DC ಒಂದು ಹೇಳ್ತಾರೆ, VC ಒಂದು ಹೇಳ್ತಾರೆ, ಗೌರ್ಮೆಂಟ್ ಒಂದು ಹೇಳ್ತದೆ. ನಾವೇನು ಬೇರೆ ನಮ್ಮ ಡಿಮ್ಯಾಂಡ್ ಅಂತ ಹೇಳಿದ್ರೆ, ಒಂದು ಅವರಿಗೆ ನಿಯರ್ ಬೈ ಕಾಲೇಜಸಲ್ಲಿ, ಕೇರಳ ಆರ್ ಎನಿ ಸ್ಟೇಟ್ಸ್ ಆರ್ ಎನಿ ಕಂಟ್ರಿ, ಅವರಿಗೆ ನಿಯರ್ ಬೈ ಕಾಲೇಜಸಲ್ಲಿ ಅವರಿಗೆ ಆನ್ಲೈನ್ ಥ್ರೂ ಕಾಲೇಜಸ್ಸಿಗೆ ಕ್ವಶನ್ ಪೇಪರ್ ಕಳಿಸಿ ಅವ್ರು ಪ್ರಿಂಟ್ಔಟ್ ತೆಗೆದು ಅಲ್ಲಿನ ಇನ್ವಿಜಿಲೇಟರ್ ಥ್ರೂ ಅಲ್ಲಿ ಎಕ್ಸಾಮ್ಸ್ ನಡೀಲಿ ಅಂತ. ಅದು ಒಂದು ಕೂಡ ಮಾಡರ್ನ್ ವೇ. ಮತ್ತೊಂದು ಹೇಳಿದ್ರೆ,
ಆನ್ಲೈನ್ ಎಕ್ಸಾಮ್ಸ್ ಆಗಿದೆ, ಅಂದ್ರೆ ಪೆಂಡಿಂಗ್ ಎಕ್ಸಾಮ್. ಸೊ ಅದು ಆನ್ಲೈನ್ ಮೋಡ್, ಅಂದ್ರೆ ವೈಸ್ ಚಾನ್ಸಲರ್ ಕೂಡ ಡೇಟೆಡ್ 3 ತಾರೀಕಿಗೆ ಅವರು ಪ್ರೆಸ್ ರಲ್ಲಿ ಒಂದು ಕೊಟ್ಟಿದ್ದಾರೆ, ಪ್ರೆಸ್ ಕೂಡ ಬಂದಿದೆ, ವಿಶ್ವವಿದ್ಯಾನಿಲಯವು ಆನ್ಲೈನ್ ಪರೀಕ್ಷೆಗೆ ಸಿದ್ಧತೆಗೊಳಿಸುತ್ತಾ ಇದೆ ಅಂತ. ಅಂದ್ರೆ ಯೂನಿವರ್ಸಿಟಿಯಲ್ಲಿ ಡಿಸಿಷನ್ ಉಂಟು, ಆನ್ಲೈನ್ ಮೋಡಿಗೆ ಯೂನಿವರ್ಸಿಟಿಯಲ್ಲಿ ಅಗ್ರಿ ಉಂಟು, ಇಲ್ಲದ್ರೆ ವೈಸ್ ಚಾನ್ಸಲರ್ ಆ ಸ್ಟೇಟ್ಮೆಂಟ್ ಕೊಡುವುದಿಲ್ಲ. ಇಲ್ಲಿ DC ಆಫೀಸಲ್ಲಿ 5 ತಾರೀಕಿಗೆ ಏನು ಮೀಟಿಂಗ್ ಆಯಿತು ಅದರಲ್ಲಿ ಬಂದದ್ದು ಆಫ್ಲೈನ್ ಎಕ್ಸಾಮ್ಸ್ ಅಂತ. ಇಲ್ಲಿ ಕೋಆರ್ಡಿನೇಷನ್ ಗವರ್ಮೆಂಟ್ ಮತ್ತು ಯೂನಿವರ್ಸಿಟಿಗೆ ಇಲ್ಲ. ಯೂನಿವರ್ಸಿಟಿಯಲ್ಲಿ ಅವರ ಸ್ಟೂಡೆಂಟ್ಸ್ ಇದು ವಿಷಯ ಗೊತ್ತುಂಟು, ಇಲ್ಲಿ ಇವರಿಗೆ ಗೊತ್ತಿಲ್ಲ. ಸೊ ಆನ್ಲೈನ್ ಮೋಡ್ ಅಂತ ಹೇಳಿದ್ರೆ ಸ್ಟೂಡೆಂಟ್ಸ್ ಇದು ಪ್ರಾಬ್ಲಮ್ ಸಾಲ್ವ್ ಆಗ್ತದೆ. ಅವರಿಗೆ ಅವರ ಫ್ಯಾಮಿಲಿ ಪ್ರಾಬ್ಲಮ್, ಸಕಲೇಶ್ಪುರದ ಸ್ಟೂಡೆಂಟ್ಸ್ಗೆ ಅಲ್ಲಿ ನಿಯರ್ ಬೈ ಪ್ರೈವೇಟ್ ಒಳ್ಳೆ ಕಾಲೇಜಸ್ ಇಲ್ಲ, ಅವ್ರ ಮ್ಯಾಂಗ್ಳೂರಿಗೆ ಹೌದು. ಈಗ ಬ್ಯಾಂಗ್ಳೂರ್ ಕಾಲೇಜ್ ಅಲ್ಲಿ ಆಯ್ತು, ಜೈನ್ ಯೂನಿವರ್ಸಿಟಿ ಎಲ್ಲ ಯೂನಿವರ್ಸಿಟಿಯಲ್ಲಿ ಆಯ್ತು ಆನ್ಲೈನ್ ಎಕ್ಸಾಮ್. ಸೊ ಇದೊಂದು ಕ್ಲಿಯರ್ ಆಗಿ ಸಾರ್ಟ್ ಔಟ್ ಆಗಿ ಬಿಡ್ಲಿ, ಆದಷ್ಟು ಬೇಗ ಆಡ್ ಸೆಮ್ ಆಗ್ಲಿ ಅಂತ. ಪ್ರಮೋಷನ್ ಇಲ್ದಲ್ಲಿ ಇವಾಗ ಪ್ರಮೋಷನ್ ಅವರಿಗೆ ಖುಷಿ ಆಗ್ತದೆ. 5 years ಬಿಟ್ಟು ಜಾಬ್ ಅಲ್ಲಿ ರಿಜೆಕ್ಟ್ ಆದ್ಮೇಲೆ ಸ್ಟೂಡೆಂಟ್ ಆರ್ಗನೈಸೇಷನ್ಗೆ ಬೈತಾರೆ, ವೈಸ್ ಚಾನ್ಸಲರ್ಗೆ ಬೈತಾರೆ, ಗೌರ್ಮೆಂಟ್ಗೆ ಕೂಡ ಬೈತಾರೆ, ಜಾಬ್ ರಿಜೆಕ್ಟ್. ದಿನಕರ್ ಶೆಟ್ಟಿ ಅವರು, ತಾವು ಹರ್ಷದ್ ಅವರು ಗಡಿ ಭಾಗದವರು, ಹಾಗಾಗಿ ತಾವು ಕರಾವಳಿ ಭಾಗದವರು, ಕರ್ನಾಟಕ ರಾಜ್ಯದವರು, ಅದಕ್ಕೋಸ್ಕರ ಈ ಪ್ರಶ್ನೆ ಕೇಳ್ತಾ ಇದೆ. ಈ ಜನರ ಒಂದು ಮಿಶ್ರ ಪ್ರತಿಕ್ರಿಯೆ ಆಗ್ತಾ ಇರುವಂತದ್ದು. ಒಂದ್ ಕಡೆ ಈ ಒಂದು ಡಿಸಿಷನ್ ಏನಿದೆ ರೈಟ್ ಅನ್ನೋಂತ ಹೇಳ್ತಾ ಇದ್ದಾರೆ, ತಾವು ಈ ಭಾಗದವರು. ಸೊ ಅದಕ್ಕೋಸ್ಕರ ಈ ಪ್ರಶ್ನೆನ ತಮ್ಮಲ್ಲಿ ಕೇಳ್ತಾ ಇದ್ದೇವೆ. ತಾವುಗಳು ಸೇಫ್ ಆಗಿರ್ಬೇಕು, ನೀವುಗಳು ಸೇಫ್ ಆಗಿರ್ಬೇಕು, ಅದಕ್ಕೋಸ್ಕರ ಸರ್ಕಾರ ತೆಗೆದುಕೊಂಡಿರುವಂತ ನಿರ್ಧಾರ, ಜಿಲ್ಲಾಡಳಿತ ತೆಗೆದುಕೊಂಡಿರುವಂತ ನಿರ್ಧಾರ ಏನ್ ತಪ್ಪು ಅನ್ನುವಂಥ ಪ್ರಶ್ನೆಯನ್ನ ಮಾಡ್ತಾ ಇರೋರು ತಾವು ಇಲ್ಲಿಯ ನಾಗರಿಕರಾಗಿ. ನೋಡಿ, ಜನರಿಗೆ ಒಂಥರ ಗೊಂದಲ ಇದೆ. ಈ ದೇಶ ನಡೆಸುವವರು ಹೇಳ್ತಾರೆ ಕಾಯಿಲೆಗಳು ತುಂಬಾ ಬರ್ತದೆ ಅಂತ. ಇದ್ರ ಮೊದಲು ಡೆಂಗು ಆಗ್ಲಿ, ಇನ್ನೊಂದು ಇದಕ್ಕಿಂತ ಮಾರಕ ಜನರು ಜೀವನ ಮಾಡ್ತಾ ಇದ್ದಾರೆ, ಅದು ಆಗ್ತಾನೆ ಇದೆ. ಕೊರೋನಾ ಇವತ್ತು ಬಂದಿರುವಂತದ್ದಲ್ಲ, ಕೊರೋನಾ ಬಂದೀಗ ಸಾಧಾರಣ 2 ವರ್ಷ ಆಯ್ತು. 2 ವರ್ಷ ಆಯ್ತು. ನಾವು ಅದನ್ನ ಅರ್ಥ ಮಾಡಿಕೊಳ್ಬೇಕು. ನಾವು ಅದನ್ನ ಅರ್ಥ ಮಾಡಿಕೊಂಡು ನಾವು ಯಾರು ಯಾವ ನಿಯಮ ತರ್ತಾರೆ ಅದನ್ನ ನಾವು ಅರ್ಥ ಮಾಡ್ಲಿಕ್ಕಾಗ್ತದೆ. ಈಗ ಗವರ್ಮೆಂಟ್ ಹೇಳ್ತದೆ ಇಂಥ ಒಂದು ರೋಗ ಬಂದಿದೆ, ಅದಕ್ಕೆ ನೀವು 2 ವ್ಯಾಕ್ಸಿನ್ ತಗೊಳ್ಳಿ ಅಂತ. ಮತ್ತೆ ನಾವು ಕೊಟ್ಟಂತ ನಿಯಮ ಪಾಲಿಸಿ, ಇಷ್ಟೇ ಇರುವಂತ. ಈಗ ಆವಾಗ ಕಾಲರ್ ಕೇಳಿದ್ರು ಏನ್ ಮಾಡ್ಬೇಕು ನೀವು ಹೇಳಿ ಅಂತಕ್ಕಂಥ. ನಾನು ಹೇಳ್ತಾ ಇದ್ದೇನೆ, ನೀವು 2 ಡೋಸ್ ತಕೊಳ್ಳಿ, ಸ್ವಯಂ ಪ್ರೇರಿತವಾಗಿ ಎಲ್ರು ಹೋಗಿ, ಕರ್ನಾಟಕದವರು ಎಲ್ರು ಹೋಗಿ ಹತ್ತಿರದ, ಈಗ ಏನು ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ತಕೊಂಡ್ರೆ ಕಿಶೋರ್ ಕುಮಾರ್ ಅವರು ಇದ್ದಾರೆ ಆರೋಗ್ಯ ಅಧಿಕಾರಿ, ಪ್ರತಿಯೊಂದು ಕಡೆಗೆ ಹೋಗಿ ನಾವು ವಾಲಂಟರಿ ಆಗಿ ಟೆಸ್ಟ್ ಮಾಡಿಸುವ. ನಮ್ಮ ಜವಾಬ್ದಾರಿ ಅದು. ನಾವು ಮನೆಯಲ್ಲಿ ಇಟ್ಕೊಂಡು ಊರಿಗೆ ಹರಡುವ ಬದಲು ಎಲ್ರು ಧೈರ್ಯ ಮಾಡಿ ಹೋಗ್ಬೋದಲ್ಲ, ಇದು ನಮ್ಮ ಜವಾಬ್ದಾರಿ. ನಮ್ಗೆ ಏನ್ ನಿಯಮ ಕೊಟ್ಟಿದ್ದಾರೆ ಅದು. ಈಗ ಏನೋ ಒಂದು ಉತ್ತರ ಕೊರಿಯಾದಲ್ಲಿ ಮನೆಗೆ ಹೊರ ಬಂದೆಲ್ಲ ಗುಂಡು ಹೊಡಿತೇನೆ, ಇದೆಲ್ಲ ಹಿಟ್ಲರ್ ಕಾನೂನು. ಆ ರೀತಿಯ ಪ್ರವೃತ್ತಿ ಬೇಡ ಅಂತಕ್ಕಂಥದ್ದು. ಅದು ಒಬ್ಬ ಕರ್ನಾಟಕನಾಗಿ, ಕನ್ನಡಿಗನಾಗಿ ನಾವು ಕೂಡ ಹೇಳ್ತಕ್ಕಂಥದ್ದು. ಇವತ್ತು ನಾವು ಕೇರಳಕ್ಕೆ ಸಪೋರ್ಟ್ ಮಾಡುವಂತದ, ಕರ್ನಾಟಕ ಆ ವಿಚಾರ ಇಲ್ಲ ಇಲ್ಲಿ, ಅದು ವಿಚಾರವೇ ಬರುವುದಿಲ್ಲ ಇಲ್ಲಿ. ಇಲ್ಲಿ ನಮ್ಗೆ ದೇಶದ ಒಂದು ಕಾನೂನು ಇದೆ, ಸಂವಿಧಾನ ಇದೆ. ಸಂವಿಧಾನವನ್ನು ಗೌರವಿಸ್ತಕ್ಕಂಥದ್ದು ನಮ್ಮ ಕರ್ತವ್ಯ. ದೇಶದ ಉಚ್ಚ ನ್ಯಾಯಾಲಯ ಇರ್ತಕ್ಕಂಥದ್ದೇ ಸರ್ವೋಚ್ಚ ನ್ಯಾಯಾಲಯ. ಆ ಸರ್ವೋಚ್ಚ ನ್ಯಾಯಾಲಯ ಹೇಳ್ತದೆ ಈ ರೀತಿ ಮಾಡಿ, ದೇಶವಾಸಿಗಳು ಅದನ್ನ ಪಾಲನೆ ಮಾಡಬೇಕು ಅನ್ನೋ ಅದನ್ನೇ ಇವತ್ತು ಹೇಳಿದ್ರು, ಧಕ್ಕೆ ಇರಲಿ ಹೋದ್ರೆ ಮಾಸ್ಕ್ ಇಲ್ಲ, ಏನು ಇಲ್ಲ. ನಾವ್ ಹೇಳ್ತಕ್ಕಂಥದ್ದು ಅದನ್ನೇನು ಕೇರಳದವ್ರು ಬಂದು ಹಾಕ್ಬೇಕಾ? ನಾವು ಹಾಕಬೇಕು, ನಮ್ಮ ಜವಾಬ್ದಾರಿ ಅದು. ಅದು ಹಾಕ್ಲಿಲ್ಲ ಅಂತ ನೋಡ್ತಕ್ಕಂಥದಕ್ಕೆ ಸೆಂಟ್ರಲ್ ಗವರ್ಮೆಂಟ್ ರೂಲ್ಸ್ ಮಾಡಿದಲ್ಲ, ನೀವು ಫೈನ್ ಹಾಕಿ, ನಿಮ್ಮ ಡಿಪಾರ್ಟ್ಮೆಂಟ್ ಇದೆ, ಸರ್ಕಾರ ಇದೆ, ಅದನ್ನ ನೀವು ಪಾಲಿಸ್ಬೇಕಲ್ಲ. ಜನರಿಗೆ ನೀವು ಮನವರಿಕೆ ಕೊಡಿಯಲ್ಲ, ಯಾಕೆ ಧಕ್ಕೆಯಲ್ಲಿ ಜನ ಇದ್ದಾರೆ, ಇಲ್ಲಿ ಯಾರು ಹಾಕುದಿಲ್ಲ ಅಂತ ಆದ್ರೆ ಅದಕ್ಕೆ ಏನು ಕಾರಣ? ಹಾಗಾದ್ರೆ ನಾನು ನನ್ನ ದೇಶದ ಕಾನೂನನ್ನು ಗೌರವಿಸುದಿಲ್ಲ ಅಂತ ಆಯ್ತಲ್ಲ. ನಿಜ ನಿಜ ನಿಜ. ಎಸ್ ಸರ್, ಅದು ಬೇಕಾಗಿರುವಂತದ್ದು ಏನು, ಇದಕ್ಕೆ ನಾವು ಏನ್ ಮಾಡ್ಬೇಕು? ಈಗ ಎಲ್ರಿಗೂ ಬರುವಂತದ್ದು ಬಂದೇ ಬರ್ತದೆ, ಯಾರಿಗೂ ನಿಲ್ಲಿಸ್ಲಿಕ್ಕೆ ಆಗೋದಿಲ್ಲ. ನಾವ್ ಹೇಳ್ತೇವೆ, ಗವರ್ಮೆಂಟ್ ಹೇಳ್ತದೆ ಇದನ್ನು ತಡಿಬೇಕಾದ್ರೆ ಈ ರೀತಿ ಮಾಡಿ, ಅದನ್ನು ಮಾಡ್ತಾ ಇದ್ದೇವಲ್ಲ. ನಾವ್ ಹೇಳ್ತೇವೆ ಸ್ವಯಂ ಪ್ರೇರಿತವಾಗಿ ಕೇರಳಗಾರರು ಟೆಸ್ಟ್ ಮಾಡ್ತಾ ಇದ್ದಾರೆ. ಈಗ 30,000 ಇರುವಾಗ ಯಡಿಯೂರಪ್ಪ ಗವರ್ಮೆಂಟ್ ನವರು ಏನು ಕೇರಳದ ಇದು ಬಂದ್ ಮಾಡಿದ್ರಾ? 18,000 ಇರುವಾಗ ಬೊಮ್ಮಾಯಿ ಸರ್ಕಾರ ಯಾಕೆ ತುರಾತುರಿಯಲ್ಲಿ ಬಂದ್ ಮಾಡ್ತಾ ಇದೆ? ಪ್ರಶ್ನೆ ಇರುವಂತದ್ದೇ. 30,000 ಇರುವಾಗ ಯಡಿಯೂರಪ್ಪ ಗವರ್ಮೆಂಟ್, ಅವ್ರದೇ ಗವರ್ಮೆಂಟ್ ಬಂದ್ ಮಾಡ್ಲಿಲ್ಲ. ಇವತ್ತು 18,000 17,000ಕ್ಕೆ ಬಂದಿಳಿದಿದೆ. ಈಗ ಯಾಕೆ ಏಕಾಏಕಿ ಬಂದ್ ಮಾಡುದು, ಅದು ಕೂಡ ಎಕ್ಸಾಮ್ ಟೈಮ್ ಅಲ್ಲಿ? ಬರ್ತೇನೆ. ಕೊನೆಯದಾಗಿ ಒಂದು 2 ಕರೆಗಳನ್ನು ನಾನು ಸ್ವೀಕಾರ ಮಾಡ್ತೇನೆ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ
ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಹಲೋ ಹಲೋ. ಎಸ್ ಸರ್, ಎಸ್ ಸರ್. ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಲೋ ಸರ್ ನಮಸ್ತೆ, ಮಾತಾಡಿ ಸರ್. ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಅವರು ಶಾಲೆ ಮಕ್ಕಳಿಗಾಗಿ ಹೇಳಿದ್ದು ಸರಿ. ಶಾಲೆ ಮಕ್ಕಳ ಬಗ್ಗೆ ನಮ್ಮ ಕರ್ನಾಟಕದವರು ಯಾರ್ದು ಅಬ್ಜೆಕ್ಷನ್ ಇಲ್ಲ. ಅದರ ಬದಲಿಗೆ ಆ ಗುಡ್ಡೆದಾರಿಯಿಂದ ಒಳದಾರಿಯಿಂದ ಎಲ್ಲ ಕುಡಿಲಿಕ್ಕೆ ಅದಕ್ಕೆ ಎಲ್ಲ ಸಾವಿರಾರು ಜನರು ಬರ್ತಾರಲ್ಲ, ಅದನ್ನ ಯಾಕೆ ಕೇರಳ ಸರ್ಕಾರದವರು ನಿಲ್ಲಿಸಲಿಲ್ಲ? ಈಗ ಇದೇ ಕೇರಳದ ಒಂದು ಇದ್ರಿಂದ ಕರ್ನಾಟಕದ್ದು 67 ವೈನ್ ಶಾಪ್ಗಳು ಬಂದಾಗಿವೆ ನಮ್ಮ ಕರ್ನಾಟಕ ಗಡಿ ಭಾಗದ್ದು, ದಕ್ಷಿಣ ಕನ್ನಡ ಗಡಿ ಭಾಗದ್ದು. ಎಷ್ಟು ಜನರಿಗೆ ಉದ್ಯೋಗ ನಷ್ಟ ಆಯ್ತು? ಎಷ್ಟು ಜನರಿಗೆ ಅದರಿಂದ ಕರ್ನಾಟಕದವರಿಗೆ ಇದಾಯ್ತು, ತಾಪತ್ರ ಆಯ್ತು? ಅದನ್ನ ಯಾರು ಹೇಳುದಿಲ್ಲ. ಶಾಲೆ ಮಕ್ಕಳಿಗೆ ಬಿಡ್ಬೇಕು, ಕರೆಕ್ಟ್, ನಾವು ಒಪ್ತೇವೆ. ಅವರ ಎಜುಕೇಶನ್, ಅವರ ಯಾವ್ದು ಅವರ ಲೈಫ್ ಇದ್ದ ಪ್ರಶ್ನೆ, ಅವರ ಇತಿಹಾಸ ಪ್ರಶ್ನೆ ಒಪ್ತೇವೆ. ಅವರು ಮಾತಾಡಿದ್ದಕ್ಕೆಲ್ಲ ಬೊಮ್ಮಾಯಿ ಸರ್ಕಾರ, ಬಿಜೆಪಿ ಸರ್ಕಾರ, ಮೋದಿ ಸರ್ಕಾರ ಯಾವುದೇ ಇರಲಿ. ಸರಿ ಸರ್, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಎಸ್, ಇನ್ನೊಂದು ಕರೆ ಇದೆ. ಹಲೋ ಸರ್ ನಮಸ್ತೆ. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಹಲೋ ಹಲೋ ಸರ್, ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹೌದೌದು, ನನ್ನ ಹೆಸರು ಸುಂದರ್ ಅಂತ. ಓಕೆ ಓಕೆ, ಮಾತಾಡಿ ಸುಂದರ್ ಸರ್. ಅಲ್ಲಿರುವ ನಿಮ್ಗೂ ಮತ್ತು 3 ಜನರಿಗೂ ತುಂಬಾ ವಂದನೆಗಳು. ನನ್ನ ಅಭಿಪ್ರಾಯದಲ್ಲಿ ಯಾವುದೇ ಕಾರಣಕ್ಕೆ ಈ ರೋಗವನ್ನ ರಾಜಕೀಯ ಮಾಡಿ ಕರ್ನಾಟಕ ಮತ್ತೆ ಕೇರಳ ಅಂತ ಮಾಡುವುದಕ್ಕಿಂತ ನಮ್ಮ ಎಲ್ಲರೂ ಹೊಂದಾಣಿಕೆಯಿಂದ ಇದನ್ನ ಸಮತೋಲನವಾಗಿ ಯೋಚನೆ ಮಾಡಿ, ಮನುಷ್ಯರು ಅವರು ನಾವು ಎಂತ ಬರೋದಿಲ್ಲ, ಎಲ್ಲರೂ ಕೂಡ ಮನುಷ್ಯರೇ. ರೋಗ ಅವರಿಗೆ ನಮ್ಗೆ ಬೇರೆ ಬರೋದಿಲ್ಲ. ಮುಂದೆ ಕೇರಳದಲ್ಲಿ ಕಡಿಮೆ ಆದಾಗ ಕರ್ನಾಟಕದಲ್ಲಿ ನಾವೇನಾದ್ರೂ ನಮ್ಮನ್ನು ಮತ್ತೆ ಈ ತರ ಮಾಡುವಂತ ಸ್ಥಿತಿ ಕೂಡ ನಿರ್ಮಾಣ ಆಗಬಾರದು. ಕಳೆದ ಕೋವಿಡ್ ನಲ್ಲಿ ಕೇರಳ ಕರ್ನಾಟಕ ಅಂತ ಬಂದಿದೆ. ದಯವಿಟ್ಟು ಇದರಲ್ಲಿ ಯಾರು ಕೂಡ ರಾಜಕೀಯವಾಗಿ ಆಗ್ಲಿ ಅಥವಾ ಪಕ್ಷ ಅಂತ ಹೇಳಿ ನೋಡೋದಾಗ್ಲಿ ಯಾವುದನ್ನು ಮಾಡಬಾರ್ದು. ಫಾರ್ ಎಕ್ಸಾಂಪಲ್, ಈಗ ಕಾಸರಗೋಡಲ್ಲಿ ರೇಷಿಯೋ ಜಾಸ್ತಿ ಇದ್ರೆ ಅದನ್ನೊಂದು ತೀರ್ಮಾನ ಮಾಡಬೇಕಿತ್ತು. ಹಾಗೆ ಇಲ್ಲ ಮಂಜೇಶ್ವರದಿಂದ ಆ ಕಡೆ ಜಾಸ್ತಿ ಇದೆ ಅಥವಾ ಅದಕ್ಕಿಂತ ಜಾಸ್ತಿ ಇದೆ ಅಂತ ಹೇಳುವಾಗ ಈ ತೀರ್ಮಾನವನ್ನ ನಾವು ಚರ್ಚೆ ಮಾಡಬಹುದಿತ್ತು. ನಾವು ಇದನ್ನು ಎಲ್ಲವನ್ನೂ ಕೂಡ ಈಗ ಬಕ್ರೀದಿಗೆ ಅವರು ಕೊಟ್ಟರು ಅಥವಾ ಇನ್ನೊಂದು ಹಬ್ಬಕ್ಕೆ ಇನ್ನೂ ಕೊಟ್ಟರು ಹೇಳುವುದಕ್ಕಿಂತ ಮೊದಲು ನಾವೆಲ್ಲರೂ ಕೂಡ ಮಾನವರಾಗಿ ಯೋಚಿಸಬೇಕು. ಪಕ್ಕದವರು ಕೂಡ ನಮ್ಮಂತೆ ಮಾನವರು, ನಾವು ಕೂಡ ಆ ಗೌರವವನ್ನು ಕೊಡಬೇಕು. ಇದನ್ನ ಸಮಾನತೆ ದೃಷ್ಟಿಯಲ್ಲಿ ನಾವೆಲ್ಲರೂ ಈ ಮನುಜ ಕುಲದ ಇಲ್ಲಿ ಬದುಕಿರುವವರು ನಾವು ಅಂತ ತಿಳ್ಕೊಂಡು ಮಾಡಿದ್ರೆ, ರಾಜಕೀಯವಾಗಿ ಅಥವಾ ಬೇರೆ ಯಾವ ಯೋಚನೆಯನ್ನು ಬಿಟ್ಟು ಸಾರ್ವಜನಿಕವಾಗಿ, ಮತ್ತೆ ಸರ್ಕಾರ ಕೂಡ ತುರಾತುರಿಯಲ್ಲಿ ರಾತ್ರಿ ಹೇಳಿ ನಾಳೆ ಬೆಳಿಗ್ಗೆಗೆ ಈ ತರ ಬಂದು ಅಥವಾ ಇನ್ನೊಂದು ಮಾಡುವುದನ್ನು ಕೂಡ ಸ್ವಲ್ಪ ಯೋಚನೆ ಮಾಡಿ ತೀರ್ಮಾನ ತಗೊಂಡ್ರೆ ಒಳ್ಳೆಯದು. ಎಸ್ ಸರ್, ಕೊನೆಯದಾಗಿ ಸರ್, ಹರ್ಷದ್ ಸರ್, ಇವತ್ತು ಪ್ರತಿಭಟನೆಯನ್ನ ಮಾಡಿದ್ದೀರಾ. ಕಾಸರಗೋಡು ಜಿಲ್ಲಾಧಿಕಾರಿ ಅವರು ಕೂಡ ಬಂದಿದ್ರು, ಮಾತುಕತೆಯನ್ನ ಮಾಡಿದ್ರು. ಏನ್ ಸರ್, ಏನ್ ಕತೆ, ವಾಟ್ ನೆಕ್ಸ್ಟ್ ಅನ್ನುವಂತಹ ವಿಚಾರ, ಏನ್ ಕ್ರಮಗಳನ್ನು ತೆಗೆದುಕೊಳ್ತಾರಂತೆ, ಏನು ಆಶ್ವಾಸನೆಗಳು, ಏನ್ ವಿಚಾರ, ಏನಾಗಿದೆ ಅಪ್ಡೇಟ್ಸ್? ನಾವೆಲ್ಲ ಇವತ್ತು ಪ್ರತಿಭಟನೆ ಮೂಲಕ ಬಹಳ ಸ್ಪಷ್ಟವಾದ ನಮ್ಮ ಪ್ರತಿಭಟನೆಯನ್ನು ಸರ್ಕಾರಕ್ಕೆ ತೋರಿಸಿಕೊಟ್ಟಿದ್ದೇವೆ. ಆ ಸಂದೇಶವನ್ನು ಕೂಡ ಕೊಟ್ಟಿದ್ದೇವೆ. ವ್ಯಾಕ್ಸಿನ್ ಯಾಕೆಂದ್ರೆ 2 ಡೋಸ್ ವ್ಯಾಕ್ಸಿನ್ ಅನ್ನು ದಯವಿಟ್ಟು ನಮಗೆ ಹೋಗ್ಲಿಕ್ಕೆ ಬಿಡಿ, ನಮ್ಗೆ ಅನ್ಯಾಯ ಮಾಡಬೇಡಿ. ಒಂದು ಕೇಂದ್ರದ ಸರ್ಕಾರ ಕೊಡುವಂತ ಕಾನೂನನ್ನು ರಾಜ್ಯ ಸರ್ಕಾರ ನಿರ್ಲಕ್ಷ್ಯ ಮಾಡುದಿದ್ರೆ ಕೇಂದ್ರ ಸರ್ಕಾರಕ್ಕೆ ಬೆಲೆ ಇಲ್ಲವೇ? ಆ ವ್ಯಾಕ್ಸಿನ್ ಸರ್ಟಿಫಿಕೇಟ್ಗೆ ಬೆಲೆ ಇಲ್ಲವೇ? ಮತ್ತೊಂದು, ಕೋವಿಡ್ ನಿಯಂತ್ರಣ ಮಾಡ್ಲಿಕ್ಕೋಸ್ಕರ ಕರ್ನಾಟಕ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಮತ್ತು ಕಾಸರಗೋಡು ಜಿಲ್ಲಾಧಿಕಾರಿ ನಾವೇನಿದೆ ಪರಸ್ಪರ ಕೂತು ಒಂದು ಚರ್ಚೆ ಮಾಡ್ಲಿ. ಯಾಕಂದ್ರೆ ಗಡಿ ಪ್ರದೇಶದಲ್ಲಿ ಜಾಸ್ತಿ ಓಡಾಟ ಇರುವ ಕಾರಣ ಇದಕ್ಕೆ 2 ಜಿಲ್ಲಾಧಿಕಾರಿಗಳು ಸೇರಿಕೊಂಡು ಒಂದು ರೂಪುರೇಷೆ ಮಾಡ್ಲಿ. ನಾನು ಮೊದಲ ಕೋವಿಡ್ ಕಾಲ ಬಂದಾಗ ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಎಲ್ಲಾ ಗಡಿಗಳನ್ನು ಬಂದ್ ಮಾಡಿದಾಗ ಅನಿವಾರ್ಯವಾಗಿ ಆಂಬ್ಯುಲೆನ್ಸ್ ಗಳನ್ನು ಕೂಡ ಹೋಗ್ಲಿಕ್ಕೆ ಬಿಡದಾಗ ನಾನು ಅನಿವಾರ್ಯವಾಗಿ ಸುಪ್ರೀಂ ಕೋರ್ಟ್ ನ ಮೊರೆ ಹೋಗಿದ್ದೆ. ಸುಪ್ರೀಂ ಕೋರ್ಟ್ ಆದೇಶ ಬಂದಿತ್ತು. ಆ ಆದೇಶ ಬಂದದ್ದು ಅಂತ ಹೇಳಿದ್ರೆ ಕೇರಳ ಚೀಫ್ ಸೆಕ್ರೆಟರಿ ಮತ್ತು ಕರ್ನಾಟಕ ಚೀಫ್ ಸೆಕ್ರೆಟರಿ ಏನಿದ್ದಾರೆ ಅವರು ಪರಸ್ಪರ ಇದಕ್ಕೊಂದು ಮಾರ್ಗಸೂಚಿ ಮಾಡಿ ಆಂಬ್ಯುಲೆನ್ಸ್ ರೋಗಿಗಳನ್ನು ಕೊಂಡು ಹೋಗ್ಲಿಕ್ಕೋಸ್ಕರ ಅವಕಾಶ ಮಾಡಿಕೊಡಿ, ಜೊತೆಗೆ ಯಾವುದೇ ರೀತಿಯ ಅಂತಾರಾಜ್ಯ ಮೂವ್ಮೆಂಟ್ ಗೆ ತಡೆಯಿಡಬಾರದಂತ ಅವತ್ತು ಕೂಡ ಸುಪ್ರೀಂ ಕೋರ್ಟ್ ಬಹಳ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದೆ. ಸೊ ಅದೇ ರೀತಿ ಇವತ್ತು ಕಾಸರಗೋಡಿನ ಜಿಲ್ಲಾಧಿಕಾರಿಗಳು ಮಹಿಳೆ ಸ್ತ್ರೀ ಅವರಿಗೂ ಕೂಡ ಒಳ್ಳೆಯ ಇದ್ರ ಬಗ್ಗೆ ಮಾಹಿತಿ ಇರುವವರು, ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಅವರು ಏನಿದ್ದಾರೆ ಅವರು ಕೂಡ ರಾಜ್ಯದಲ್ಲಿ ಇವರು ಪರಸ್ಪರ ಒಂದು ಚರ್ಚೆ ಮಾಡಿ ಯಾವುದೇ ರೀತಿಯ ಸಮಸ್ಯೆ ಬರದಾಗೆ ಒಂದು ಪರಿಹಾರ ಕಂಡುಕೊಂಡು 2 ಡೋಸ್ ವ್ಯಾಕ್ಸಿನ್ ತೆಗೆದವರಿಗೆ ಅನುಮತಿ ಕೊಡಿ. ಮಾತ್ರ ಅಲ್ಲ, ಯಾವ ಲಸಿಕೆ ಎಲ್ಲಿ ಅಲಭ್ಯತೆ ಇದೆಯೋ
ಕೂಡಲೇ ಎರಡೂ ಸರ್ಕಾರಗಳು, ನನಗೆ ಕೇರಳ ಇರುವುದು ಕರ್ನಾಟಕ ಇರುವುದಂತಲ್ಲ, ಸರ್ಕಾರದ ಎರಡೂ ಸರ್ಕಾರಗಳು ನಮ್ಮಲ್ಲಿಗ ಅಲಭ್ಯತೆ ಇದ್ರೂ ಕೂಡ ಎರಡೂ ಕಡೆಯಲ್ಲೂ ಕೂಡ ಅಲಭ್ಯತೆ ಇದೆ. ಲಸಿಕೆ ಕೂಡಲೇ ಎಲ್ಲರಿಗೂ ತಲುಪಿಸುವ ನಿಟ್ಟಿನಲ್ಲಿ ಸರ್ಕಾರ ಕಾರ್ಯಪ್ರವೃತ್ತಿಯಾಗುವುದು ಒಳಿತು. ಅದು ಬಿಟ್ಟು ಗಡಿ ಮುಚ್ಚಿಕೊಂಡು ಲಸಿಕೆ ಕೊಡ್ಲಿಕ್ಕೆ ಆಗದೆ ಗಡಿ ಮುಚ್ಚಿ ಕೇರಳದಿಂದ ರೋಗ ಬಂದಿದೆ ಅದರ ಜನರ ದಿಕ್ಕು ತಪ್ಪಿಸುವಂತ ಪ್ರಯತ್ನ ಸರ್ಕಾರಗಳು ಮಾಡುವುದು ಬೇಡ. ದಯವಿಟ್ಟು ಅದರಿಂದ ಹಿಂತೆರೆಯಬೇಕು. ಜೊತೆಗೆ ಜನರ ಆರೋಗ್ಯದ ಹಿತದೃಷ್ಟಿಯಿಂದ, ಯಾಕೆಂದ್ರೆ ನಾವು ಕೂಡ ಮನುಷ್ಯರು, ಕರ್ನಾಟಕದವರು ಕೇರಳದವರು ಅಂತೇಳಿ ಇಲ್ಲ, ನಾವು ಭಾರತೀಯರು ಎಂಬ ಚಿಂತನೆಯೊಂದಿಗೆ ಮುಂದಕ್ಕೆ ಹೋಗೋಣ. ನಮ್ಮನ್ನು ಬೇರೆ ಒಂದು ದೇಶದವರಾಗಿ ನಮ್ಮನ್ನು ಕಾಣುವುದು ಬೇಡ. ನಾವು ಕೂಡ ರಾಜಕೀಯವಾಗಿ ಬೇರೆ ಬೇರೆ ಪಕ್ಷದಲ್ಲಿ ಇರ್ಬೋದು, ಆದ್ರೆ ನಾವು ಮನುಷ್ಯರು. ನಾವು ಹೋರಾಟ ಮಾಡುವುದು ಕೇವಲ ಒಂದು ಪಕ್ಷದವರಿಗೋಸ್ಕರ ಮಾತ್ರ ಅಲ್ಲ, ನಾವು ಜನರಿಗೋಸ್ಕರ ಹೋರಾಟ ಮಾಡ್ತಾ ಇದ್ದೇವೆ. ಜನರ ಹಿತದೃಷ್ಟಿಯಿಂದ ಹಲವಾರು ಸಮಸ್ಯೆಗಳು ನಾವು ಅನುಭವಿಸ್ತಾ ಇದ್ದೇವೆ. ಆದ್ರೆ ಜನರಿಗೋಸ್ಕರ ನಾವು ಈ ಹೋರಾಟ ಮಾಡುತ್ತಿರುವಂತದ್ದು ಸರ್ಕಾರ ಗಮನ ಹರಿಸಬೇಕು. ನಾವು ಪರಸ್ಪರ ಈಗ ಕಾಸರಗೋಡಿನವರು, ನಾವೀಗ ಕನ್ನಡಿಗರು, ನಾವೀಗ ಇಷ್ಟು ಕನ್ನಡದಲ್ಲಿ ನಿಮ್ ಜೊತೆಗೆ ಸಂವಹನ ಮಾಡ್ತೇವೆ. ಯಾಕಂದ್ರೆ ನಮ್ಗೆ ನೋವಿದೆ ನಮ್ಮ ಮನಸ್ಸಿನಲ್ಲಿ. ನಮ್ಮನ್ನು ಪರಕೀಯರಂತೆ ಕಾಣಬೇಡಿ, ನಮ್ಮನ್ನು ನಮ್ಮ ಒಂದು ಮನುಷ್ಯರಂತೆ ಕಾಣಿ. ಅಮಾನೀಯವಾಗಿ ನಮ್ಮ ಜೊತೆ ವರ್ತನೆ ಮಾಡೋದು ಬೇಡ. ನಾವು ಕಳೆದ ವರ್ಷಗಳಿಂದ ಹೋರಾಟ ಮಾಡ್ತಿದ್ದೇವೆ. ಮೊನ್ನೆ ತಾನೇ ಒಮ್ಮೆ ಬಂದ್ ಮಾಡಿದ್ರು. ಆಗ ಡಾಕ್ಟರ್ ಅಡ್ವೊಕೇಟ್ ಸುಬ್ಬಯ್ಯರವರು ಕರ್ನಾಟಕ ಹೈಕೋರ್ಟಿಗೆ ಹೋಗಿ ಆದೇಶ ತಂದು ತೆರೆದುಕೊಟ್ರು. ಇನ್ನೊಮ್ಮೆ ನಾವು ನ್ಯಾಯಾಲಯದ ಮೊರೆ ಹೋಗಬೇಕಾದ ಪರಿಸ್ಥಿತಿ ನಿರ್ಮಾಣವಾಗುವ ಮೊದಲು ದಯವಿಟ್ಟು ಕರ್ನಾಟಕ ಸರ್ಕಾರ ಈ ಬಗ್ಗೆ ಆಲೋಚನೆ ಮಾಡಿ ಕೂಡಲೇ ಈ ಒಂದು ತೀರ್ಮಾನದಿಂದ ಹಿಂತೆಗೆದುಕೊಂಡು ನಿಮ್ಮ ಎಲ್ಲಾ ಒಂದು ಏನು ಕೋವಿಡ್ ಸೋಂಕಿನ ನಿಯಂತ್ರಣಕ್ಕೆ ಎಲ್ಲ ಪೂರ್ಣವಾದ ಬೆಂಬಲ ಮನುಷ್ಯರಾಗಿ ನಾವು ಕೊಡ್ತಾ ಇದ್ದೇವೆ. ನಾವೇನು ರೋಗ ವ್ಯಾಪನ ಮಾಡುವವರು ಅಲ್ಲ. ನಮಗೆ ಆಂಟಿಜೆನ್ ಟೆಸ್ಟ್ ಮಾಡಿ ಮತ್ತೆ 2 ಡೋಸ್ ತೆಗೆದುಕೊಳ್ಳೋಕೆ ಅನುಮತಿ ಕೊಡಿ. ಹಲವಾರು ವಿದ್ಯಾರ್ಥಿಗಳು ಸಂಕಷ್ಟದಲ್ಲಿದ್ದಾರೆ. ದಿನಕರ್ ಶೆಟ್ಟಿ ಅವರು ಹೇಳಿದಾಗೆ ಇವತ್ತು ಏನು ನಿಮ್ಮ ಪರೀಕ್ಷಾ ಪಾಸ್ ಅನ್ನು ಬಿಟ್ರೆ ತಲಪಡಿಯಲ್ಲಿ ಬಿಡಬಹುದು, ಆದ್ರೆ ಪರೀಕ್ಷಾ ಕೇಂದ್ರದಲ್ಲಿ ಹೋಗ್ಬೇಕಾದ್ರೆ RT-PCR ಕೇಳ್ತಾರೆ. ಇದು ತುಂಬಾ ಹಾಲ್ ಟಿಕೆಟ್ ಸಿಕ್ಕಿದ ಕೂಡಲೇ ನಮಗೆ ತಲಪಡಿಯಲ್ಲಿ ಎಂಟ್ರಿ ಕೊಟ್ರೆ ಪರೀಕ್ಷಾ ಹಾಲ್ ಅಲ್ಲಿ ಹೋಗಿ RT-PCR ಕೇಳ್ತಾ ಇದ್ದಾರೆ. ಆ ವಿದ್ಯಾರ್ಥಿಗಳು ಸಂಕಷ್ಟಗೊಳಗಾಗ್ತಾ ಇದ್ದಾರೆ. ದಯವಿಟ್ಟು ನಮ್ಮ ಬೇಡಿಕೆ ಇಷ್ಟೇ, 2 ಡೋಸ್ ವ್ಯಾಕ್ಸಿನ್ ತೆಗೆದುಕೊಂಡವರಿಗೆ ಅನುಮತಿ ಕೊಡಿ. ಮಾತ್ರ ಅಲ್ಲ, ಯಾರಿಗೆಲ್ಲ ವ್ಯಾಕ್ಸಿನ್ ಅಲಭ್ಯತೆ ಇದೆಯೋ ಅವರಿಗೆ ವ್ಯಾಕ್ಸಿನ್ ಅನ್ನು ಕೊಡುವಂತ ಕೆಲಸವನ್ನು ಎಲ್ಲ ಸರ್ಕಾರಗಳು ಮಾಡ್ಲಿ ಅಂತ ಕಳಕಳಿಯಿಂದ ಭಿನ್ನವಿಸ್ತಾರೆ. ಸರಿ ಸರಿ ಸರಿ, ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಹರ್ಷದ್ ವರ್ಕಾಡಿ ಸರ್. ಎಸ್, ಅದೇ ರೀತಿ ಕೊನೆಯದಾಗಿ ಸರ್ ದಿನಕರ್ ಶೆಟ್ಟಿ ಅವರು ಏನ್ ಹೇಳ್ತಕ್ಕಂಥದ್ದು, ಕೋವಿಡ್ ಹೆಸರಲ್ಲಿ ವಿದ್ಯಾರ್ಥಿಗಳ ಜೀವನ ಹಾಳು ಮಾಡಬೇಡಿ. ವಿದ್ಯಾರ್ಥಿಗಳ ಒಂದು ಹಿತಾಸಕ್ತಿಯನ್ನ ಇಟ್ಕೊಂಡು ನೀವು ಮಾಡಿ. ಯಾವುದೇ ಎಕ್ಸಾಮ್ ಅನ್ನ ಫಿಕ್ಸ್ ಮಾಡುವುದಾಗ್ಲಿ ಮುಂದೂಡುವುದಾಗ್ಲಿ ಬಹಳ ಆಲೋಚನೆ ಮಾಡಿ ಮಾಡಬೇಕು. ಈ ರೀತಿಯ ಯಾರು ಶೈಕ್ಷಣಿಕ ತಜ್ಞರಿದ್ದಾರೆ ಇವರನ್ನ ಕೂರಿಸಿ ಆ ನಿರ್ಧಾರ ತಗೊಳ್ಬೇಕೆ ಹೊರತು ಯಾವುದೋ ಒಂದು ತರಾತುರಿಯಲ್ಲಿ ತಗೊಳ್ತಕ್ಕಂಥದ್ದು ಯಾವಾಗಲೂ ಮಾಡಬಾರ್ದು. ಮತ್ತೆ ಇನ್ನೊಂದು ಹೇಳಿದ್ರೆ ಕಾಲರಿಗೆ ಒಬ್ರು ಹೇಳಿದಾಗೆ ಮಾನವೀಯ ಮೌಲ್ಯವನ್ನ ನೋಡ್ಕೊಳ್ಬೇಕಾಗುತ್ತೆ. ಮಾನವೀಯ ಮೌಲ್ಯವನ್ನ ನೋಡ್ಕೊಂಡು ಇದರ ವಿರುದ್ಧ ನಾವು ಹೋರಾಟ ಮಾಡುವ. ನಮ್ಗೆ ಆ ರಾಜ್ಯ ಈ ರಾಜ್ಯ ಇದು ನಾವು ಖಂಡಿತವಾಗ್ಲೂ ನೋಡುವುದಿಲ್ಲ. ನಾವು ಭಾರತೀಯರಂತಕ್ಕಂಥದ್ದು ನಮ್ಮ ಹೃದಯದಲ್ಲಿ ಇರ್ತಕ್ಕಂಥದ್ದು. ನಾವು ರಾಷ್ಟ್ರಗೀತೆಯನ್ನು ಗೌರವಿಸುವರು, ಒಂದೇ ಮಾತರಮ್ಮ ಗೌರವಿಸುವರು. ನಮ್ಮ ರಾಷ್ಟ್ರಧ್ವಜಕ್ಕೆ ನಾವೆಲ್ಲರೂ ನಮ್ದು ಸಂವಿಧಾನವನ್ನು ಗೌರವಿಸಬೇಕು. ಸುಪ್ರೀಂ ಕೋರ್ಟ್ ಹೇಳಿದೆ, ಅದನ್ನು ಪಾಲಿಸಬೇಕು. ಇಷ್ಟು ಬಿಟ್ರೆ ಬೇರೇನು ಇರ್ಲಿಲ್ಲ. ಯಾವುದೋ ಒಂದು ಒಡಕುಂಟು ಮಾಡುವಂಥದ್ದು, ದ್ವೇಷ ಮಾಡ್ತೇವೆ ನಾವು, ಅವ್ರಿಗೆ ಏನೋ ಮಾಡಿದ ಹಾಗೆ ನಾವು ಮಾಡ್ತೇವೆ, ಖಂಡಿತವಾಗ್ಲೂ ಅವರು ಎಣಿಸಬಾರದು, ನಾವು ಅದನ್ನು ಮಾಡಬಾರ್ದು. ಈ ರೀತಿಯಾಗಿ ಹೊಂದಾಣಿಕೆಯಲ್ಲಿ ಹೋದ್ರೆ ಖಂಡಿತವಾಗ್ಲೂ ನಾವು ನಮ್ಮ ದೇಶದ ಪ್ರಧಾನಮಂತ್ರಿ ಹೇಳಿದ ಹಾಗೆ ನಾವು ಇದರ ವಿರುದ್ಧ ಖಂಡಿತವಾಗ್ಲೂ ಗೆಲ್ಬಹುದು ಅಂತಕ್ಕಂಥದ್ದನ್ನ ನಾನು ಕೊನೆಯದಾಗಿ ಅಬೂಬಕರ್ ಎಸ್ ನಾವು ಕೊನೆಯದಾಗಿ ಏನು ಹೇಳುದು ಅಂತ ಹೇಳಿದ್ರೆ, ಈಗ ಕನ್ಫ್ಯೂಷನ್ಸ್ ಉಂಟು ಯೂನಿವರ್ಸಿಟಿ ಎಕ್ಸಾಮ್. ನಮ್ಮ ಡಿಮ್ಯಾಂಡ್ ಇರೋದು 2. ಫಸ್ಟ್ ಥಿಂಗ್ ಆನ್ಲೈನ್ ಮೋಡಲ್ಲಿ ಮಾಡಲಿ ಪ್ರಿಫರೇಬಲ್ ಹೇಳೋದು. ಸೆಕೆಂಡ್ ಥಿಂಗ್ ಏನಂತ ಹೇಳಿದ್ರೆ, ಅವರ ನಿಯರ್ ಬೈ ಯೂನಿವರ್ಸಿಟೀಸ್ ಅವ್ರ ಕಾಲೇಜಸ್ ಏನುಂಟು ಬೇರೆ ಸ್ಟೇಟ್ಸ್ ಅವ್ರ ಬೇರೆ ಕಂಟ್ರೀಸ್ ಅಲ್ಲಿ ಅಟ್ ಎ ಟೈಮ್ ಎಲ್ಲ ಸ್ಟೂಡೆಂಟ್ಸ್ಗೆ ಆಗಲಿ, ಅಂದ್ರೆ ಅವರಿಗೆ ಸ್ಪೆಷಲ್ ಎಕ್ಸಾಮ್ ಅದು ಕೂಡ 3-4 ಮಂತ್ ಗ್ಯಾಪ್ಸ್ ಆಗ್ತದೆ. ಅದು ನಮ್ಮ ಡಿಮ್ಯಾಂಡ್ ಇರೋದು. ಮತ್ತೆ ಇದರಲ್ಲಿ ಯಾವ್ದು ಫ್ಲಕ್ಚುಯೇಷನ್ ಬೇಡ, ಅಂದ್ರೆ ಒಬ್ಬೊಬ್ಬರ ವ್ಯೂ ಪಾಯಿಂಟ್ ಒಂದೊಂದ್ ತರ ಇರೋದು. ಸಡನ್ ಕಾಲ್ ಫಾರ್ ಮಾಡುದು, ಕ್ಯಾನ್ಸಲೇಷನ್, ಸ್ಟೂಡೆಂಟ್ಸ್ಗೆ ಪ್ರಾಬ್ಲಮ್, ಊರಿಗೆ ಹೋಗ್ಬೇಕು. ಇದಕ್ಕೆಲ್ಲೊಂದು ಕ್ಲಿಯರ್ ಕನ್ಕ್ಲೂಷನ್ ಎಲ್ಲ ಅಥಾರಿಟೀಸ್ಗೆ ಒಂದೇ ತರ ಇರಲಿ, ಒಂದೇ ತರ ಒಂದು ಡಿಸ್ಕಷನ್ ಮಾಡಿ ಕ್ಲಿಯರ್ ಕ್ಲಾರಿಫಿಕೇಶನ್ ಪಬ್ಲಿಕ್ ಗೆ ಸ್ಟೂಡೆಂಟ್ಸ್ ಗೆ ಕೊಡ್ಲಿ ಅಂತ. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಇದು ಇವತ್ತಿನ ವಿಶೇಷ. ಏನು ಕೊರೋನಾ ಮಹಾಮಾರಿಯ ಒಂದು ಭಯ ಆತಂಕದ ನಡುವೆ 2 ವರ್ಷಗಳಿಂದ ನಮ್ಮ ಜೀವನ ಸಾಕ್ತಾ ಇದೆ. ಗೊತ್ತಿದೆ ಕೊರೋನಾ ಅಂದ್ರೆ ಏನು, ಈ ವೈರಸ್ ಯಾವ ರೀತಿ ಹರಡುತ್ತೆ, ನಾವು ಹರಡದ ರೀತಿಯಲ್ಲಿ ಏನೆಲ್ಲ ಮಾಡಬೇಕು, ಏನ್ ಕ್ರಮಗಳನ್ನ ತೆಗೆದುಕೊಳ್ಬೇಕು ಅನ್ನುವಂಥದ್ದು. ಆದ್ರೂ ಕೂಡ ಈ ಒಂದು ವಿಚಾರದಲ್ಲಿ ಈ ಗಡಿ ಭಾಗದ ಸಮಸ್ಯೆ ಇನ್ನೂ ಕೂಡ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇರುವಂತಹ ವಿಚಾರ. ಗಡಿಗಳನ್ನ ಅಲ್ಲಿ ಮಣ್ಣು ಹಾಕಿ ಮುಚ್ಚುವಂಥದ್ದು, ಅಲ್ಲಿ ಕ್ಲೋಸ್ ಮಾಡುವಂಥದ್ದು, ಗುಂಡಿಗಳನ್ನ ತೆಗೆಯುವಂಥದ್ದು ತುಂಬಾ ದೊಡ್ಡ ಮಟ್ಟದಲ್ಲಿ. ಯಾರಪ್ಪ ಹೇಳುವ ಹಾಗೆ ಹರ್ಷದವ್ರು ಹೇಳ್ತಾ ಇದ್ರು, ಅಲ್ಲಿ 100 ಜನರು ಪೊಲೀಸ್ ಇರ್ತಾರೆ, 50 ಜನರು ಪೊಲೀಸ್ ಇರ್ತಾರೆ, ಏನೋ ಒಂದು ಬಾರ್ಡರ್ ಗಡಿಗೆ ನಾವು ಹೋಗಿದ್ವಿ ಅನ್ನುವಂತಹ ಭಾವನೆ ಬರುತ್ತೆ ಅಂತ. ನಿಜವಾಗ್ಲೂ ತಪ್ಪು. ನಮ್ಮ ದೇಶ ಒಂದೇ ದೇಶ ಒಂದೇ ಕಾನೂನು ಅನ್ನುವಂತಹ ವಿಚಾರವನ್ನ ಹೇಳ್ತಾರೆ.
ಆದ್ರೆ ಸುಪ್ರೀಂ ಕೋರ್ಟ್ ಹೇಳುತ್ತೆ, ಕೇಂದ್ರ ಸರ್ಕಾರ ಒಂದು ವಿಚಾರವನ್ನ ಹೇಳುತ್ತೆ, ಯಾವುದೇ ರೀತಿಯ ಅಂತಾರಾಜ್ಯ ಸಂಚಾರವನ್ನ ನಿರ್ಬಂಧಗೊಳಿಸುವಂತಿಲ್ಲ ಅನ್ನುವಂಥದ್ದು. ಸೊ ಈ ರೀತಿ ಇದ್ದಾಗ್ಲೂ ಕೂಡ ಯಾಕೆ ಸರ್ಕಾರ ಇಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು. ಆದ್ರೆ ಇಲ್ಲಿ ಸಮಸ್ಯೆಗಳಿಗೆ ಒಳಗಾಗ್ತಾ ಇರುವಂತದ್ದು ಜನಸಾಮಾನ್ಯರು, ಯಾರೋ ವಿಐಪಿಗಳಲ್ಲ. ವಿಐಪಿಗಳು ಹಣ ಇರುವವರು, ಶ್ರೀಮಂತರು ತಿರುಗಾಡ್ತಾ ಇರ್ತಾರೆ, ಏನ್ ತಿಪ್ಪರ್ಲಾಗ ಹಾಕಿದ್ರು ಕೂಡ ಅವರ ಕೆಲಸ ಆಗ್ತಾ ಇರುತ್ತೆ. ಇಲ್ಲಿ ಸಮಸ್ಯೆಗೆ ಒಳಗಾಗ್ತಾ ಇರುವಂತದ್ದು ಜನಸಾಮಾನ್ಯರು, ಅಂದ್ರೆ ಅವರ ದಿನನಿತ್ಯದ ಜೀವನ, ಕರಾವಳಿ ಭಾಗವನ್ನೇ ಅವಲಂಬಿಸಿರುವವರು, ಇತರ ರೋಗಿಗಳು, ಜೊತೆಗೆ ವಿದ್ಯಾರ್ಥಿಗಳು, ಅವರು ಪಡ್ತಾ ಇರುವಂತಹ ಕಷ್ಟ, ಅವರು ಪದೇ ಪದೇ ಇಂತಹ ಕಷ್ಟಗಳಿಗೆ ಒಳಗಾಗ್ತಾ ಇದ್ದಾರೆ. ಅನೇಕ ಕರೆಗಳು ಬರ್ತಾ ಇತ್ತು, ಮಿಶ್ರ ಪ್ರತಿಕ್ರಿಯೆ ಬರ್ತಾ ಇದೆ. ಒಳ್ಳೆ ನಿರ್ಧಾರ ತೆಗೆದುಕೊಂಡಿದ್ದಾರೆ ಅನ್ನೋದು ಕೆಲವರು ಹೇಳ್ತಾ ಇದ್ದಾರೆ, ನಮ್ಗೆ ಕಷ್ಟ ಆಗ್ತಾ ಇದೆ ಅನ್ನೋದು ಇನ್ನೂ ಕೆಲವರು ಹೇಳ್ತಾ ಇದ್ದಾರೆ. ಸ್ವಲ್ಪ ಮಾನವೀಯ ಮೌಲ್ಯಗಳು ಮನುಷ್ಯನಲ್ಲಿ ಕುಸಿತಾ ಇದೆ ಅನ್ನೋದಕ್ಕೆ ಕೆಲವು ವಿಚಾರಗಳು ಕೂಡ ಸಾಕ್ಷಿ ಅನ್ನುವಂಥದ್ದು ನನಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಸ್ವಲ್ಪ ಮನಸ್ಸಿಗೆ ಆಗ್ತಾ ಇದೆ. ಯಾಕಂದ್ರೆ ಕೆಲವೊಂದು ಕಡೆ ಆ ಭಾಗದಲ್ಲಿ ನಮ್ಮವರು, ನಮ್ಮ ಮನೆಯವರು ಇಡ್ತಾ ಇದ್ರೆ ನಾವು ಈ ರೀತಿ ಹೇಳ್ತಾ ಇದ್ವಾ ಅನ್ನುವಂತಹ ಪ್ರಶ್ನೆ ಕೂಡ ಬರುತ್ತೆ. ನಾನಿಲ್ಲಿ ಯಾವುದೇ ರೀತಿಯ ಸರ್ಕಾರ ಅಥವಾ ಪಕ್ಷವನ್ನ ದೂರ್ತಾ ಇಲ್ಲ, ಆದ್ರೆ ನಮ್ಮವರು, ನಮ್ಮ ಮನೆಯವರು, ನಮ್ಮ ಸಂಬಂಧದವರು ಅಥವಾ ನಮ್ಮ ಮನೆಗೆ ಸೇರಿದವರು, ಕುಟುಂಬಕ್ಕೆ ಸೇರಿದವರು ಅಲ್ಲಿ ಇಡ್ತಾ ಇದ್ರೆ ನಾವುಗಳು ಇದೇ ರೀತಿ ನಿರ್ಧಾರವನ್ನ ತೆಗೆದುಕೊಳ್ತಾ ಇದ್ವಾ ಅನ್ನುವಂತಹ ಪ್ರಶ್ನೆ ಬರುತ್ತೆ. ಸ್ವಲ್ಪ ಯೋಚನೆ ಮಾಡಿ. ಇದು ತಮ್ಮ ಭಾವನಾತ್ಮಕ ಸಂಬಂಧಗಳ ಭಾವನಾತ್ಮಕವಾಗಿರುವಂತಹ ಪ್ರಶ್ನೆ. ಯೋಚನೆ ಮಾಡಿ. ಬದಲಾಗಬೇಕು. ಮೊದಲನೇದಾಗಿ ನಾವುಗಳು ಬದಲಾಗಬೇಕು, ನಮ್ಮ ಮನಸ್ಸುಗಳು ಬದಲಾಗಬೇಕು. ಸೊ ಅವಾಗೆಲ್ಲವೂ ಕೂಡ ಬದಲಾಗುತ್ತೆ. ಅಂಡ್ ಧನ್ಯವಾದಗಳು. ಎಸ್, ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಹರ್ಷದ್ ವರ್ಕಾಡೆ ಅವರಿದ್ದಾರೆ. ಎಸ್ ಸರ್, ತಮ್ಮ ಹೋರಾಟಕ್ಕೆ ಪ್ರತಿಫಲ ಸಿಗ್ಲಿ, ನ್ಯಾಯ ಸಿಗ್ಲಿ ಅಂತ ಹೇಳ್ತಾ ಎಸ್, ಥ್ಯಾಂಕ್ ಯು ಸೋ ಮಚ್ ಹರ್ಷದ್ ವರ್ಕಾಡೆ ಅವರು. ಎಸ್ ಸರ್. ಅದೇ ರೀತಿ ನಮ್ಮ ಜೊತೆ ದಿನಕರ್ ಶೆಟ್ಟಿ ಅವರಿದ್ದಾರೆ, ನ್ಯಾಯವಾದಿಗಳು. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಎಸ್ ಸರ್. ಅದೇ ರೀತಿ ನಮ್ಮ ಜೊತೆ ಅಬೂಬಕರ್ ಸಿದ್ದಿಕ್ ಅವರು. ಎಸ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರು, ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ ನ್ಯೂಸ್ 24/7. ಎಲ್ಲೇ ಮೀರಿದಂತಹ